प्रभो कीर्तन नृत्य गीत वादित्रमाद्यान् मनसो रसेन रोमाञ्चकाम्पश्रुतरङ्गा बाजो वन्दे गुरो श्रीचरणरविन्दम्. ನೆಕ್ಸ್ಟ್ ಸೌಮ್ಯಶ್ರೀ ಮಾತಾಜಿ ಹಾಡಿ. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡ್ಬೇಕು. ಕಂಟಿನ್ಯೂ. ಶ್ರೀ ವಿಗ್ರಹಾರಾಧನ ನಿತ್ಯ ನಾನಾ ಶೃಂಗಾರ ತನ್ಮಂದಿರ ಮಾರ್ಜನದೌ ಯುಕ್ತಸ್ಯ ಭಕ್ತಸ್ಯ ಚ ನಿಯಂಜಾತೋಪಿ ವಂದೇ ಗುರು ಶ್ರೀ ಚರಣಾರವಿಂದಂ. ಚತುರ್ವಿಧ ಶ್ರೀ ಭಗವತ್ ಪ್ರಸಾದ ಸ್ವಧ್ವ ಅನ್ಮತೃಪ್ತಾಂ ಹರಿ ಭಕ್ತ ಸಂಘಂ ಕೃತ್ವೈವ ಪ್ರೀತಿಂ ಭಜತ ಸದೈವ ವಂದೇ ಗುರು ಶ್ರೀ ಚರಣಾರವಿಂದಂ. ಶ್ರೀರಾಧಿಕಾ ಮಾಧವಯೋರ್ ಅಪರ ಮಾಧುರ್ಯ ಲೀಲಾ ಗುಣಾರೂಪನಾ ಪ್ರತಿಕ್ಷಣಾ ಸ್ವಾದನಲೋಲುಪಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ನಿಕುಂಜಯೋ प्रतिकेली सिद्धे यायलिभिर्युक्तिरपेक्षिता तत्रातिदक्ष्या अतिवल्लभस्य वन्दे गुरो श्री चरणारविन्दम्. साक्षात्त्वेन समस्तशास्त्रैर्मुक्तस्तथा भव्यतै असद्भिः किन्तु प्रभुर्यप्यया वन्दे गुरु श्री चरणारविन्दं. यस्य प्रसादात् भगवत्प्रसादो यस्य प्रसादादति कुतोऽपि ध्यानस्तु वंस्तस्य यशस्त्रिसन्ध्यं. वन्दे गुरो श्री चरणारविन्दं. हरे कृष्ण 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 हरे 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 राम 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 हरे हरे. हरे कृष्ण माताजी. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದೆ ಧ್ವನಿ? ಕೇಳಿಸ್ತದೆ ಮಾತಾಜಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ದಾಸ್ ಪ್ರಭುಜಿಯವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೋನ್ ವೈಷ್ಣವಾಂಶ್ಚ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಕಮಲಂ. ಸಾರಿ, ಬರ್ತಾನೆ ಮಾತಾಜಿ. ಹೇಳಿ ಮಾತಾಜಿ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನಿ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ. ವಾಂಛಾ ಕಲ್ಪತರುಭ್ಯಶ್ಚ
गुरुभ्यैव च पतितानां पावनेभ्यो वैष्णवेभ्यो नमो नमः। नमो ॐ विष्णुपदाय कृष्ण कृष्णप्रेष्ठाय कृष्णाय भूतले श्रीमते श्रीमते भक्ति वेदांत भक्तिवेदान्तस्वामिने स्वामिने नामिने। नमस्ते नमस्ते सरस्वते देवे गौरवाणी निर्विशेष शून्यवादी पाश्चात्य देश पाश्चात्यादेशधारिणी जय जय श्री कृष्ण कृष्ण चैतन्य चैतन्य प्रभु प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा हरे कृष्णा कृष्ण कृष्ण हरे 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 राम राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम हरे राम 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 हरे 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 कृष्ण कृष्ण हरे हरे कृष्ण 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 हरे 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 राम राम हरे हरे राम 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 हरे 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 ಹರೇ ಕೃಷ್ಣ ಧನ್ಯವಾದಗಳು ನಾಗವೇಣಿ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ हरे कृष्णा माताजी। ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ನಾವು ಇವಾಗ ಯಾವ ಒಂದು ಪುಸ್ತಕವನ್ನ ನಾವು ತಿಳ್ಕೊತಾ ಇದೀವಿ ಭಕ್ತಿ ರಸಂ ಭಕ್ತಿ ರಸಾಮೃತ ಭಕ್ತಿ ಸೇವೆಯ ಅರ್ಹತೆ ಯಾರು ಯಾರು ರಚಿಸಿರೋದು ಯಾರು ಬರ್ದಿರೋದು ಶ್ರೀಲ ರೂಪ ಶ್ರೀಲ ರೂಪ ಗೋಸ್ವಾಮಿ ರೂಪ ಗೋಸ್ವಾಮಿ ಅವರು ಬರ್ದಿದ್ದಾರೆ ಸೊ ನಾವ್ ಇವಾಗ ಇಲ್ಲಿ ಪೂರ್ವ ಭಾಗವನ್ನ ನಾವು ತಿಳ್ಕೊತಾ ಇದೀವಿ ಮೊದಲನೇ ಒಂದು ಅಧ್ಯಾಯದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ ಶುದ್ಧ ಭಕ್ತಿಯ ಲಕ್ಷಣಗಳು 6 ಲಕ್ಷಣಗಳು ಯಾವುದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ ಆ ಶುದ್ಧ ಭಕ್ತಿಯ 6 ಲಕ್ಷಣಗಳು ಯಾವುದು ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಲೇಶಾಗ್ನಿ, ಕ್ಲೇಶಾಗ್ನಿ, ಸವ್ರನಂದ, ಶುಭದ, ಶುಭದ, ಆನಂದ, ಸುದುರ್ಲಭ, ಹ್ಮ್ ಮತ್ತೆ ಮೋಕ್ಷ ಲಘುಕೃತ್, ಹ್ಮ್ ಮತ್ತೆ ಸರ್ವಾಕರ್ಷಣ ಮಾತಾಜಿ. ಹರೇ ಕೃಷ್ಣ. ಓಕೆ ಕೃಷ್ಣಾಕರ್ಷತಿ ಅಥವಾ ಸರ್ವಾಕರ್ಷತಿ ಓಕೆ ಸೊ ಇದು ಈ 6 ಸಹ ಶುದ್ಧ ಭಕ್ತಿಯ ಲಕ್ಷಣಗಳು ಅಂತ ನಾವು ತಿಳ್ಕೊಂಡ್ವಿ ಸೊ ಯಾರು ಶುದ್ಧ ಭಕ್ತರಾಗಿರ್ತಾರೋ ಅವ್ರು ಈ 6 ಸಹ ಅಂದ್ರೆ ಅವರು ಪ್ರೇಮ ಹಂತಕ್ಕೆ ಹೋದಾಗ ಈ 6 ಸಹ ಅವರು ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಸೊ ಕ್ಲೇಶಾಗ್ನಿ ಅಂತಂದ್ರೆ ಸೊ ಯಾರು ಅಂದ್ರೆ ಭಕ್ತಿಗೆ ಬಂದ ತಕ್ಷಣ ಸಾಧನಾ ಭಕ್ತಿಯ ಹಂತದಲ್ಲಿ ಇದ್ದಾಗ್ಲೂ ಸಹ ನಮ್ಗೆ ಈ ಕ್ಲೇಶಾಗ್ನಿ ನಮ್ಮಲ್ಲಿ ಏನೆಲ್ಲ ಈ ಭೌತಿಕ ಪ್ರಪಂಚದಲ್ಲಿ ನಾವು ಆ ಕ್ಲೇಶಗಳನ್ನ ಅನುಭವಿಸ್ತೀವೋ ಅದರಿಂದ ನಾವು ವಿಮುಕ್ತರಾಗ್ತೀವಿ ಶುಭದ ಅಲ್ವಾ ಪ್ರತಿಯೊಂದನ್ನು ಸಹ ನಮ್ಮ ಜೀವನದಲ್ಲಿ ಏನ್ ನಡೀತೋ ಅದೆಲ್ಲವೂ ಸಹ ಶುಭವೇ ಯಾಕಂದ್ರೆ ನಾವು ಮಾಡ್ತಿರುವಂತಹ ಎಲ್ಲ ಕೆಲಸಗಳು ಸಹ ಆ ಭಗವದ್ಧಾಮಕ್ಕೆ ಹಿಂತಿರುಗುವಂತಹ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ನಾವು ಶುರು ಮಾಡ್ತೀವಿ ಸೊ ಅದಾದ್ಮೇಲೆ ಏನು ಮೋಕ್ಷ ಲಘುಕೃತ್ ಸೊ ಸಾಂದ್ರಾನಂದ ಸೊ ನಮ್ಗೆ ತುಂಬಾ ಆನಂದ ಅಲ್ವಾ ಅಂದ್ರೆ ನಿಜವಾದ ಆನಂದ ನಾವು ಇಷ್ಟು ದಿವಸ ನಾವು ದೇಹದ ಸುಖವನ್ನೇ ಆನಂದ ಅಂತ ಅನ್ಕೊಂಡ್ವಿ ಈಗ ನಿಜವಾದ ಆನಂದ ಆತ್ಮಾನಂದ ಅಥವಾ ಆ ಕೃಷ್ಣನ ಸಂಪರ್ಕದಲ್ಲಿ ದೊರೆಯುವಂತಹ ಆ ಪ್ರೇಮಾನಂದವನ್ನ ನಾವು ಅನುಭವಿಸ್ಲಿಕ್ಕೆ ನಾವು ಶುರು ಮಾಡ್ತೀವಿ ಮತ್ತೆ ಮೋಕ್ಷ ಲಘುಕೃತ್ ಅಲ್ವಾ ನಾವ್ ಇವಾಗ ಜೀವನದಲ್ಲಿ ಏನೇ ಒಂದು ಕೆಲಸ ಮಾಡಿದ್ರು ಏನಾದ್ರೂ ನಮ್ಗೆ ಸಿಗ್ಲಿ ಅನ್ನೋದಕ್ಕೋಸ್ಕರ ನಾವು ಕೆಲಸಗಳನ್ನ ಮಾಡ್ತೀವಿ ಅಲ್ವಾ ಸೊ ನಾವು ಈ ಭೌತಿಕ ಪ್ರಪಂಚದಲ್ಲಿ ಒಂದು ಆಸ್ತಿ ಪಾಸ್ತಿ ಅಂತಸ್ತನ್ನ ನಾವು ಗಳಿಸ್ಲಿಕ್ಕೆ ನಾವು ಕೆಲಸವನ್ನ ಮಾಡ್ತೀವಿ ನಮ್ಗೆ ಇವಾಗ ಅದು ಗೊತ್ತಾಯ್ತು ಸೊ ಅದು ತಾತ್ಕಾಲಿಕವಾದದ್ದು ಅದಕ್ಕೋಸ್ಕರ ನಾವು ಈ ಮನುಷ್ಯ ಜನ್ಮವನ್ನು ಉಪಯೋಗಿಸೋದು ಬೇಕಾಗಿಲ್ಲ ಅಂತ ನಮ್ಗೆ ಗೊತ್ತಾಯ್ತು ಅಲ್ವಾ ಇನ್ನ ಕೆಲವರು ಏನ್ ಮಾಡ್ತಾ ಇದಾರೆ ಇಲ್ಲ ನಾನು ಸ್ವರ್ಗ ಸುಖವನ್ನ ಅನುಭವಿಸ್ಬೇಕು ನಾನು ಇಲ್ಲಿ ಏನು ಸುಖವನ್ನ ಅನುಭವಿಸ್ತಾ ಇದ್ದೀನಿ ಮನುಷ್ಯ ಜನ್ಮದಲ್ಲಿ ಅದು ಸಾಲದು ನಮ್ಗೆ ನಾನು ಇನ್ನ ಹೆಚ್ಚು ಸುಖವನ್ನ 100ರಷ್ಟು 1000 ಪಟ್ಟಷ್ಟು ಹೆಚ್ಚು ಸುಖವನ್ನ ಅನುಭವಿಸ್ಬೇಕು ಅಂತ ಅವರು ಕರ್ಮಕಾಂಡೀಯ ಕೆಲಸಗಳನ್ನ ಮಾಡಿ ಅವರು ಉನ್ನತ ಲೋಕಕ್ಕೆ ಸ್ವರ್ಗಕ್ಕೆ ಅಥವಾ ಉನ್ನತ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಬಯಸ್ತಾ ಇದ್ದಾರೆ ಆದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ನಮ್ಗೆ ಕೃಷ್ಣ ಹೇಳಿದ್ರು ಅಲ್ವಾ ಸೊ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಸೊ ನಿಮ್ಮ ಪುಣ್ಯವೆಲ್ಲ ಕ್ಷೀಣಿಸಿದ ತಕ್ಷಣ ನೀವು ಅಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಆಗೋದಿಲ್ಲ ಸ್ವರ್ಗದಲ್ಲಿ ಮತ್ತೆ ಈ ಭೂಮಿಗೆ ಬರಬೇಕು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಆ ಚಕ್ರದಲ್ಲಿ ನೀವು ಸಿಕ್ಕಾಕೋಬೇಕು ಅಂತ ನಮ್ಗೆ ಗೊತ್ತಾಯ್ತು ಸೊ ಅದಕ್ಕೋಸ್ಕರ ನಾವು
ಆ ಕರ್ಮಕಾಂಡಿಯ ಕೆಲಸದಲ್ಲಿ ನಾವು ನಮ್ಮ ಮನುಷ್ಯ ಜನ್ಮವನ್ನ ನಾವು ತೊಡಗಿಸ್ಕೊಳೋದ್ರಲ್ಲಿ ಏನೂ ಉಪಯೋಗ ಇಲ್ಲ ಅಂತ ಗೊತ್ತಾಯ್ತು. ಮತ್ತೆ ಇನ್ನ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಇಲ್ಲ ಸೊ ನಾನು ಆ ಬ್ರಹ್ಮ ಜ್ಯೋತಿಲಿ ನಾನು ಲೀನ ಆಗ್ಬೇಕು, ಐಕ್ಯ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದು ಅಷ್ಟು ಈಸಿ ಇಲ್ಲ ಅಲ್ವಾ. ಬ್ರಹ್ಮ ಜ್ಯೋತಿಗೆ ಹೋಗಿ ಅಲ್ಲಿ ಲೀನ ಆಗೋದು, ಒಂದು ಚಿತ್ಕಣವಾಗಿ ಅಲ್ಲಿ ಉಳಿಯೋದು, ಅದಕ್ಕೆ ಪ್ರಯತ್ನ ಪಡೋದು ತುಂಬಾ ಕಷ್ಟನೇ ಇದೆ, ಕಠಿಣವಾಗಿದೆ ಅಲ್ವಾ. ಆದ್ರೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಅಥವಾ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಮೋಕ್ಷ ಲಘುಕೃತ್ ಅಲ್ವಾ. ಸೊ ಮೋಕ್ಷ ಅನ್ನೋದು ಅದು ಕೈವಲ್ಯ ನರಕಾಯತೆ ಅಂತ ಹೇಳಿದ್ರು ಅಲ್ವಾ. ದೇವೋತ್ತಮ ಪರಮಪುರುಷನ ಭಕ್ತರಿಗೆ ಅಲ್ಲಿ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ಅವ್ರು ಕೇಳಿಸ್ಕೊತಿಲ್ಲ ಅಂತಂದ್ರೆ ಅದು ಅವ್ರಿಗೆ ನರಕಕ್ಕೆ ಸಮ. ನೋಡಿ, ನಾವ್ ಇಷ್ಟ ದಿವಸ ನಾವು ಹಾಗೇ ಇದ್ವಿ ಅಲ್ವಾ, ಮೋಜು ಮಸ್ತಿ ಮಾಡ್ಕೊಂಡಿದ್ವಿ ಅಂದ್ರೆ ಏನರ್ಥ, ಭಕ್ತರ ಒಂದು ದೃಷ್ಟಿಯಲ್ಲಿ ನರಕದಲ್ಲಿ ವಾಸ ಮಾಡ್ದಂಗೆ ಅಲ್ವಾ. ಇದಕ್ಕಿಂತ ಮುಂಚೆ ನಾನು ಹೇಳ್ದಾಗೆ ನಾವೇನಾದ್ರೂ ಫಾರಿನ್ಗೆ ಹೋದ್ರೆ ವಾವ್ ಎಷ್ಟು ಪುಣ್ಯ ಮಾಡಿದ್ದಾರೆ ಇವರು ಅಂತ ಅನ್ಕೋತೀವಿ, ಅಥವಾ ನಾವೇನಾದ್ರೂ ಫಾರಿನ್ಗೆ ಹೋದ್ರೆ ವಾವ್ ನನ್ ಜೀವನ ಸಾರ್ಥಕ ಆಯ್ತು ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಪ್ರಭುಪಾದರು ಯಾವ ತರ ಯೋಚನೆ ಮಾಡಿದ್ರು, ನಾನು ಎಂತ ನರಕಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಭೋಗ ಜೀವನವನ್ನ ನೋಡಿ ಅವರು ಹಂಗೆ ಉದ್ಗಾರ ಮಾಡ್ತಾರೆ ಅಲ್ವಾ. ಅಂದ್ರೆ ನೋಡಿ, ಶುದ್ಧ ಭಕ್ತರಿಗೆ ಆತರ ಅನ್ಸುತ್ತೆ ಅಲ್ವಾ. ಭಗವಂತನ ನಾಮ ಸ್ಮರಣೆ ಕಿವಿಯಲ್ಲಿ ಕೇಳ್ತಾ ಇಲ್ಲ. ಇವಾಗ ನಮ್ಗಿಲ್ಲಿ ಅಟ್ಲೀಸ್ಟ್ ಇಂಡಿಯಾದಲ್ಲಿ ಇದ್ದಾಗ ರಾಮ ಕೃಷ್ಣನ ಹೆಸರಾದ್ರೂ ಕಿವಿಗೆ ಬೀಳುತ್ತೆ, ಅಥವಾ ಇಲ್ಲ ಯಾವುದೋ ಒಂದು ಮೈಕಲ್ಲೋ ಸ್ಪೀಕರಲ್ಲೂ ಬರ್ತಾ ಇರುತ್ತೆ ಕೃಷ್ಣನ ನಾಮ, ನಮಗೆ ಬೇಕೋ ಬೇಡವೋ ಕೇಳಿಸ್ಕೊಂತಾನಾದ್ರೂ ಇರ್ತೀವಿ ಅಲ್ವಾ. ಅಲ್ಲಿ ಆ ಹೆಸರುಗಳು ಯಾವುದನ್ನು ಸಹ ಕಿವಿಗೆ ಬೀಳೋದಿಲ್ಲ, ಅಂತಹ ಜಾಗ ನರಕ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಈ ಒಂದು 4ನೇ ಅಧ್ಯಾಯದಲ್ಲಿ ಆ ಭಕ್ತಿ ಸೇವೆ. ನೀವು ಇವಾಗ ಏನು, ಯಾಕಂದ್ರೆ ಇವಾಗ ನಮಗೆ ಗೊತ್ತಾಯ್ತು ಮನುಷ್ಯ ಜನ್ಮದ ಗುರಿ ಏನು ಅಂತ ಗೊತ್ತಾಯ್ತು. ನಾವು ಆ ಭಗವಂತನ ಆ ಒಂದು ಪ್ರೇಮವನ್ನ ಪಡೆಯೋದು, ಅದಕ್ಕೆ ಆ ಪ್ರೇಮವನ್ನ ಪಡಿಬೇಕಂದ್ರೆ ಯಾವುದೇ ಒಂದು ಮಾರ್ಗ ಇಲ್ಲ, ಇರೋದೇ ಭಕ್ತಿ ಮಾರ್ಗ ಅಂತ ನಮ್ಗೆ ಗೊತ್ತಾಯ್ತು. ಸೊ ಆ ಭಕ್ತಿ ಮಾಡ್ತಾ ಇರೋರ್ಗೆ ಈ ಮೋಕ್ಷ ಅನ್ನೋದು ಸಹ ಲಘುಕೃತ್ ಅಲ್ವಾ. ಅದಕ್ಕೆ ಯಾವುದೇ ಒಂದು ಏನು ಒಂದು ಘನತೆಯನ್ನ ಅವರು ಕೊಡೋದಿಲ್ಲ ಅಲ್ವಾ. ಅದನ್ನ ತಾತ್ಸಾರವಾಗಿ ಅವರು ನೋಡ್ತಾರೆ, ತುಚ್ಛ ಅಲ್ವಾ, ತುಚ್ಛವಾಗಿ ಅದನ್ನ ಕಾಣ್ತಾರೆ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಯಾಕೆ ಇದಕ್ಕೆ ತುಂಬಾ ಅಷ್ಟು ಮಹತ್ವವನ್ನ ಕೊಡ್ತಾ ಇದ್ದಾರೆ ಅಂದ್ರೆ, ಎಷ್ಟೊಂದು ಜನ ಜ್ಞಾನಿಗಳು ಅಲ್ವಾ, ಜ್ಞಾನಿಗಳು ಅವರ ಗುರಿನೇ ಆ ಬ್ರಹ್ಮಜ್ಯೋತಿಗೆ ಹೋಗೋದಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಇಡೀ ಜೀವನದ ಪೂರ್ತಿ ನೋಡಿ, ಈ ಭೌತಿಕ ಪ್ರಪಂಚದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಎಷ್ಟೆಲ್ಲ ಸುಂದರವಾದಂತಹ ವಸ್ತುಗಳಿದೆ ಅಲ್ವಾ, ಅದ್ಯಾವುದನ್ನು ಅವರು ಮುಟ್ಟೋದಿಲ್ಲ, ಅದೆಲ್ಲವನ್ನ ತ್ಯಾಗ ಮಾಡ್ತಾರೆ ಅಲ್ವಾ. ಯಾಕಂದ್ರೆ ಅದನ್ನೆಲ್ಲ ನಾವು ಉಪಯೋಗಿಸಿದ್ರೆ ಏನಾಗುತ್ತೆ, ಯಾಕಂದ್ರೆ ಅವ್ರಿಗೆ ಜ್ಞಾನ ಇದೆ ಅಲ್ವಾ. ಅದನ್ನೆಲ್ಲ ಉಪಯೋಗಿಸಿದ್ರೆ ನಾವು ಈ ಒಂದು ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೋಬಿಡ್ತೀವಿ, ಈ ಭವ ಸಾಗರದಲ್ಲಿ ನಾವು ಮತ್ತೆ ಬೀಳ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲವನ್ನ ತ್ಯಾಗ ಮಾಡ್ತಾರೆ, ಅದಷ್ಟು ಅಂದ್ರೆ ಅಷ್ಟು ಸುಲಭ ಅಲ್ಲ, ಕಷ್ಟ ಅಲ್ವಾ. ನೋಡಿ, ಇವಾಗ ನಮ್ಗೆ ಭಕ್ತಿ ಜೀವನದಲ್ಲಿ ನಮ್ಗೆ ಏನನ್ನ ಹೇಳ್ಕೊಟ್ಟಿದ್ದಾರೆ ಪ್ರಭುಪಾದರು. ಸೊ ನೀವು ಯುಕ್ತ ವೈರಾಗ್ಯ ಮಾಡ್ಬೇಕು, ಯಾಕಂದ್ರೆ ಈ ಭಗವಂತನ ಸೃಷ್ಟಿಯಲ್ಲಿ ಇರೋದನ್ನೆಲ್ಲವನ್ನು ಸಹ ನೀವು ಭಗವಂತನ ಸೇವೆಗೆ ಉಪಯೋಗಿಸ್ಬೇಕು ಅಲ್ವಾ. ಅದು ನಿಜವಾದಂತ ವೈರಾಗ್ಯ, ನಮ್ಮ ಇಂದ್ರಿಯ ಸುಖಕ್ಕೆ ಉಪಯೋಗಿಸ್ತಲೇ ಭಗವಂತನ ಸೇವೆಗೋಸ್ಕರ ಉಪಯೋಗಿಸೋದು ನಿಜವಾದಂತಹ ವೈರಾಗ್ಯ. ಯುಕ್ತ ವೈರಾಗ್ಯವನ್ನ ನೀವು ಮಾಡ್ಬೇಕು, ಫಲ್ಗು ವೈರಾಗ್ಯವನ್ನ ನೀವು ಮಾಡ್ಕೊಡುದು ಅಂತ ಅಲ್ವಾ. ಭಗವಂತನಿಂದ ಬಂದಿರೋದನ್ನ ಭಗವಂತನಿಗೆ ಉಪಯೋಗಿಸ್ತಾ ಇದೀವಿ ಅಲ್ವಾ. ಅದಕ್ಕೆ ಎಷ್ಟೊಂದ್ ಜನ ಅವ್ರು ಚರ್ಚೆ ಮಾಡ್ತಾರೆ ಅಲ್ವಾ, ನಾವು ಟಿವಿಯಲ್ಲೂ ಸಹ ನಾವು ನೋಡಿದೀವಿ ಅಲ್ವಾ. ಚಾಯ್ ಪೇ ಚರ್ಚೆ ಅದ್ರಲ್ಲೆಲ್ಲಾನು ಸಹ ಎಷ್ಟೊಂದು ಹಾಲನ್ನ ಆ ವಿಗ್ರಹಗಳಿಗೆ ಸುರಿತಾರೆ, ಆ ಕಲ್ಲಿನ ವಿಗ್ರಹಗಳಿಗೆ ಸುರಿತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಆದ್ರೆ ಇವಾಗ IPL ಕ್ರಿಕೆಟ್ ಮ್ಯಾಚ್ ಎಲ್ಲ ಬಂದಾಗ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಅವರು ಅಲ್ಲಿ ಪೋಲ್ ಮಾಡ್ತಾರೆ, ಅದನ್ನ ಅವರು ಯಾವತ್ತೂ ಈ ತರ ಚರ್ಚೆ ಮಾಡಿಲ್ಲ. ಆದ್ರೆ ಆ ಭಗವಂತನಿಗೆ 1 ಲೀಟ್ರು ಅಥವಾ 10 ಲೀಟ್ರು 20 ಲೀಟ್ರ್ ಹಾಲು ಹಾಕೋದನ್ನ ಎಲ್ಲ ಮೋರಿಗೆ ಹೋಗ್ತಾ ಇದೆ, ಎಷ್ಟು ಬಡಬಗ್ರಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗ ಅವ್ರಿಗೆ ಬಡಬಗ್ರ ಬಗ್ಗೆ ಯೋಚನೆ ಬಂದ್ಬಿಡುತ್ತೆ ಅಲ್ವಾ. ಆದ್ರೆ ಎಲ್ಲದರ ಒಡೆಯ ಯಾರು ಅಂತ ನಾವು ತಿಳ್ಕೊಂಡ್ವಿ, ಭಗವಂತ ಅಲ್ವಾ. ಸೊ ಮತ್ತೆ ಆ ಭಗವಂತ ಅಲ್ಲಿ ಏನು ದೇವಸ್ಥಾನದಲ್ಲಿ ಇದ್ದಾರೆ, ಅದು ಬರೇ ಕಲ್ಲಲ್ಲ ಅಲ್ವಾ, ಅಲ್ಲಿ ಸ್ವತಃ ಭಗವಂತನೇ ಆ ಒಂದು ಅರ್ಚ ವಿಗ್ರಹ ರೂಪದಲ್ಲಿ ಅವರು ಇದ್ದಾರೆ. ಅದನ್ನ ಇವ್ರು ಯಾರು ಅರ್ಥ ಮಾಡ್ಕೋತಿಲ್ಲ ಅಲ್ವಾ. ಅದು ಶುದ್ಧ ಭಕ್ತರ ಕಣ್ಣಿಗೆ ಮಾತ್ರನೇ ಕಾಣುತ್ತೆ, ಆ ಒಂದು ವಿಗ್ರಹ ಏನಿದೆ ಅದು ಭಗವಂತ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತ್ರನೇ ಅವ್ರಿಗೆ ಅರ್ಥ ಆಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಅವರ ಒಂದು ದೃಷ್ಟಿಯಲ್ಲಿ ಏನು ನಾವ್ ಇವಾಗ ಏನ್ ಭಕ್ತಿ ಸೇವೆ ಮಾಡ್ತಾ ಇದೀವೋ ಅದೆಲ್ಲವನ್ನೂ ಸಹ ವೇಸ್ಟ್ ಅಂತ ಅವರು ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಈ ಒಂದು ಅಧ್ಯಾಯದಲ್ಲಿ ನಮ್ಗೆ ಎಲ್ಲ ಮೋಕ್ಷವನ್ನ ಮೀರಿ ನಿಲ್ಲುವಂತಹದು ಭಕ್ತಿ ಸೇವೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ನಾನು ಇದಕ್ಕಿಂತ ಮುಂಚೆ ಏನನ್ನ ಹೇಳ್ತಾ ಇದ್ದೆ, ನಾನು ಏನೋ ಹೇಳ್ತಾ ಇದ್ದೀನಿ, ನಾನು ಡೈವರ್ಟ್ ಆಯ್ತು ನಂದು ಮನ್ಸು. ಹರೇ ಕೃಷ್ಣ. ಮತ್ತೆ ಸೆಕೆಂಡ್ ಒನ್ ಮಾತಾಜಿ ಸಾಂದ್ರಾನಂದ ಅದ್ರ ಬಗ್ಗೆ. ಇಲ್ಲ ಮಾತಾಜಿ, ನಾನು ಏನೋ ಹೇಳಕ್ ಹೊರಟಿದ್ದೆ, ಅದರದ್ದು ಇದಾಯ್ತು. ಓಕೆ ಸರಿ. ಇವತ್ತು ನಾವು
ಅಧ್ಯಾಯ 4 ಎಲ್ಲ ಮೋಕ್ಷವನ್ನು ಮೀರಿ ನಿಲ್ಲುವ ಭಕ್ತಿ ಸೇವೆಯನ್ನು ನಾವು ತಿಳ್ಕೊಂಡಂತೆ. ಅದಕ್ಕಿಂತ ಮುಂಚೆ ಸೊ ನೀವು 2ನೇ ಅಧ್ಯಾಯದಲ್ಲಿ ನೀವು ಏನನ್ನ ತಿಳ್ಕೊಂಡ್ರಿ? ನೀವು ಆ ಭಕ್ತಿಯ ಪ್ರಾರಂಭಿಕ ಹಂತಗಳು ಅದನ್ನ ನೀವು ತಿಳ್ಕೊಂಡ್ವಿ ಅಲ್ವಾ? ಸೊ ಈ ಭಕ್ತಿಯಲ್ಲಿ ನಿಮ್ಗೆ ವೈದಿ ಭಕ್ತಿ ವೈದಿ ಭಕ್ತಿ ಅಂತ ರಾಗಾನುಗ ಅದಾದ್ಮೇಲೆ ರಾಗಾನುಗಮ ರಾಗಾನುಗಮ ರಾಗಾನುಗ ಭಕ್ತಿ, ಆಮೇಲೆ ಸಾಧನಾ ಭಕ್ತಿಯಲ್ಲಿ ಅದು 2 ವಿಧ ಅಂತ ಮಾತಾಜಿ. 2ನೇ ಭಾವ ಭಕ್ತಿ, ಪ್ರೇಮ ಭಕ್ತಿ. ಸೊ ವೈದಿ ಭಕ್ತಿ, ಭಾವ ಭಕ್ತಿ, ಪ್ರೇಮ ಭಕ್ತಿ. ಸೊ ವೈದಿ ಭಕ್ತಿಯಲ್ಲಿ ವೈದಿಯಲ್ಲಿ ವೈದಿ ಸಾಧನಾ ಭಕ್ತಿ, ವೈದಿ ರಾಗಾನುಗ ಭಕ್ತಿ ಅಂತ ಬರುತ್ತೆ ಅಲ್ವಾ? ಅದಾದ್ಮೇಲೆ ಭಾವ ಭಕ್ತಿ, ಪ್ರೇಮ ಭಕ್ತಿ, ಇದು ಆ ಭಕ್ತಿಯ ಹಂತಗಳು. ಯಾಕಂದ್ರೆ ನಮ್ಗೆ ಭಗವಂತನಲ್ಲಿ ನಮ್ಗೆ ಆ ಒಂದು ಸಹಜವಾದ ಪ್ರೀತಿ ನಮ್ಮಲ್ಲಿ ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಗೆ ಏನ್ ಮಾಡ್ತಾ ಇದ್ರೆ ಆಚಾರ್ಯರು, ಸೊ ನೀವು ಆ ಪ್ರೀತಿಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಏನ್ ಮಾಡ್ತಾ ಇದ್ರೆ ಈ ನಿಯಂತ್ರಕ ತತ್ವಗಳನ್ನ ಅವರು ನಮ್ಗೆ ಕೊಡ್ತಾ ಇದ್ದಾರೆ. ಮತ್ತೆ ABCD ಆಫ್ ಕೃಷ್ಣ ಕಾನ್ಶಿಯಸ್ ನ ನಮ್ಗೆ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನೀವು ಪಾಲನೆ ಮಾಡ್ಕೊಂಡ್ ಬನ್ನಿ, ಆಗ ನಿಮ್ಗೆ ಭಗವಂತನಲ್ಲಿ ಆ ಪ್ರೇಮ ಅನ್ನೋದು ಮೂಡುತ್ತೆ ಅಂತ ಅಲ್ವಾ? ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟರು ಹಾಗೇನೆ, ಈಗ ಅರೇಂಜ್ ಮ್ಯಾರೇಜ್ ಅಲ್ಲಿ ಏನಾಗುತ್ತೆ, ಆ ಒಂದು ಹೆಣ್ಣು ಮಗಳಿಗೆ ಆ ಗಂಡನ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅಲ್ವಾ? ಪ್ರೀತಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಶುರುವಲ್ಲಿ ಅಲ್ವಾ? ಆಮೇಲೆ ಆ ಗಂಡನಿಗೆ ಸೇವೆಯನ್ನ ಮಾಡ್ತಾ ಮಾಡ್ತಾ ಗಂಡನ ಜೊತೆಯಲ್ಲೇ ಇದ್ದಾಗ, ಗಂಡನ ಸಂಪರ್ಕದಲ್ಲೇ ಇದ್ದಾಗ ಏನಾಗುತ್ತೆ, ಅವಳಿಗೆ ಓವರ್ ದ ಪೀರಿಯಡ್ ಅಲ್ವಾ, ಕೆಲವು ದಿನಗಳ ಆದ್ಮೇಲೆ ಅವಳಿಗೆ ಏನಾಗುತ್ತೆ, ಆ ಗಂಡನಲ್ಲಿ ಪ್ರೀತಿ ಅನ್ನೋದು ಬರುತ್ತೆ. ಅದೇ ತರನೇ ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಸೊ ನೀವು ಅದನ್ನ ಬೆಳೆಸ್ಕೊಳ್ಳಿ, ನೀವು ಆ ಪ್ರೀತಿಯನ್ನ ಬೆಳೆಸ್ಕೊಳ್ಳಿ ಆ ಭಗವಂತನ ಮೇಲೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಆ ವೈದಿ ಸಾಧನಾ ಭಕ್ತಿಯನ್ನ ನಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದಾರೆ. ಸೊ ನಾವ್ ಈ ತರ ಸಾಧನಾ ಭಕ್ತಿನ ನಮ್ಗೆ ಅನುಸರಿಸ್ತಾ ಇದ್ರೆ ಏನಾಗತ್ತೆ, ನಮ್ಗೆ ಆ ರಾಗಾನುಗ ಭಕ್ತಿಯ ಹಂತಕ್ಕೆ ನಾವು ಹೋಗ್ತೀವಿ ಅಲ್ವಾ? ಸೊ ಆ ರಾಗಾನುಗ ಭಕ್ತಿಯ ಹಂತದಲ್ಲಿ ಏನಾಗತ್ತೆ, ಆ ಒಂದು ಹೇಗೆ ಆ ಒಂದು ಏನು ಗೋಪಿಕಾ ಸ್ತ್ರೀಯರು ಅಥವಾ ಆ ಗೋಲಕ ವೃಂದಾವನದಲ್ಲಿ ಭಗವಂತನ ಜೊತೆ ಆ ಭಕ್ತರು ಯಾವ ಒಂದು ಸಂಬಂಧವನ್ನ ಇಟ್ಕೊಂಡಿದಾರೋ ಆ ಒಂದು ಸಂಬಂಧದಲ್ಲಿ ನಾವು ಭಗವಂತನಿಗೆ ನಾವು ಪ್ರೀತಿಯನ್ನ ನಾವು ಮಾಡಬಹುದು ಅಲ್ವಾ? ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸದಲ್ಲಿ ನಾವು ಭಗವಂತನ ಜೊತೆ ನಾವು ಸಂಬಂಧವನ್ನ ನಾವು ಬೆಳೆಸ್ಕೋಬಹುದು ಅಲ್ವಾ? ಸೊ ಇವಾಗ ಆ ಪ್ರೇಮ ಭಕ್ತಿ, ಸಾರಿ ಭಾವ ಭಕ್ತಿ. ಸೊ ಭಾವ ಭಕ್ತಿ ಅಂತಂದ್ರೆ ನಮ್ಗಿನ್ನ ಭಗವಂತನಲ್ಲಿ ನಮ್ಗೆ ಇನ್ನ ಪರಿಪೂರ್ಣವಾದ ಪ್ರೀತಿ ಇಲ್ಲ, ಅದಕ್ಕಿನ್ನ ಒಂದು ಹಂತ ಕೆಳಗಡೆ ಇದೀವಿ ನಾವು. ಅದಕ್ಕೆ ನಮ್ಗೆ ಏನನ್ನ ಎಕ್ಸಾಂಪಲ್ ಕೊಡ್ತಾರೆ ಆಚಾರ್ಯರು, ಇವಾಗ ಸೂರ್ಯ ಹುಟ್ಟಬೇಕು ಅಲ್ವಾ, ಹುಟ್ಟಕ್ಕಿನ್ನ ಮುಂಚೆನೆ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಆ ಬಾನಂಗಳದಲ್ಲಿ ನಾವು ನೋಡಿದಾಗ ಅಲ್ಲಿ ಕೆಂಪಾಗಿರುವಂತಹ ಒಂದು ಬೆಳಕನ್ನ ನೀವು ನೋಡ್ತೀರಾ ಅಂದ್ರೆ ಏನರ್ಥ, ಸೊ ಇನ್ನೇನು ಸೂರ್ಯ ಹುಡ್ತಾನೆ ಅಂತ ಅಲ್ವಾ? ಸೊ ಅಂದ್ರೆ ಆ ಸೂರ್ಯ ಇನ್ನ ಕಾಣಿಸ್ತಿಲ್ಲ, ಇನ್ನೇನು ಹುಟ್ಟಬೇಕು ಅನ್ಬೇಕಾದ್ರೆ ಏನೆಲ್ಲ ಅಲ್ಲಿ ಬದಲಾವಣೆಗಳಿರುತ್ತೆ ಆ ವಾತಾವರಣದಲ್ಲಿ, ಆ ಒಂದು ಹಂತವನ್ನ ಇಲ್ಲಿ ಭಾವ ಅಂತ ಹೇಳ್ತಾರೆ. ಅಂದ್ರೆ ಪ್ರೇಮ ಹಂತಕ್ಕೆ ಹೋಗಿನ ಮುಂಚೆ ಅದಕ್ಕಿಂತ ಕೆಳಗಡೆ ಇರುವಂತ ಹಂತ ಈ ಭಾವ ಅಂತ. ಅಂದ್ರೆ ನಾವ್ ಏನೇ ಒಂದು ಭಗವಂತನಿಗೆ ಒಂದು ಸೇವೆಯನ್ನ ಮಾಡ್ತಿದ್ದಾಗ ನಾವು ಮೆಕ್ಯಾನಿಕಲ್ ಆಗಿ ಮಾಡ್ತೀವಿ. ಅಂದ್ರೆ ನಮ್ಗಿನ್ನ ಪರಿಪೂರ್ಣವಾಗಿ ಒಳಗಿಂದ ಓ ಕೃಷ್ಣ ನಾನು ಇದನ್ನ ನಿನಗೆ ಅರ್ಪಿಸ್ತಾ ಇದೀನಿ, ಓ ಕೃಷ್ಣ ಇದನ್ನ ನಿನ್ಗೆ ತಿನ್ನಿಸ್ತಾ ಇದೀನಿ ಅಂತ ಹೇಳಿ ನಮ್ಮ ಮಗುವಿಗೆ ಹೇಗ್ ತಿನ್ನಿಸ್ತೀವಿ, ಮಗುವಿನ ಪಾಲನೆ ಪೋಷಣೆ ಮಾಡ್ತೀವಿ, ಆ ಒಂದು ಮನಸ್ಥಿತಿಲಿ ನಾವು ಆ ಭಗವಂತನ ಜೊತೆ ಒಡನಾಟವನ್ನು ಇಟ್ಕೊಂಡಾಗ ಅದು ಭಾವ ಭಕ್ತಿ ಆಗುತ್ತೆ. ಸೊ ಮತ್ತೆ ಪ್ರೇಮ ಭಕ್ತಿಯ ಹಂತಕ್ಕೆ ಹೋದಾಗ ನಾವಿವಾಗ ಭಗವಂತನಿಗೆ ಪ್ರೀತಿಸೋದನ್ನ ನಾವು ಕಲ್ತ್ಕೋತಾ ಇದೀವಿ ಅಲ್ವಾ, ಪ್ರೀತಿಸ್ತಾ ಇದೀವಿ. ಇವಾಗ ಭಾವ ಭಕ್ತಿಯಲ್ಲಿ ಪ್ರೀತಿಯಿಂದನೂ ನಾವು ಮಾಡ್ತಾ ಇದೀವಿ. ಮತ್ತೆ ಇವಾಗ ಆ ಪ್ರೀತಿಯನ್ನ ತೋರಿಸ್ತಿದ್ದಾಗ ಆ ಯಾರಿಗೆ ನಾವು ಪ್ರೀತಿಯನ್ನ ತೋರಿಸ್ತಾ ಇದೀವೋ ಅವರು ನಮ್ಗೆ ಪ್ರತಿಸ್ಪಂದಿಸ್ಬೇಕು ಅಲ್ವಾ? ಅಂದ್ರೆ ಇವಾಗ ಕೃಷ್ಣ ಅವರು ನಮ್ಗೆ ಪ್ರತಿಸ್ಪಂದಿಸ್ತಾರೆ. ನಾವ್ ಇವಾಗ ಏನಾದ್ರೂ ಒಂದು ಪ್ರೀತಿನ ತೋರಿಸಿದ್ರೆ ಆ ಕೃಷ್ಣ ನಮ್ಮ ಜೊತೆ ಆ ರಿಯಾಕ್ಟ್ ಮಾಡೋದು, ಆ ಪ್ರತಿಸ್ಪಂದನೆ ಮಾಡೋದು ಸಹ ನಮ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಆ ಒಂದು ಹಂತವೇ ಆ ಪ್ರೇಮದ ಹಂತ. ಆ ಹಂತಕ್ಕೆ ನಾವು ಹೋಗ್ಬೇಕು, ಈಗ ಅದು ಸಾಧ್ಯ ಅಂತಾನೂ ಹೇಳ್ತಾರೆ. ಸೊ ನಮ್ಮ ಆಚಾರ್ಯರು ಆ ಪ್ರೇಮದ ಹಂತಕ್ಕೆ ಹೋಗೋದು, ನೀವು ಆ ಭಗವಂತನ ಪ್ರೇಮವನ್ನ ನೀವು ಅನುಭವಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈ 4 ಹಂತಗಳನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಆ ಭಕ್ತಿಯನ್ನ ಮಾಡ್ಲಿಕ್ಕೆ ಆ ಒಂದು ಭಕ್ತರ ಲಕ್ಷಣಗಳು ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು 3ನೇ ಒಂದು ಚಾಪ್ಟರ್ಲಿ ನಾವು ತಿಳ್ಕೊಂಡ್ವಿ. ಸೊ ಅದರಲ್ಲಿ ನಮ್ಗೆ ಏನು ಆ ಮೊದಲನೇ ಹಂತದಲ್ಲಿ ಇರುವಂತಹ, ನಾವು ಇದಕ್ಕಿಂತ ಮುಂಚೆ ನಾವು ಯಾವ್ದ್ರಲ್ಲಿ ಉಪದೇಶಾಮೃತದಲ್ಲೂ ಸಹ ನಾವು ತಿಳ್ಕೊಂಡಿದೀವಿ ಅಲ್ವಾ, ಕನಿಷ್ಠ ಭಕ್ತ, ಮಧ್ಯಮ ಭಕ್ತ ಮತ್ತೆ ಉತ್ತಮ ಭಕ್ತ ಅಂತ ಆ 3 ಭಕ್ತರ ಲಕ್ಷಣಗಳನ್ನ ನಾವು ಉಪದೇಶಾಮೃತದಲ್ಲಿ ಡೀಟೇಲ್ ಆಗಿ ತಿಳ್ಕೊಂಡ್ವಿ. 3ನೇ ಅಧ್ಯಾಯದಲ್ಲೂ ಸಹ ನಾವು ಅದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ನಮ್ಗೆ ಮುಖ್ಯವಾಗಿ ನಮ್ಗೆ ಇನ್ನೊಂದು ಏನನ್ನ ತಿಳಿಸಿದ್ರು ಅಂತಂದ್ರೆ, ಯಾವ ಒಂದು ವರ್ಣದಲ್ಲೇ ಇರ್ಲಿ ಅಲ್ವಾ, ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನೇ ಆಗಿರ್ಬೋದು, ಯಾವ ವರ್ಣದಲ್ಲಿ ಅಥವಾ ಆಶ್ರಮದಲ್ಲಿ ಇದ್ರೂ ಸಹ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ತರ ಯಾವುದೇ ಒಂದು
ಜಾತಿ ಮತ ಭೇದ ಏನು ಇಲ್ದಲೇನೆ ಈ ಭಕ್ತಿ ಮಾರ್ಗಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಅನ್ನೋ ಒಂದು ಅಂಶನ ನಾವು ತಿಳ್ಕೊಂಡ್ವಿ ಅಲ್ವಾ. ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ನಾವು ಓಕೆ, ನನಗೆ ಗೊತ್ತಾಯ್ತು ಯಾವ್ದೋ ಒಂದು ಮಾರ್ಗ ಇದೆ ಅಂತ, ಆದ್ರೆ ನನಗೆ ಅದರ ಅರ್ಹತೆ ಇಲ್ಲ ಅಂದಾಗ ನಮ್ಗೆ ಎಷ್ಟು ಬೇಜಾರಾಗತ್ತೆ. ಅಯ್ಯೋ, ನಾನ್ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ವಾ, ಹಾಗಾದ್ರೆ ನನಗೆ ಈ ಜನ್ಮದಲ್ಲಿ ಭಗವಂತ ಲೋಕಕ್ಕೆ ಹೋಗಕ್ ಆಗಲ್ವಾ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಏನನ್ನ ಆಚಾರ್ಯರು ಹೇಳಿದ್ರು, ಇಲ್ಲ, ಯಾರು ಬೇಕಾದ್ರೂ ಭಕ್ತಿ ಮಾರ್ಗಕ್ಕೆ ಬರ್ಬೋದು. ಅದಕ್ಕೆ ನಿಮ್ಗೆ ವಯಸ್ಸಿನ ಒಂದು ಭೇದ ಇಲ್ಲ, ಸ್ತ್ರೀ ಪುರುಷ ಅನ್ನೋ ಭೇದ ಇಲ್ಲ, ಜಾತಿ ಮತದ ಭೇದ ಇಲ್ಲ ಅಲ್ವಾ, ಬಡವ ಬಲ್ಲಿದ ಅಲ್ವಾ, ಬಣ್ಣದಲ್ಲಿ ವ್ಯತ್ಯಾಸ ಇದ್ರೆ ಯಾವುದಕ್ಕೂ ಸಹ ಭೇದ ಇಲ್ಲ. ಯಾರು ಬೇಕಾದ್ರೂ ಸ್ತ್ರೀ ಪುರುಷ ಶೂದ್ರ ಅಲ್ವಾ, ಮತ್ತೆ ಹೀನ ಕುಲದಲ್ಲಿ ಹುಟ್ಟಿರೋರು ಯಾರು ಬೇಕಾದ್ರೂ ಸಹ ಭಕ್ತಿಯನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಿ, ನಮ್ಗೆ ಎಷ್ಟೆಲ್ಲ ನಮ್ಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ನನಗಿವಾಗ 80 ವರ್ಷದ ಅಜ್ಜಿಗೆ ಇವಾಗ ಮೆಡಿಕಲ್ ಹೋಗ್ಬೇಕಂತಂದ್ರೆ ಹೋಗ್ಬೋದು, ಆದ್ರೆ ಎಷ್ಟು ಕಷ್ಟ ಆಗುತ್ತೆ ಅದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಅಲ್ವಾ. ಮೆಡಿಕಲ್ ಎಲ್ಲ ಓದ್ಬೇಕಾದ್ರೆ ಭಕ್ತಿ ಹಂಗಿಲ್ಲ, 5 ವರ್ಷದ ಮಗುನು ಮಾಡ್ಬೋದು, ಆ ವಯಸ್ಸಾಗಿರುವಂತಹ ವೃದ್ಧರು ಸಹ ಮಾಡಬಹುದು. ಈವನ್ ಪ್ರಾಣಿ ಪಶು ಪಕ್ಷಿ ಜಂತು ಅವನು ಸಹ ಭಕ್ತಿ ಮಾರ್ಗಕ್ಕೆ ಅವು ಬರ್ಬೋದು. ಇದನ್ನ ನಾವು ತಿಳ್ಕೊಂಡ್ವಿ. ಯಾರು ಬೇಕಾದ್ರೂ ಭಕ್ತಿ ಮಾರ್ಗಕ್ಕೆ ಬರ್ಬೋದು. ಏನಂದ್ರೆ ಭಕ್ತರ ಸಂಘದಲ್ಲಿ ಇರಬೇಕು, ಮತ್ತೆ ಆ ಒಂದು ಗುರು ಪರಂಪರೆಯಲ್ಲಿ ಬಂದಿರುವಂತಹ ಭಕ್ತರ ಮಾರ್ಗದರ್ಶನದಲ್ಲಿ ಅವರು ಮುಂದೆ ಸಾಗ್ಬೇಕಾಗತ್ತೆ. ಇದು ತುಂಬಾ ಮುಖ್ಯವಾಗಿರೋದು. ಸೊ ಇಷ್ಟನ್ನ ನಾವು ಇದನ್ನ ಜ್ಞಾಪಿಸ್ಕೊಂಡು ಇವತ್ತಿನ ಅಧ್ಯಾಯಕ್ಕೆ ಬರೋಣಂತೆ. ಅಧ್ಯಾಯ 4 ತುಂಬಾ ಮುಖ್ಯವಾದದ್ದು, ನಾವು ಭಕ್ತಿ ಸೇವೆ. ಇವಾಗ ಯಾರಾದ್ರೂ ಡಾಕ್ಟರ್ ಏನಕ್ಕಪ್ಪ ಓದಿದ್ದೆ ಅಂತ ಹೇಳಿದ್ರೆ ಅವ್ರು ಏನು ಆನ್ಸರ್ ಅನ್ನ ಕೊಡ್ಬೇಕು? ಯಾರಾದ್ರೂ ಆಗ್ಲಿ ಡಾಕ್ಟರ್ ಏನಕ್ಕೆ ಓದ್ಬೇಕಾಗತ್ತೆ? ಅವರು ಡಾಕ್ಟರ್ ಕೋರ್ಸ್ ಅನ್ನ MBBS ಅನ್ನ ಏನಕ್ಕೆ ಮಾಡ್ಬೇಕು? ರೋಗಿಗಳಿಗೆ ಚಿಕಿತ್ಸೆ ರೋಗಿಗಳಿಗೆ ಚಿಕಿತ್ಸೆಯನ್ನ ಮಾಡ್ಬೇಕು ಅಲ್ವಾ. ಸೊ ಅದ್ರ ಬದಲು ಅವರು ಇಲ್ಲ, ನಾನು ಒಂದು ಹೆಸರನ್ನ ಸಂಪಾದನೆ ಮಾಡ್ಲಿಕ್ಕೆ ನಾನು ಈ ಒಂದು ಡಾಕ್ಟರ್ ಓದಿದ್ದೀನಿ ಅಂತಂದ್ರೆ ಅವಾಗ ನಮ್ಗೆ ಏನ್ ಅನ್ಸುತ್ತೆ? ಅವ್ರು ಬರೀ ಹೆಸರಿಗೆ ಅಂತಿದ ಅನ್ಸುತ್ತೆ ಅಲ್ವಾ. ಆ ಹಣವನ್ನೇ ಸಂಪಾದಿಸ್ಬೇಕಂದ್ರೆ ಅವ್ರು ಡಾಕ್ಟ್ರೇ ಓದೋದ್ ಬೇಕಾಗಿರ್ಲಿಲ್ಲ ಅಲ್ವಾ. ಅವ್ರು ಬೇರೆ ಇನ್ ಯಾವ್ದೋ ಒಂದು ವೃತ್ತಿಯನ್ನ ಮಾಡಿದ್ರು ಅವರು ಹಣವನ್ನ ಸಂಪಾದಿಸ್ಬೋದಾಗಿತ್ತು. ಅದು ಪರಿಪೂರ್ಣವಾದಂತಹ ಒಂದು ಗುರಿ ಅಲ್ಲ ಅಲ್ವಾ. ಸೊ ಅದೇ ತರನೇ ಇಲ್ಲಿ ನಾವು ಭಕ್ತಿ ಮಾರ್ಗಕ್ಕೆ ಬಂದಾಗ ಇಲ್ಲ ನಾನು ಅಲ್ಲಿ ಒಂದು ಚಿತ್ಕಣವಾಗಿ ಆ ಬ್ರಹ್ಮಜ್ಯೋತಿಯಲ್ಲಿ ಇರಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಅದು ಸರಿಯಾದಂತಹ ಒಂದು ಗುರಿ ಅಲ್ಲ ಅಲ್ವಾ. ಅದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸ್ತಿದ್ರೆ, ಮೋಕ್ಷ ಅಂದ್ರೆ ಅದು ಶುದ್ಧ ಭಕ್ತರು ಅದನ್ನ ತಾತ್ಸಾರವಾಗಿ ನೋಡ್ತಾರೆ, ಲಘುಕೃತ್ ಅಲ್ವಾ, ಲಘುವಾಗಿ ಅದನ್ನ ಪರಿಗಣಿಸ್ತಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ನಾವು ಸನಾತನ ಗೋಸ್ವಾಮಿ ಅವರ ಕಥೆನ ನಾವು ಕೇಳಿದೀವಿ ಅಲ್ವಾ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಸೊ ಒಬ್ಬ ಗೃಹಸ್ಥ, ಅವ್ರು ತನ್ನ ಮಗಳಿಗೆ ಮದುವೆ ಮಾಡ್ಬೇಕಾಗಿರುತ್ತೆ, ಅವ್ರಿಗೆ ಹಣ ಇರೋದಿಲ್ಲ. ಸೊ ಅದಕ್ಕೆ ಅವರು ಶಿವನ ಭಕ್ತರಾಗಿರ್ತಾರೆ. ಸೊ ಶಿವ ಅವ್ರ ಕನಸಲ್ಲಿ ಬಂದು ಏನನ್ನ ಹೇಳ್ತಾರೆ, ಸೊ ನೀನ್ ಇಂತಹ ಜಾಗಕ್ಕೆ ಹೋಗು, ಅಲ್ಲಿ ಒಬ್ರು ಏನು ಸನಾತನ ಗೋಸ್ವಾಮಿ ಅಂತ ಇದ್ದಾರೆ, ಅವರ ಬಳಿಗೆ ಹೋದ್ರೆ ಅವ್ರು ನಿನಗೆ ನಿನ್ನ ಮಗಳ ಮದುವೆಗೆ ಬೇಕಾಗಿರುವಂತಹ ಹಣವನ್ನ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಈ ಕತೆ ಗೊತ್ತಿದ್ಯಾ ನಿಮ್ಗೆ? ಇಲ್ಲ ಮಾತಾಜಿ. ಕೇಳಿಲ್ವಾ ಇದನ್ನ ನೀವು? ಫಸ್ಟ್ ಲೆವೆಲ್ ಅಲ್ಲಿ ಯೂಶಲಿ ಹೇಳಿರ್ತೀವಿ. ಓಕೆ. ಅವಾಗ ಅವನೇನ್ ಮಾಡ್ತಾನೆ, ಪ್ರಯಾಣ ಮಾಡ್ಕೊಂಡು ಎಲ್ಲಿ ಸನಾತನ ಗೋಸ್ವಾಮಿ ಇರ್ತಾರೆ ಅಲ್ಲಿಗೆ ಬರ್ತಾರೆ, ಅವರು ವೃಂದಾವನಕ್ಕೆ ಬರ್ತಾರೆ. ಸೊ ಬಂದು ಸನಾತನ ಗೋಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಅವರು ಹೇಳ್ತಾರೆ, ನಾನು ಏನಕ್ಕೆ ಬಂದಿದ್ದೀನಿ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಆಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಸರಿ, ನಿನ್ನ ಮಗಳ ಮದುವೆಗೆ ಹಣ ಬೇಕಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನಿನಗೆ ಸ್ಪರ್ಶಮಣಿಯನ್ನ ಕೊಡ್ತೀನಿ. ಸ್ಪರ್ಶಮಣಿ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಅದನ್ನ ಏನಕ್ಕೆ ಟಚ್ ಮಾಡಿದ್ರು ಸಹ, ಯಾವುದೇ ಒಂದು ವಸ್ತುವಿಗೆ ಟಚ್ ಮಾಡಿದ್ರು ಸಹ ಅದು ಬಂಗಾರವಾಗ್ಬಿಡತ್ತೆ ಅಲ್ವಾ. ಆ ಸ್ಪರ್ಶಮಣಿನ ನಾನು ನಿನ್ಗೆ ಕೊಡ್ತೀನಿ, ಆಗ ನಿನ್ನ ಮಗಳ ಮದ್ವೆಗೆ ಏನೆಲ್ಲ ಬೇಕೋ ಅದನ್ನ ಉಪಯೋಗಿಸ್ಕೊಂಡು ನೀನು ಪಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಆ ಸ್ಪರ್ಶಮಣಿ ಎಲ್ಲಿ ಇದೆ ಅಂತಂದ್ರೆ ಅಲ್ಲಿ ನನ್ನ ಈ ಕುಟೀರ ಇದೆಯಲ್ಲ, ಅಲ್ಲಿ ಹೊರಗಡೆ ಒಂದು ಡಸ್ಟ್ಬಿನ್ ಇದೆ, ಆ ಡಸ್ಟ್ಬಿನ್ ಅಲ್ಲಿ ಸ್ಪರ್ಶಮಣಿ ಇದೆ, ಅದನ್ನ ತಗೊಂಡು ನೀನು ಹೋಗ್ಬೋದು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆ ಗೃಹಸ್ಥ ಏನ್ ಮಾಡ್ತಾನೆ, ಆ ಸ್ಪರ್ಶಮಣಿಯನ್ನ ಆ ಡಸ್ಟ್ಬಿನ್ ಅಲ್ಲಿ ತಗೊಂಡ್ಬಿಟ್ಟು ಅವನೇನ್ ಮಾಡ್ತಾನೆ, ಸನಾತನ ಗೋಸ್ವಾಮಿಗೆ ನಮಸ್ಕಾರ ಮಾಡ್ಬಿಟ್ಟು ಹೊರಡ್ತಾ ಇರ್ಬೇಕಾದ್ರೆ, ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಮನಸ್ಸಿಗೆ ಅನ್ಸುತ್ತೆ, ಇದೇನಿದು, ಈ ವ್ಯಕ್ತಿ ಇದನ್ನ ಸ್ಪರ್ಶಮಣಿಯನ್ನ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕಿದಾನೆ ಅಂತಂದ್ರೆ ಅವನ ಹತ್ರ ಇದಕ್ಕಿನ್ನ ಅಮೂಲ್ಯವಾಗಿರೋದೇನೋ ಇರ್ಬೇಕು ಅಲ್ವಾ. ಯಾರಾದ್ರೂ ಸ್ಪರ್ಶಮಣಿಯನ್ನ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರಾ? ಇವಾಗ ಗೋಲ್ಡ್ ಬಿಸ್ಕೆಟ್ ಅನ್ನ ನಾವು ನಮ್ಮ ಮನೆ ಡಸ್ಟ್ಬಿನ್ ಅಲ್ಲಿ ಹಾಕ್ತಿವಾ? ಇಲ್ಲ. ಯಾಕಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಿದೆ, ಅದನ್ನ ನಾವು ಬೀರುವಲ್ಲಿ ಇಟ್ಕೋತೀವಿ ಭದ್ರವಾಗಿ, ಲಾಕರ್ ಅಲ್ಲಿ ಅಲ್ವಾ. ಈಗ ಸ್ಪರ್ಶಮಣಿ ಅಂತಂದ್ರೆ ಅದರಿಂದ ನಾವು ಎಷ್ಟು ಬಂಗಾರವನ್ನ ಬೇಕಾದ್ರೂ ಪಡ್ಕೋಬಹುದು. ಅಂತಹ ಒಂದು ಸ್ಪರ್ಶಮಣಿಯನ್ನ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕಿದಾನೆ ಅಂತಂದ್ರೆ ಈ ವ್ಯಕ್ತಿ ಹತ್ರ ಇನ್ನ ಅಮೂಲ್ಯವಾಗಿರೋದು ಏನೋ ಇರ್ಬೇಕು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಮತ್ತೆ ವಾಪಸ್ ಬಂದಾಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ನಿನಗೆ ನನ್ನ ಹತ್ರ ಇರುವಂತಹ ಅದು ಅಮೂಲ್ಯವಾಗಿರೋದು ಬೇಕು ಅಂತಂದ್ರೆ
ನೀನು ಈ ಒಂದು ಸ್ಪರ್ಶಮಣಿಯನ್ನ ಎತ್ಕೊಂಡು ಹೋಗಿ ಅಲ್ಲಿ ಯಮುನಾಗೆ ಎಸೆದ್ಬಿಟ್ಟು ನೀನು ಬಾ, ಆಗ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಅವಾಗ ಆ ವ್ಯಕ್ತಿ ಆ ಒಂದು ಸ್ಪರ್ಶಮಣಿಯನ್ನ ಎತ್ಕೊಂಡು ಹೋಗಿ ಆ ಯಮುನೆಗೆ ಹಾಕ್ಬಿಟ್ಟು ಅವನು ಮತ್ತೆ ವಾಪಸ್ ಬರ್ತಾನೆ. ವಾಪಸ್ ಬಂದ್ಬಿಟ್ಟು ಅವನು ಕೇಳ್ತಾನೆ, ನನಗೆ ಆ ಒಂದು ನಿಮ್ಮ ಹತ್ರ ಇರುವಂತಹ ಅಮೂಲ್ಯವಾದದನ್ನ ಕೊಡಿ ಅಂತ ಹೇಳಿದಾಗ ಏನ್ ಕೊಟ್ಟಿರ್ಬೋದು ಆಗ ಸನಾತನ ಗೋಸ್ವಾಮಿಯವರು? ಹರೇ ಕೃಷ್ಣ. ಸನಾತನ ಗೋಸ್ವಾಮಿಯವರ ಹತ್ರ ಅಂತ ಅಮೂಲ್ಯವಾದದ್ದು ಏನಿದೆ? ಕೊಟ್ಟಿರ್ಬೇಕು ಮಾತಾಜಿ. ದಶಕಮಣಿ ಕೊಡ್ತಾರೆ. ಇಲ್ಲ ಹರೇ ಜಪಮಣಿ ಕೃಷ್ಣ ಇರ್ಬೇಕು. ಮಹಾಮಂತ್ರ. ಅಲ್ಲ, ಹರೇ ಕೃಷ್ಣ ಮಹಾಮಂತ್ರ ಅಥವಾ ಜಪಮಣಿ. ಹರೇ ಮಹಾಮಂತ್ರನ ಕೃಷ್ಣ ಮಹಾಮಂತ್ರವನ್ನ ಕೊಡ್ತಾರೆ ಅಲ್ವಾ? ಸೊ ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಟ್ರೆ ಏನ್ ಸಿಗತ್ತೆ ಅವ್ರಿಗೆ? ಪುಣ್ಯ ಬರ್ತದೆ. ಪುಣ್ಯನ ಪುಣ್ಯನ ಮಾತಾಜಿ, ಪ್ಲೀಸ್ ಮಾತಾಜಿ. ಏನ್ ಅವ್ರಿಗೆ ಸಿಗುತ್ತೆ? ಜ್ಞಾನ ವೃದ್ಧಿ ಆಗುತ್ತೆ. ಇದಕ್ಕಿಂತ ಅಮೂಲ್ಯವಾದದ್ದು ಯಾವ್ದು ಇಲ್ಲ ಅಂತ. ಇದಕ್ಕಿಂತ ಅಮೂಲ್ಯವಾದದ್ದು ಯಾವ್ದು ಇಲ್ಲ ಅನ್ನೋದು ಜ್ಞಾನ ವೃದ್ಧಿ ಆಗುತ್ತೆ. ಮಾತಾಜಿ ಇದುವರೆಗೂ ಅವ್ರು ಅನ್ಕೊಂಡಿದ್ರು ಚಿನ್ನ ಅಥವಾ ಈ ತರದ್ದೆಲ್ಲ ಇದೇ ಬೆಲೆ ಬಾಳೋ ವಸ್ತುಗಳು ಮಾತ್ರನೇ ಮುಖ್ಯ ಅಂತ ಅನ್ಕೊಂಡಿದ್ರು. ಆದ್ರೆ ಅದಕ್ಕಿಂತ ಮಿಗಿಲಾದದ್ದು ನನಗೆ ಬೇಕಾಗಿರೋದು ಯಾವ್ದು ಅಂತಂದ್ರೆ ಆ ಭಗವಂತನ ಭಕ್ತಿ, ಆ ಒಂದು ಜ್ಞಾನ ಪಡ್ಕೋಬೇಕು ಅಂತಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರನ ನಾನು ಜಪ ಮಾಡೋದ್ರಿಂದ ನಾನು ಆ ಭಗವಂತನ ಸಾನ್ನಿಧ್ಯವನ್ನ ತಲುಪಬಹುದು ಅನ್ನೋದನ್ನ ತಿಳ್ಕೊತಾರೆ ಮಾತಾಜಿ. ನಾವು ಶುಭದ ಅಂದ್ರೆ ಏನಂತ ತಿಳ್ಕೊಂಡ್ವಿ? ನಾವು ಶುಭದ ಅಂತ ನಾವು ಕ್ಲೇಶ ಆಗ್ಲಿ ಶುಭದ ಅಂತ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಶುಭದ ಅದಕ್ಕೆ ಏನು ವಿವರಣೆ ಕೊಟ್ಟಿದ್ದು? ಶುಭದ ಅಂದ್ರೆ ಶುಭದ ಅಂದ್ರೆ ಏನು? ತುಂಬಾ ಶುಭವಾದದ್ದು ಅಂದ್ರೆ ಏನ್ ಅರ್ಥ? ನಾವು ಭಗವಂತನ ಬಳಿ ಹೋಗೋದೇ ಶುಭವಾದದ್ದು. ಅದನ್ನ ಬಿಟ್ರೆ ಇನ್ ಯಾವ್ದು ಇಲ್ಲ ಅಲ್ವಾ? ಅದೇನೆ ನಮ್ಗೆ ಆ ಒಂದು ಆಂಧ್ರಾನಂದ ಅಂತ ನಾವೇನ್ ಹೇಳ್ತೀವಿ, ಆ ಆನಂದವನ್ನ ನಮ್ಗೆ ಕೊಡೋದು ಅಲ್ವಾ? ಇವಾಗ ಅಂತಹ ಪರಿಪೂರ್ಣವಾದ ಆನಂದವನ್ನ ಕೊಡುವಂಥದ್ದು ಅಂದ್ರೆ ಬ್ಯಾಕ್ ಟು ಗಾಡ್ ಹೆಡ್. ಮತ್ತೆ ನಾವು ಮರಳಿ ಭಗವಂತನ ಬಳಿಗೆ ಹೋಗಕ್ಕೆ ಬೇಕಾಗಿರುವಂತದ್ದು ಏನ್ ಬೇಕೋ ಅದನ್ನ ಕೊಟ್ಬಿಟ್ಟಿದ್ದಾರೆ ಈಗ ಸನಾತನ ಗೋಸ್ವಾಮಿ ಅವ್ರಿಗೆ ಅಲ್ವಾ? ಹರೇ ಕೃಷ್ಣ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಅಲ್ವಾ? ನೋಡಿ ಇವಾಗ ಅವನ್ಗೆ ಅರ್ಥ ಆಯ್ತು ಅಲ್ವಾ? ಈ ಒಂದು ಸ್ಪರ್ಶಮಣಿಗಿನ್ನ ಇನ್ನ ಒಂದು ತುಂಬಾ ಶ್ರೇಷ್ಠವಾದದ್ದು ಸನಾತನ ಗೋಸ್ವಾಮಿ ಹತ್ರ ಇರ್ಬೇಕು ಅಂತ. ಅದೇ ತರ ನಮ್ಗೆ ಇವಾಗ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ. ನಾವಿವಾಗ ಧರ್ಮ, ಅರ್ಥ, ಕಾಮ, ಮೋಕ್ಷ ನಮ್ಮ ವೇದಗಳಲ್ಲಿ ಇರೋದು ಏನಿದೆ ಅಲ್ವಾ? ಈ ಚತುರ್ವಿಧ ಪುರುಷಾರ್ಥಗಳೇ ಇರೋದು. ಸೊ ನೀವು ಧರ್ಮಯುತವಾಗಿ ನೀವು ಯಾವ್ದಾದ್ರು ಒಂದು ವೃತ್ತಿಯನ್ನ ಮಾಡಿ, ಆ ಧರ್ಮಯುತವಾಗಿ ಮಾಡಿರುವಂತಹ ವೃತ್ತಿಯಲ್ಲಿ ಬಂದಿರುವಂತಹ ಹಣ ಅಂದ್ರೆ ಅರ್ಥ, ಧರ್ಮ, ಅರ್ಥ, ಆ ಒಂದು ಅರ್ಥವನ್ನ ಉಪಯೋಗಿಸ್ಕೊಂಡು ಕಾಮ ಅಂದ್ರೆ ನಿಮ್ಮೆಲ್ಲ ಕಾಮನೆಗಳು ಅಲ್ವಾ? ನಮ್ಗಿರೋದೇ ಏನೋ ಕಾಮನೆಗಳು, ಎಷ್ಟೊಂದು ಆಸೆಗಳಿದೆ ಅಲ್ವಾ? ಆ ಆಸೆಗಳನ್ನೆಲ್ಲ ನೀವು ಪೂರೈಸ್ಕೊಳ್ಳಿ. ಕೊನೆಗೆ ನಮ್ಗೆ ಏನನ್ಸುತ್ತೆ, ನಮ್ಗೆ ಒಂದು ಹಂತಕ್ಕೆ ಬರ್ತೀವಿ ನಾವು ಅಲ್ವಾ? ಆಸೆಗಳನ್ನ ನಾವು ಪೂರೈಸ್ಕೊಂತ ಅಯ್ಯೋ ಇಷ್ಟೇನಾ ಜೀವನ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ವೈರಾಗ್ಯ ಬರುತ್ತೆ ಅಲ್ವಾ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅವಾಗ ನಮ್ಗೆ ಅಯ್ಯೋ ಇಷ್ಟೇನಾ ಅಂತ ಹೇಳ್ಬಿಟ್ಟು ವೈರಾಗ್ಯ ಬಂದಾಗ ನಾವು ಆ ಮೋಕ್ಷದ ಕಡೆಗೆ ನಾವು ಯೋಚನೆಯನ್ನ ಮಾಡ್ತೀವಿ ಅಲ್ವಾ? ಸೊ ಮೋಕ್ಷ ಅಂತಂದ್ರೆ ಏನರ್ಥ? ಸರಿ, ನಾನು ಮತ್ತೊಮ್ಮೆ ನನ್ನ ದೇಹವನ್ನ ಪಡ್ಕೋಕೂಡ್ದು ಅನ್ನೋ ಒಂದು ಹಂತಕ್ಕೆ ನಾವು ಬರ್ತೀವಿ ಅಲ್ವಾ? ಈ ದೇಹವೇ ಈ ಒಂದು ಕಷ್ಟ ಸುಖಕ್ಕೆ ಒಂದು ಕಾರಣ ಆಗ್ತಾ ಇರೋದು, ಈ ದೇಹವನ್ನ ನಾವು ಪಡ್ಕೋಬಾರ್ದು ಅನ್ನೋ ಒಂದು ಹಂತಕ್ಕೆ ನಾವು ಹೋಗ್ತೀವಿ. ಸೊ ಅದಕ್ಕೋಸ್ಕರ ಅದೇನು ಮೋಕ್ಷ. ಆ ಮೋಕ್ಷದಲ್ಲಿ ಏನಾಗುತ್ತೆ, ಬರೇ ಒಂದು ಚಿತ್ಕಣವಾಗಿ ಬರೇ ನಮ್ಮ ಒಂದು ಈ ಆಧ್ಯಾತ್ಮಿಕ ಆತ್ಮ ಏನಿದೆ, ಆ ಒಂದು ಆತ್ಮ ಆ ಒಂದು ಭಗವಂತನ ಬ್ರಹ್ಮ ಜ್ಯೋತಿಯಲ್ಲಿ ಅದು ಸುಮ್ನೆ ಇರುತ್ತೆ ಅಷ್ಟೇನೆ. ಅಲ್ಲಿ ಏನು ಇಲ್ಲ, ಕೆಲಸ ಮಾಡ್ಲಿಕ್ಕೆ ಏನು ಇಲ್ಲ ಅಲ್ಲಿ, ಮತ್ತೆ ಅಲ್ಲಿ ಕಷ್ಟನೂ ಇಲ್ಲ ಅಲ್ಲಿ. ಮತ್ತೆ ಏನೆಲ್ಲ ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಅನುಭವಿಸ್ತಾ ಇದೀವಿ, ಯಾವುದೇ ಒಂದು ಕ್ಲೇಶಗಳು ಸಹ ಆ ಒಂದು ಬ್ರಹ್ಮ ಜ್ಯೋತಿಯಲ್ಲಿ ಇಲ್ಲ. ಆ ಒಂದು ಹಂತವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಮೋಕ್ಷ. ಯಾಕೆ ಅಂತಂದ್ರೆ ಅವ್ರ ಪ್ರಕಾರ, ಜ್ಞಾನಿಗಳ ಪ್ರಕಾರ ಏನು ಯೋಚನೆ ಅಂತಂತಂದ್ರೆ, ಈ ದೇಹ ಇದ್ರೇನೆ ತಾನೇ ನಾವು ಕಷ್ಟ ಸುಖವನ್ನ ಅನುಭವಿಸೋದು. ಅದಕ್ಕೆ ದೇಹ ಅನ್ನೋದೇ ಬೇಡ. ಆ ದೇಹ ಇಲ್ದಲಿರುವಂತ ಸ್ಥಿತಿ ಏನು, ಆ ಒಂದು ಅಂದ್ರೆ ಭಗವಂತನ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ಬಿಡೋದು ಅಂತ ಹೇಳ್ಬಿಟ್ಟು ಅವರು ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅದನ್ನ ಮೋಕ್ಷ ಅಂತ ಹೇಳ್ತಾರೆ. ಅದು ಬಿಟ್ಟು ನಮ್ಗೆ ಇನ್ನ 4 ಮೋಕ್ಷಗಳನ್ನ ನಾವು ತಿಳ್ಕೊಂಡ್ವಿ ಅಲ್ವಾ? ಈ ಒಂದು ಮೋಕ್ಷವನ್ನ ಕೈವಲ್ಯ ಅಥವಾ ಏನು ಸಾಯುಜ್ಯ ಮೋಕ್ಷ ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ? ಇದನ್ನು ಬಿಟ್ಟು ನಾವು ಇನ್ನ 4 ಮೋಕ್ಷಗಳನ್ನ ನಾವು ತಿಳ್ಕೊಂಡ್ವಿ. ಅದು ಯಾವ್ದ್ಯಾವ್ದು? ಇನ್ನು 4 ಮೋಕ್ಷಗಳನ್ನ ಯಾವ್ದು ನಾವು ತಿಳ್ಕೊಂಡಿದ್ ನಾವು? ಹರೇ ಕೃಷ್ಣ. ಸಾರೋಪ್ಯ ಮೋಕ್ಷ, ಸಾಯುಜ್ಯ ಮೋಕ್ಷ, ಸಾಮೀಪ್ಯ ಮೋಕ್ಷ, ಸಾಲೋಕ್ಯ, ಸಾಷ್ಟಿ. ಭಗವಂತನ ರೂಪವನ್ನೇ ನಾನು ಹೊಂದಬೇಕು ಅಂತ ಬಯಸೋದೇ ಆಗ್ಲಿ, ಅಥವಾ ಭಗವಂತನಷ್ಟೇ ಒಂದು ಐಶ್ವರ್ಯ ನನ್ನ ಹತ್ರ ಇರ್ಬೇಕು ಅಂತ ಬಯಸೋದೇ ಆಗ್ಲಿ, ಅಥವಾ ಭಗವಂತನ ಲೋಕದಲ್ಲಿ, ಭಗವಂತ ಇರೋ ಲೋಕದಲ್ಲೇ ನಾನು ಇರ್ಬೇಕು ಅಂತ ಬಯಸೋದೇ ಆಗ್ಲಿ, ಅಥವಾ ಸಾಷ್ಟಿ
ಸಾಷ್ಟಿ ಅಂದ್ರೆ ಭಗವಂತನಷ್ಟೇ ಐಶ್ವರ್ಯ, ಮತ್ತೆ ಸಾಮೀಪ್ಯ ಅಂತಂದ್ರೆ ಭಗವಂತನ ಬಳಿಯಲ್ಲೇ ನಾನು ಇರ್ಬೇಕು ಅನ್ನೋದೇ ಆಗ್ಲಿ, ಇದು ಯಾವುದನ್ನು ಸಹ ಒಬ್ಬ ಶುದ್ಧ ಭಕ್ತ ಬಯಸೋದಿಲ್ಲ. ಮತ್ತೆ ಏನ್ ಬೇಕು ಅವರಿಗೆ ಶುದ್ಧ ಭಕ್ತರಿಗೆ? ಏನು ಬೇಡ ಅಂತಂದ್ರೆ ಭಗವಂತನ ಹತ್ರನೂ ಇರೋದ್ ಬೇಡ, ಭಗವಂತನ ಲೋಕದಲ್ಲಿ ಇರೋದ್ ಬೇಡ ಅಂದ್ರೆ ಮತ್ತೆ ಏನ್ ಬೇಕು ಅವ್ರಿಗೆ ಅಲ್ವಾ? ನಾವೇನನ್ನ ತಿಳ್ಕೊಂಡ್ವಿ? ಶುದ್ಧ ಭಕ್ತರು ಬಯಸೋದು ಏನನ್ನ? ಶುದ್ಧ ಪ್ರೇಮ ಸೇವೆ ಮಾತಾಜಿ. ಅಲ್ವಾ? ಭಗವಂತನ ಪ್ರೀತಿಪೂರ್ವಕ ಸೇವೆ, ಪ್ರೇಮ ಪೂರ್ವಕ ಸೇವೆಯನ್ನೊಂದೇ ಅವರು ಬಯಸೋದು. ಎಲ್ಲ ಇರ್ಲಿ, ಅವರು ಯಾವುದೇ ಒಂದು ಜಾಗದಲ್ಲಿ ಇರ್ಲಿ, ಎಂತಹ ಸ್ಥಳದಲ್ಲೇ ಇರ್ಲಿ ಅಲ್ವಾ, ಅವರು ಬಯಸೋದು ಭಗವಂತನಿಗೆ ಸೇವೆಯನ್ನ ಅಲ್ವಾ. ಸೊ ನಾವ್ ಇವಾಗ ಯಾವ್ದು ಶ್ರೀ ಶಿಷ್ಯಾಷ್ಟಕವನ್ನ ನಾವು ಹೇಳ್ಕೊತಾ ಇದೀವಲ್ವಾ. ಸೊ ಅದ್ರಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾ ಇದ್ದಾರೆ? ಏನನ್ನ ಹೇಳ್ತಾ ಇದ್ದಾರೆ? ನಾ ಜನಂ ನಾ ಸುಂದರಂ ನಾ ನ ಧನಂ ನ ಜನಂ ನ ಜನಂ ನಾ ಸುಂದರಂ. ಕವಿತಾಂಬ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ? ನನಗೆ ಈ ಜನ್ಮ ಬೇಡ ಅಂತ ಹೇಳ್ತಿಲ್ಲ, ಎಷ್ಟೇ ಜನ್ಮಗಳು ಬಂದ್ರು ಸಹ ಸೊ ನಾನು ನಿನ್ನ ಭಕ್ತಿ ಸೇವೆಲಿ ಇರ್ಬೇಕು, ಅದನ್ನಷ್ಟೇ ನಾನು ಬಯಸ್ತೀನಿ ಅಂತ ಹೇಳ್ತಾರೆ. ನನಗೆ ನಾ ಧನ, ನನಗೆ ಧನನೂ ಬೇಡ. ನಾ ಸುಂದರಿ ಅಲ್ವಾ, ಕವಿತಾ, ನನ್ನನ್ನು ಫಾಲೋ ಮಾಡೋರು ನನಗೆ ಯಾರು ಬೇಡ ಅಲ್ವಾ. ನನಗೆ ಎಷ್ಟೇ ಜನ್ಮಗಳಿದ್ರು ಸಹ ನಿನ್ನ ಭಕ್ತಿ ಸೇವೆ ಮಾಡ್ಬೇಕಂದ್ರೆ ಅಲ್ಲಿ ಏನನ್ನ ಹೇಳ್ತಾರೆ ಅವರು? ನನಗೆ ಜನ್ಮನೇ ನನಗೆ ಕೊಡ್ಬೇಡ ಅಂತ ಹೇಳ್ತಾರೆ. ಸೊ ಅವರು ಏನನ್ನ ಹೇಳ್ತಾರೆ? ನನಗೆ ನಿನ್ನ ಒಂದು ಭಕ್ತಿ ಸೇವೆ ಒಂದೇ ಬೇಕಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಇಹ ಜನ್ಮನಿ ಅಥವಾ ಎಲ್ಲ ಯಾವುದೇ ಒಂದು ಜನ್ಮ ಇದ್ರೂನು ನಿನ್ನ ಭಕ್ತಿ ಸೇವೆ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಇಷ್ಟನ್ನ ನಾವು ಅರ್ಥ ಮಾಡ್ಕೊಂಡು ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಸೊ ಇಲ್ಲಿ ನಮ್ಗೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಇದು ಒಂದು ಸೈನ್ಸ್ ಅಲ್ವಾ. ಒಂದು ಭಕ್ತಿ ಅನ್ನೋದು ಸುಮ್ನೆ ಒಂದು ಎಮೋಷನ್ ಅಲ್ಲ ಅಲ್ವಾ, ಒಂದು ಏನು ಭಾವನಾತ್ಮಕವಾದಂತಹ ವಿಚಾರಧಾರೆ ಅಲ್ಲ ಇದು ಅಲ್ವಾ. ಸೊ ಇದು ಒಂದು ಸೈನ್ಸ್, ಇದು ಒಂದು ವಿಜ್ಞಾನ, ಇದು ಕೆಲಸ ಮಾಡುತ್ತೆ. ಅದಕ್ಕೆ ನಮ್ಗೆ ಇಲ್ಲಿ ಉಲ್ಲೇಖ ಕೊಟ್ಕೊಂಡು ಹೋಗ್ತಾರೆ ನೋಡಿ. ಇಂತೆಲ್ಲ ಶುದ್ಧ ಭಕ್ತರು ಮೋಕ್ಷದ ಕುರಿತಾಗಿ ಈ ತರ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಿಮ್ಗೆ ಯಾವತ್ತಾದ್ರೂ ಅನ್ನಿಸ್ತಾ ಈ ಭಗವಂತನ ಬಗ್ಗೆ ಇಷ್ಟೆಲ್ಲ ಜ್ಞಾನ ಇದೆಯಲ್ಲ, ಇದನ್ನೆಲ್ಲ ನಾವು ತಿಳ್ಕೊಂಡ್ಬಿಡ್ಬೇಕು, ನನಗೆ ಗೊತ್ತಿಲ್ಲ ಎಷ್ಟು ಆಯಸ್ಸಿದೆಯೋ ನನಗೆ ಗೊತ್ತಿಲ್ಲ, ಇದೆಲ್ಲವನ್ನ ನನಗೆ ಈ 12 ಸ್ಕಂದಗಳನ್ನ ಮತ್ತೆ ಚೈತನ್ಯ ಚರಿತಾಮೃತವನ್ನ, ಭಗವದ್ಗೀತೆಯನ್ನ, ಇನ್ನೇನೆಲ್ಲ ಇದೆ ಲೀಲಾಮೃತ, ಎಲ್ಲವನ್ನ ನಾನು ಓದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಅದಕ್ಕೆ ಏನ್ ಬೇಕು ಅಂತ ಏನಾದ್ರು ನಿಮ್ಗೆ ಅನ್ಸಿದ್ಯಾ? ಈ ತರ ಎಲ್ಲವನ್ನ ಓದ್ಬಿಡ್ಬೋದಾಗಿತ್ತು ಅಂತ ಅನ್ಸಿದ್ಯಾ? ಓದ್ಬೇಕು, ತಿಳ್ಕೋಬೇಕು ಅಂತ ಅನ್ಸಿದೆ ಮಾತಾಜಿ. ಇವಾಗೆಲ್ಲ ಬೇಗ ಓದ್ಬಿಡ್ಬೇಕಲ್ಲ ನಾವ್, ಇವಾಗ ಎಲ್ಲ ಕೇಳಿಸ್ಕೊಂಡ್ಬಿಡ್ಬೇಕು, ಎಷ್ಟೆಲ್ಲ ರೆಕಾರ್ಡಿಂಗ್ಸ್ ಇದೆ, ಇದೆಲ್ಲ ಕೇಳಿಸ್ಕೊಂಡ್ಬಿಡ್ಬೇಕು, ಇದೆಲ್ಲ ಓದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಸೊ ಅದಕ್ಕೆ ನಮ್ಗೆ ಏನ್ ಓದ್ಬೇಕು, ತಿಳ್ಕೋಬೇಕು ಅಂತ ಅನ್ಸಿದೆ ಮಾತಾಜಿ. ಸಮಯ ಬೇಕು ಮಾತಾಜಿ, ಸಮಯ ಸಮಯ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು, ಓದ್ಬೇಕು, ತಿಳ್ಕೋಬೇಕು, ಆದ್ರೆ ತಿಳ್ಕೊಳಕ್ ತುಂಬಾ ಇದೆ ಅಂತ ಅನ್ಸಿದೆ ಅಷ್ಟೇ ಮಾತಾಜಿ. ಓಕೆ, ಸಮಯ ಇಲ್ಲ ಈಗ ನಮ್ಗೆ ಅಲ್ವಾ. ಇವಾಗ ನೀವೆಲ್ಲ ಆದ್ರೆ ಪುಣ್ಯ ಮಾಡಿದ್ರೆ ಬೇಗ ಬರ್ತಿದ್ದೀರಾ. ಇವಾಗ ನಮ್ಗೆಲ್ಲ ಎಷ್ಟೊಂದು ವಯಸ್ಸಾಗಿದೆ, ಇವಾಗ ನಮ್ಗೆ ಗೊತ್ತಿಲ್ಲ ಯಾವಾಗ ಭಗವಂತ ಕರ್ಕೊಂಡು ಹೋಗ್ತಾನೆ ಅಂತ. ಇರೋ ಸಮಯದಲ್ಲಿ ನಮ್ಗೆ ಓದ್ಬೇಕು ಅಂತಂದ್ರೆ, ಇಷ್ಟೆಲ್ಲ ಜ್ಞಾನವನ್ನ ಪಡ್ಕೋಬೇಕಂದ್ರೆ ನಾವ್ ಏನ್ ಮಾಡ್ಬೋದು? ಮಾತಾಜಿ ನಾವು ದಿನ ಸ್ವಲ್ಪ ಸ್ವಲ್ಪ ತಿಳ್ಕೋಬಹುದು, ಪರಿಣಾಮ ಸ್ಮರಣೆ ಮಾಡುತ್ತಾ ಮಾತಾಜಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಶ್ರಮ ಪಡ್ಬೇಕು. ನಾವು ಕಡಿಮೆ ಸಮಯದಲ್ಲಿ ಭಗವಂತನ ನಾಮ ಜಪ ಮಾಡೋದು ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು. ಆದ್ರೆ ಇಲ್ಲಿ ಒಬ್ರು ಭಕ್ತರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಪೃಥು ಮಹಾರಾಜ ಅವರು ಭಗವಂತನೆಲ್ಲ ಕೇಳ್ತಾ ಇದ್ದಾರೆ, ನಿನ್ನ ಒಂದು ನಾಮ ರೂಪ ಗುಣ ಲೀಲೆಗಳನ್ನ ಕೇಳಲಿಕ್ಕೆ ನನಗೆ ಕೋಟ್ಯಾಂತರ ಕಿವಿಗಳು ಬೇಕು, ಸೊ ನನಗೆ ಕೋಟ್ಯಾಂತರ ನಾಲಿಗೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಅಲ್ವಾ. ಸೊ ನಮಗದು ಯೋಚನೆ ಸಹ ಶ್ರವಣ ಮಾಡ್ಲಿಕ್ಕೆ ಅಷ್ಟು ಕಿವಿಗಳು ಬೇಕು. ಎಷ್ಟು ಒಂದು ಕಿವಿ ಇದ್ರೂ ಕಡಿಮೆನೆ. ಅದಕ್ಕೆ ನಮ್ಗೆ ಏನನ್ನ ಹೇಳ್ತಾರೆ, ಇವಾಗ ಆದಿಶೇಷನನ್ನ ನೋಡಿದ್ರಲ್ಲ, ಅನಂತ ಶೇಷ, ಅವ್ರಿಗೆ ಸಹಸ್ರಾರು ಹೆಡೆಗಳು ಅಂದ್ರೆ ಏನು ತಲೆಗಳಿದೆ, ಮತ್ತೆ ಸಹಸ್ರಾರು ನಾಲಿಗೆಗಳಿದೆ. ಆ ಸಹಸ್ರಾರು ನಾಲಿಗೆಗಳನ್ನ ಉಪಯೋಗಿಸ್ಕೊಂಡು ಅವರು ಅನಾದಿ ಕಾಲದಿಂದ ಭಗವಂತನ ಈ ಒಂದು ಗುಣಗಾನವನ್ನ ಮಾಡ್ತಾನೆ ಇದ್ದಾರೆ. ಅದಿನ್ನ ಮುಗಿತಾ ಇಲ್ಲ. ಅನಂತ ಶೇಷನಿಗೂ ಸಹ ಭಗವಂತನ ಗುಣಗಾನವನ್ನ ಅವರು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ನಮ್ಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ನಮ್ಗೆ ಅತಿಶಯ ಅಂತ ಅನ್ಸುತ್ತೆ. ನಾವು ಭಗವಂತನನ್ನ ಅಷ್ಟು ನಾವು ಏನು ಚುಲುಕವಾಗಿ ನಾವು ನೋಡ್ತಾ ಇದೀವಿ, ನಿಜ ಹೇಳ್ಬೇಕು ಅಂದ್ರೆ ಅಲ್ವಾ. ಅವರ ಶ್ರೇಷ್ಠತೆನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ನಾವಿವಾಗ ನಾವು ಒಬ್ರಿಗೆ ಏನಾದ್ರೂ ಒಂದು ಚಿಕ್ಕ ಸಹಾಯ ಮಾಡಿದ್ರೇನೆ, ಇವರು ನನ್ನನ್ನ ಇಡೀ ಜನ್ಮದಲ್ಲಿ ಜನ್ಮಾಂತರದಲ್ಲಿ ನನ್ನ ಜ್ಞಾಪಕ ಇಟ್ಕೊಳ್ಳಿ ಅನ್ನೋ ಒಂದು ಬಯಕೆ ಇರುತ್ತೆ ಅಲ್ವಾ. ಆದ್ರೆ ಭಗವಂತ ನಮ್ಗೆ ಬದುಕ್ಲಿಕ್ಕೆ ಎಷ್ಟೆಲ್ಲ ಅವ್ರು ನಮ್ಗೆ ಕೊಡ್ತಾ ಇದಾರೆ. 15ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಈ ದೇಹಕ್ಕೆ ಏನನ್ನ ಕೊಡ್ತಾ ಇದ್ದಾರೆ,
ಮತ್ತೆ ಈ ಏನು ನಮ್ಮ ಸೂಕ್ಷ್ಮ ಶರೀರಕ್ಕೆ ಏನನ್ನ ಕೊಟ್ಟಿದ್ದಾರೆ, ಆತ್ಮಕ್ಕೆ ಏನನ್ನ ಕೊಟ್ಟಿದ್ದಾರೆ ಅಲ್ವಾ. ಎಲ್ಲ ಒಂದು ಪ್ರತಿಯೊಂದು ಹಂತದಲ್ಲಿ ಅವರು ನಮ್ಮನ್ನ ಅವರು ಸಂತೋಷವಾಗಿ ಇಡ್ಲಿಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನ ಕೊಟ್ಟಿದ್ದಾರೆ. ನಾವ್ ಯಾವತ್ತೂ ಸಹ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತಾ ಇಲ್ಲ ಅಲ್ವಾ. ಆ ಭಗವಂತನನ್ನ ನಾವು ಏನು ರೆಕಗ್ನೈಸು ಮಾಡ್ತಾ ಇಲ್ಲ. ಇವರಿಂದನೇ ನಾವು ಈ ಸೃಷ್ಟಿ ಸ್ಥಿತಿ ಪಾಲನೆ ಆಗ್ತಿದೆ ಅಂತ ನಾವು ರೆಕಗ್ನೈಸು ಮಾಡ್ತಾ ಇಲ್ಲ. ಅವ್ರಿಗೆ ಥ್ಯಾಂಕ್ಸ್ ಅನ್ನು ಸಹ ನಾವು ಹೇಳ್ತಾ ಇಲ್ಲ. ಥ್ಯಾಂಕ್ಲೆಸ್ ಜಾಬ್ ಅನ್ನ ಮಾಡ್ತಾ ಇದ್ದಾರೆ ಅವರು. ಆದ್ರೂ ಸಹ ಅವ್ರು ನಮ್ಗೆ ಎಷ್ಟು ಕೃಪಾಳು ಅಲ್ವಾ. ಅವ್ರು ನಮ್ಗೆ ಎಲ್ಲವನ್ನ ಕೊಡ್ತಾನೆ ಇದ್ದಾರೆ ಅಲ್ವಾ. ಅದಕ್ಕೆ ನಮ್ಗೆ ಏನನ್ನ ಹೇಳ್ತಾರೆ ಆಚಾರ್ಯರು, ನಾವ್ ಇಸ್ಕೊಂಡು ಅಲ್ವಾ, ನಾವ್ ಇಸ್ಕೊತಾನೇ ಇದೀವಿ ನಾವು ಭಗವಂತನ ಹತ್ರ. ಭಗವಂತ ನಮ್ಗೆ ಕೊಡ್ತಾ ನಮ್ಮ ತಪ್ಪುಗಳನ್ನೆಲ್ಲ ಅವ್ರು ಅವ್ರು ನಮ್ಮನ್ನೆಲ್ಲ ಕ್ಷಮಿಸ್ತಾನೆ ಹೋಗ್ತಾ ಇದ್ದಾರೆ ಅಲ್ವಾ. ಸೊ ನಾವೇನ್ ಮಾಡ್ತಾ ಇದೀವಿ, ಗೆಟ್ ಅದನ್ನೆಲ್ಲ ಇಸ್ಕೊಂಡು ನಾವು ಅವ್ರನ್ನ ಅವ್ರನ್ನ ನಾವು ಮರಿತಾ ಇದೀವಿ. ಭಗವಂತ ಕೊಡ್ತಾ ಅವ್ರು ನಮ್ಮ ತಪ್ಪುಗಳನ್ನೆಲ್ಲ ಅವ್ರು ಕ್ಷಮಿಸ್ತಾ ಇದಾರೆ. ಅವ್ರು ನಮ್ಮನ್ನ ಕ್ಷಮಿಸ್ತಾ ಇದಾರೆ. ಆದ್ರೆ ನಾವು ಗೆಟ್ ಎಲ್ಲ ಇಸ್ಕೊಂತಾ ನಾವು ಅವ್ರನ್ನ ಮರಿತಾ ಇದೀವಿ. ಅಂತಹ ಒಂದು ಸ್ಥಿತಿಯಲ್ಲಿ ಇದೀವಿ ಅಲ್ವಾ. ನೋಡಿ, ಆದ್ರೆ ಶುದ್ಧ ಭಕ್ತರಿಗೆ ಗೊತ್ತಿದೆ ಆ ಭಗವಂತನ ಬಗ್ಗೆ ಕೇಳ್ಬೇಕಂತ ಎಷ್ಟು ತುಡಿತಾ ಇದೆ. ಅಯ್ಯೋ, ನನ್ಗೆ ಒಂದೇ ಒಂದು ಕಿವಿ ಇದೆಯಲ್ಲ, ನಾನು ಎಷ್ಟಂತ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ. ನನಗೆ ಕೋಟ್ಯಾಂತರ ಕಿವಿಗಳಿದ್ರೆ ಭಗವಂತನ ಬಗ್ಗೆ ನಾನು ಇನ್ನೆಷ್ಟು ಕೇಳಿಸ್ಕೋಬಹುದಾಗಿತ್ತು. ಭಗವಂತನ ನಾಮಸ್ಮರಣೆ ಮಾಡ್ಬೇಕು ಈಗ ಅಲ್ವಾ. ಸೊ ಇವಾಗ ನನಗೆ ಕೋಟ್ಯಾಂತರ ನಾಲಿಗೆಗಳಿದ್ರೆ ನಾನು ಭಗವಂತನ ನಾಮಸ್ಮರಣೆಯನ್ನ ನಾನು ಎಷ್ಟು ಮಾಡ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಪೃಥು ಮಹಾರಾಜ ಹೇಳ್ತಾ ಇದ್ದಾರೆ. ಅದನ್ನ ನಮ್ಗೆ ಇಲ್ಲಿ ಎಕ್ಸಾಂಪಲ್ ಅನ್ನ ನಮ್ಗೆ ಕೊಡ್ತಾ ಇದ್ದಾರೆ ಅರ್ಥ ಮಾಡಿಸ್ಲಿಕ್ಕೆ ರೂಪ ಗೋಸ್ವಾಮಿ ಅವರು. ಹರೇ ಕೃಷ್ಣ. ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ ಮಾತಾಜಿ. ಜಸ್ಟ್ ಇವತ್ತು ಓದಿಸ್ತೀನಿ, ನಾಳೆ ನಾನು ಜಸ್ಟ್ ಇದರ ಜಿಸ್ಟ್ ಅನ್ನ ನಾನು ಹೇಳ್ತೀನಿ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಯಲ್ಲಿ ಭಕ್ತನು ಎಷ್ಟು ಉತ್ಕಟವಾದ ಒಲವು ತಾಳಿರುತ್ತಾನೆ ಎಂಬುದನ್ನು ಪೃಥು ಮಹಾರಾಜನ ಆದಿರಾಜ ಹೇಳಿಕೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಆ ಹೇಳಿಕೆಯು ಶ್ರೀಮದ್ ಭಾಗವತ 4ನೇ ಸ್ಕಂದದಲ್ಲಿ 20ನೇ ಅಧ್ಯಾಯ ಶ್ಲೋಕ 24 ಬರುತ್ತದೆ. ದೇವೋತ್ತಮ ಪರಮ ಪುರುಷನಲ್ಲಿ ಪೃಥುವಿನ ಪ್ರಾರ್ಥನೆ ಇಂತಿದೆ: ಪ್ರಿಯ ಪ್ರಭುವೇ, ಮುಕ್ತಿ ಗಳಿಸಿದ್ದಾದ ಬಳಿಕ ನಿನ್ನ ಮಹಿಮೆಗಳನ್ನು ಕುರಿತು ಶ್ರವಣ ಮಾಡುವ ಅವಕಾಶದಿಂದ ವಂಚಿತನಾದಲ್ಲಿ ಶುದ್ಧ ಭಕ್ತನು ಅವರ ಹೃದಯಾಂತರಾಳದಿಂದ ಮಾಡುವ ನಿನ್ನ ಪಾದ ಕಮಲಗಳ ಸ್ತುತಿಯನ್ನು ಆಲಿಸುವ ಸಂದರ್ಭ ಇಲ್ಲವಾದಲ್ಲಿ ಅಲೌಕಿಕ ಆನಂದವೆಂಬ ಮಧುಪಾನ ಮಾಡುವ ಸಂಭಾವ್ಯತೆ ಒದಗಿ ಬರದಿದ್ದಲ್ಲಿ ಅಂತಹ ಮುಕ್ತಿಯನ್ನು ನಾನು ಕೇಳುವುದಿಲ್ಲ. ಯಾವುದನ್ನು ಆಧ್ಯಾತ್ಮಿಕ ವಿಮೋಚನೆ ಎಂದು ಕರೆಯುತ್ತಾರೋ ಅದು ಕೂಡ ನನಗೆ ಬೇಡ. ಯಾವುದರ ಸಹಾಯದಿಂದ ನಾನು ಅವಿರತವಾಗಿ ನಿನ್ನ ಲೋಕೋತ್ತರ ಮಹಿಮೆಗಳನ್ನು ಕೀರ್ತಿಸಿ ಶ್ರವಣ ಮಾಡುವುದು, ಅಂತಹ ಕೋಟಿಗಟ್ಟಲೆ ನಾಲಿಗೆಗಳನ್ನು ಕೋಟಿಗಟ್ಟಲೆ ಕಿವಿಗಳನ್ನು ದಯಪಾಲಿಸಿ ಎಂದು ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಪೃಥು ಮಹಾರಾಜ. ಸೊ ನನಗೆ ಆ ಒಂದು ಮುಕ್ತಿ ಜಾಗದಲ್ಲಿ ನೋಡಿ, ನಾವ್ ಏನನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಆ ಭಗವಂತನ ಆ ಒಂದು ಆನಂದವನ್ನ ಇಲ್ಲಿ ನೋಡಿ ಮಧುಪಾನ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಆ ಒಂದು ಜೇನುತುಪ್ಪವನ್ನ ನಾವು ಸೌದ್ರೆ ನಮ್ಗೆ ಎಷ್ಟು ಅದು ಸಿಹಿಯಾಗಿರುತ್ತೆ ಅಲ್ವಾ. ಅದಕ್ಕೆ ಹೋಲಿಸ್ತಾ ಇದ್ದಾರೆ ಆ ಭಗವಂತನ ನಾಮಸ್ಮರಣೆಯಲ್ಲಿ ಬರುವಂತಹ ಆನಂದವನ್ನ. ಅದು ಸಿಗೋದಿಲ್ಲ ನಾನು ಅಲ್ಲಿ ಮುಕ್ತಿಯನ್ನ ನಾನು ಕೇಳಿದ್ರೆ. ಅದಕ್ಕೆ ಅಂತಹ ಮುಕ್ತಿ ನನಗೆ ಬೇಡ ಅಲ್ವಾ. ಮತ್ತೆ ಅಲ್ಲಿ ಭಗವಂತನ ಭಕ್ತರು, ಶುದ್ಧ ಭಕ್ತರು ಭಗವಂತನ ಕುರಿತಾಗಿ ಅಲ್ಲಿ ಅವರು ಭಜನೆ ಮಾಡ್ತಾ ಇರ್ತಾರೆ, ಅವರು ಹೊಗಳ್ತಾ ಇರ್ತಾರೆ. ಅದನ್ನ ನನಗೆ ಕೇಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ನನಗೆ ಆ ಮುಕ್ತಿಯನ್ನ ನಾನು ಪಡೆದ್ರೆ. ಅದಕ್ಕೆ ನನಗೆ ಅಂತಹ ಮುಕ್ತಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನನಗೆ ಅದ್ರ ಬದಲು ನನಗೆ ಏನ್ ಬೇಕು, ನನಗೆ ಭಗವಂತನ ಬಗ್ಗೆ ನಾನು ಶ್ರವಣ ಮಾಡ್ಲಿಕ್ಕೆ ನನಗೆ ಕೋಟಿಗಟ್ಟಲೆ ನಾಲಿಗೆಗಳು ಬೇಕು, ಕೋಟಿಗಟ್ಟಲೆ ಕಿವಿಗಳು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾರ್ಥನೆನ ಮಾಡ್ಕೊತಾ ಇದ್ದಾರೆ. ನೋಡಿ, ನಮ್ಗೆ ಪ್ರಾರ್ಥನೆ ಮಾಡ್ಕೊಳ್ಲಿಕ್ಕೂ ನಮ್ಗೆ ಬರೋದಿಲ್ಲ ಅಲ್ವಾ. ಅದಕ್ಕೆ ನಮ್ಗೆ ಶುದ್ಧ ಭಕ್ತರು ಹೇಗೆ ಪ್ರಾರ್ಥನೆಯನ್ನ ಮಾಡ್ಕೋತಾರೆ ಅಂತ ನೋಡಿ ನಾವು ಅದೇ ಪ್ರಾರ್ಥನೆನ ನಾವು ಮಾಡ್ಬೇಕಾಗತ್ತೆ ಅಲ್ವಾ. ನಾವ್ ಇವಾಗ ಗಜೇಂದ್ರನ ಪ್ರಾರ್ಥನೆನ ನಾವು ಈಗ ಭಕ್ತಿ ಸದಾಚಾರಲ್ಲಿ ನಾವು ತಿಳ್ಕೊತಾ ಇದೀವಿ ಅಲ್ವಾ. ನಮ್ಗೇನನ್ನ ಅರ್ಥ ಮಾಡಿಸಿದ್ರು ಆಚಾರ್ಯರು. ಇವಾಗ ಗಜೇಂದ್ರ ಅವರು ಪ್ರಾರ್ಥನೆ ಮಾಡಿದಾಗ ಭಗವಂತ ಬರ್ತಾರ ಬರಲ್ವಾ ಗಜೇಂದ್ರನ ಕಾಪಾಡ್ಲಿಕ್ಕೆ? ಅಂದ್ರೆ ಆ ಒಂದು ಪ್ರಾರ್ಥನೆ ಕೆಲಸ ಮಾಡಿದೆ ಅಂತ ಅರ್ಥ ಅಲ್ವಾ. ಅದೇ ತರ ನಾವು ಆ ಒಂದು ಮನಸ್ಥಿತಿಲಿ, ಆ ಒಂದು ಪ್ರಜ್ಞೆಲಿ ನಾವು ಆ ಗಜೇಂದ್ರ ಸ್ತೋತ್ರವನ್ನ ಹೇಳ್ಕೊಂಡ್ರೆ ಖಂಡಿತ ನಮ್ಗೆ ಭಗವಂತನ ಒಂದು ಅನುಗ್ರಹ ನಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಹೇಳ್ತಾರೆ. ಸೊ ಅದೇ ತರ ನೋಡಿ ನಡ್ಲಿ ಪೃಥು ಮಹಾರಾಜ ಯಾವ ತರ ಪ್ರಾರ್ಥನೆ ಮಾಡ್ಕೊಂಡ್ರು ಅಂತ ನಾವ್ ಇವಾಗ ನೋಡಿದ್ವಿ. ಸೊ ಅದೇ ತರ ನಮ್ಗೆ ನೆಕ್ಸ್ಟ್ ಇವಾಗ ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ ಇದನ್ನ. ಇವಾಗ ಮಾಯಾವಾದಿಗಳು ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಹೇಳಿ ಮಾತಾಜಿ, ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಒಂದಾಗಲು ಓದಿ ಮಾತಾಜಿ. ಪರಮೋನ್ನತದಲ್ಲಿ ಒಂದಾಗಲು ಓದಿ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ.
ಪರಮೋನ್ನತದಲ್ಲಿ ಒಂದಾಗಲು ಮಾಯಾವಾದಿಗಳು ಅಪೇಕ್ಷೆ ಪಡುತ್ತಾರೆ. ಆದರೆ ಅವರು ತಮ್ಮ ವೈಯಕ್ತಿಕತೆಯನ್ನು ಉಳಿಸಿಕೊಂಡ ಹೊರತು ಪರಮಪ್ರಭುವಿನ ಮಹಿಮೆಗಳನ್ನು ಕುರಿತು ಶ್ರವಣ ಮಾಡುವ ಇಲ್ಲವೇ ಕೀರ್ತಿಸುವ ಅವಕಾಶ ಅವರಿಗೆ ಬರುವ ಸಂಭವವಿಲ್ಲ. ಪರಮಪ್ರಭುವಿನ ಅಲೌಕಿಕ ರೂಪವಾದ ಕಲ್ಪನೆಯೇ ಮಾಯಾವಾದಿಗಳಿಗಿಲ್ಲ. ಹಾಗಾಗಿ ಅವನ ಲೋಕೋತ್ತರ ಕಾರ್ಯಗಳನ್ನು ಕೀರ್ತಿಸುವ ಶ್ರವಣ ಮಾಡುವ ಸಂದರ್ಭ ಅವರಿಗೆ ಒದಗುವುದು ಅಸಂಭವ. ಬೇರೆಯೇ ಮಾತುಗಳಲ್ಲಿ ಹೇಳುವುದಾದರೆ, ವ್ಯಕ್ತಿಯು ಈಗಾಗಲೇ ಮುಕ್ತಿಯ ಸೋಪಾನವನ್ನು ಮೀರಿ ನಿಂತಿಲ್ಲವಾದರೆ ಅವನು ಪರಮಪ್ರಭುವಿನ ಅಲೌಕಿಕ ಮಹಿಮೆಗಳ ರುಚಿಯನ್ನು ಕಾಣಲಾರನು. ಪ್ರಭುವಿನ ಲೋಕೋತ್ತರ ರೂಪವನ್ನು ಕೂಡ ಅರ್ಥ ಮಾಡಿಕೊಳ್ಳಲಾರನು. ಮಾತಾಜಿ ಇನ್ಯಾರಾದ್ರೂ ಇದು ಅರ್ಥ ಆಯ್ತಾ ನಿಮ್ಗೆ? ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತ ಆ ಮಾಯಾವಾದಿಗಳ ಒಂದು ಮನಸ್ಥಿತಿಯನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಮಾಯಾವಾದಿಗಳು ಇವಾಗ ಆ ಒಂದು ಬ್ರಹ್ಮ ಜ್ಯೋತಿಲಿ ಲೀನ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಲ್ವಾ? ಸೊ ಅಲ್ಲಿ ಏನಾಗ್ತಿದೆ, ಅಲ್ಲಿ ಭಗವಂತ ಇಲ್ಲ, ಅಲ್ಲಿ ಬರೇ ಕಿರಣಗಳಿದೆ ಅಷ್ಟೇ. ಆ ಭಗವಂತನ ದೇಹದಿಂದ ಬರ್ತಿರುವಂತಹ ಬೆಳಕು ಮಾತ್ರ ಇದೆ ಅಲ್ವಾ? ಸೊ ಅಲ್ಲಿ ಯಾರಿಗೆ ಸೇವೆಯನ್ನ ಮಾಡ್ಲಿಕ್ಕೆ ಆಗತ್ತಾ ಅಲ್ಲಿ ಆ ಒಂದು ಜಾಗದಲ್ಲಿ? ಬರೇ ಬೆಳಕಿರೋ ಕಡೆ ಅಲ್ಲಿ ಯಾರಿಗೂ ಸೇವೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಇವಾಗಾದ್ರೆ ನಮ್ಮ ಒಂದು ಸ್ಥಾನ ಯಾವುದು? ನಮ್ಮ ಸ್ಥಾನ ಯಾವುದು? ಎಲ್ಲ ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ. ಜೀವೇರ ಸ್ವರೂಪ ಕೃಷ್ಣೇರ ನಿತ್ಯದಾಸ. ನಾವು ಯಾವಾಗ್ಲೂ ಸೇವೆಯನ್ನ ಮಾಡ್ತಾನೆ ಇರ್ಬೇಕು. ಅಲ್ಲಿ ಸೇವೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಾವು ಹೆಚ್ಚು ದಿನಗಳು ಅಲ್ಲಿ ಇರ್ಲಿಕ್ಕೆ ಆಗದೇ ಇಲ್ಲ ನಮ್ಗೆ ಅಲ್ಲಿ ಅಲ್ವಾ? ಸೊ ಅಲ್ಲಿ ಇವಾಗ ಅವ್ರಿಗೂ ಸಹ ಒಂದು ರೂಪ ಅಂತ ಇಲ್ಲ ಅಲ್ಲಿ. ಅವ್ರಿಗಿನ್ನ ಬರೇ ಒಂದು ಚಿತ್ಕಣವಾಗಿ ಅವರು ಅಲ್ಲಿ ಇದ್ದಾರೆ ಅಷ್ಟೇನೆ ಅಲ್ವಾ? ಅವ್ರಿಗೂ ಒಂದು ದೇಹ ಇಲ್ಲ, ದೇಹ ಇಲ್ಲ, ಮತ್ತೆ ಅಲ್ಲಿ ಭಗವಂತನೂ ಇಲ್ಲ ಅಲ್ವಾ? ಅವರು ಮತ್ತೆ ಏನನ್ನ ಅವರು ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿ ಅಲ್ವಾ? ಸೇವೆ ಮಾಡ್ಲಿಕ್ಕೆ ಇಲ್ಲಿ ಭಗವಂತನೂ ಇಲ್ಲ. ಸೊ ಇವ್ರಿಗೂ ಸಹ ಒಂದು ಆಧ್ಯಾತ್ಮಿಕ ಶರೀರ ಅನ್ನೋದು ಅಲ್ಲಿ ಇಲ್ಲ ಅಲ್ವಾ? ಅಂತಹ ಒಂದು ಸ್ಥಾನದಲ್ಲಿ ಅವರು ಇದ್ದಾರೆ. ಅದನ್ನ ಅವರು ಇಲ್ಲಿ ಅರ್ಥ ಮಾಡ್ಕೋತಾ ಇಲ್ಲ ಅವ್ರಿಗೆ. ಮತ್ತೆ ಭಗವಂತನ ಒಂದು ಸ್ಥಾನವೂ ಅವ್ರಿಗೆ ಗೊತ್ತಾಗ್ತಿಲ್ಲ. ನಮ್ಗೆ ಗೊತ್ತಿರೋ ಹಾಗೆ ಭಗವದ್ಗೀತೆಯಲ್ಲಿ ನಾವು ಆ ಒಂದು ಪರಮ ಸತ್ಯನನ್ನ 3 ಹಂತದಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ? ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಅಲ್ವಾ? ಅವ್ರಿಗೆ ಆ ಭಗವಾನ್ ಹಂತ ಒಂದಿದೆ, ಆ 2 ಭುಜಗಳ ಒಂದು ರೂಪ ಇದೆ ಭಗವಂತನಿಗೆ, ಆ ಪರಮ ಸತ್ಯನಿಗೆ ಅಲ್ವಾ? ಅವನ ಜೊತೆ ನಾವು ಒಡನಾಟವನ್ನ ನಾವು ಮಾಡ್ಬೋದು. ಇವಾಗ ಹೇಗೆ ನಾವು ಫ್ರೆಂಡ್ಸ್ ಜೊತೆ ಇರ್ತೀವಿ, ತಂದೆ ತಾಯಿಗಳ ಜೊತೆ ಇರ್ತೀವಿ, ಆತರ ಒಂದು ಸಂಬಂಧವನ್ನ ಇಟ್ಕೋಬಹುದು ಆ ಪರಮ ಸತ್ಯನ ಜೊತೆ ಅಂತನೂ ಆ ಒಂದು ಕಲ್ಪನೆನೂ ಸಹ ಈ ಮಾಯಾವಾದಿಗಳಿಗೆ ಅವ್ರಿಗೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದ್ರು. ಅವ್ರಿಗೆ ಭಗವಂತನ ಬಗ್ಗೆನೂ ಗೊತ್ತಾಗ್ತಿಲ್ಲ ಅವ್ರಿಗೆ, ಅವರ ಒಂದು ಸ್ಥಾನ ಏನು ಅಂತನೂ ಸಹ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮಾಯಾವಾದಿಗಳಿಗೆ. ಹರೇ ಕೃಷ್ಣ. ಇದನ್ನ ಮೇಲಿನಿದ್ದರ ರೀತಿಯದೇ ಆದ ಒಂದು ಹೇಳಿಕೆಯು ಶ್ರೀಮದ್ ಭಾಗವತದ 5ನೇ ಸ್ಕಂದದಲ್ಲಿ 14ನೇ ಅಧ್ಯಾಯ ಶ್ಲೋಕ 44ರಲ್ಲಿ ಬರುತ್ತದೆ. ಅಲ್ಲಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜನನ್ನು ಉದ್ದೇಶಿಸಿ ಹೀಗೆನ್ನುತ್ತಾರೆ: ಪರಮಾತ್ಮನಾದ ಭರತನು ಕೃಷ್ಣನ ಪಾದ ಕಮಲಗಳ ಸೇವೆಗೆ ಯಾವ ಬಗೆಯಲ್ಲಿ ಮನಸ್ಸು ಕೊಟ್ಟಿದ್ದನೆಂದರೆ, ಅವನು ಭೂಲೋಕದ ಒಡೆತನವನ್ನು ಸುಲಭವಾಗಿ ಬಿಟ್ಟುಕೊಟ್ಟನಲ್ಲದೆ ಪುತ್ರರು, ಸಮಾಜ, ಗೆಳೆಯರು, ರಾಜವೈಭವ ಹಾಗೂ ಸುಂದರಿಯರಾದ ಪತ್ನಿ ಈ ಎಲ್ಲವನ್ನು ಸುಲಭವಾಗಿ ತ್ಯಜಿಸಿದನು. ಐಶ್ವರ್ಯ ದೇವತೆಯು ಅವನಿಗೆ ಸಕಲ ಸೌಲಭ್ಯಗಳನ್ನು ನೀಡಿದ್ದಳು. ಅಂತಹ ಸುದೈವಿ ಅವನಾಗಿದ್ದ. ಆದರೆ ಅವನು ಐಹಿಕ ಭಾಗ್ಯಗಳಲ್ಲಿ ಯಾವುದೊಂದನ್ನು ಸ್ವೀಕರಿಸಲಿಲ್ಲ. ಭರತನ ಈ ವರ್ಣನೆಯನ್ನು ಶುಕಮುನಿಗಳು ಬಹುವಾಗಿ ಕೊಂಡಾಡುತ್ತಾರೆ. ಶುಕಮುನಿಗಳ ಮಾತಿನಲ್ಲೇ ಹೇಳುವುದಾದರೆ, ದೇವೋತ್ತಮ ಪರಮಪುರುಷನಾದ ಮಧುಸೂದನನ ಲೋಕೋತ್ತರ ಗುಣಗಳಿಗೆ ಮನಸೋತವನು ಮಹಾಮುನಿಗಳು ಅಪೇಕ್ಷಿಸುವ ಮುಕ್ತಿಯನ್ನು ಕೂಡ ಲಕ್ಷಿಸುವುದಿಲ್ಲ ಎಂದ ಮೇಲೆ ಐಹಿಕ ಸಮೃದ್ಧಿಯನ್ನು ಮಾತನ್ನು ಹೇಳುವುದೇನಿದೆ? ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ, ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ? ಶುಕಮುನಿಗಳು ಭರತ ಮಹಾರಾಜನ ವರ್ಣನೆ ಮಾಡಿದಾಗ ಇವ್ರು ಪರೀಕ್ಷಿತ್ ಮಹಾರಾಜದನ್ ಬಹಳ ಇದನ್ ಮಾಡ್ತಾರೆ, ಅಂದ್ರೆ ಬಹಳ ಖುಷಿ ಪಡ್ತಾರೆ. ಅವ್ರು ಹೇಗೆ ತನ್ನ ಹೆಂಡತಿ ಮಕ್ಕಳು ಇಷ್ಟೆಲ್ಲ ಐಶ್ವರ್ಯ ಎಲ್ಲ ಇದ್ರು ಬಿಟ್ಕೊಂಡು ಅವ್ರು ಅರಣ್ಯಕ್ಕೆ ಹೋದ್ರಲ್ಲ ಅಂತ ಹೇಳಿ ಆ ವಿಷಯ ಬಗ್ಗೆ ಹೇಳ್ತಾ ಇದ್ರು. ಅಂದ್ರೆ ನೋಡಿ, ಇಲ್ಲಿ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ? ಇವಾಗ ನಾವೆಲ್ಲ ಇಲ್ಲಿ ಕಷ್ಟಪಡ್ತಿರೋದು ಏನಕ್ಕೆ? ಹೆಚ್ಚು ಹಣವನ್ನ, ಈ ತರ ಎಲ್ಲ ವೈಭವಗಳನ್ನ ಪಡ್ಕೋಬೇಕು ಅಂತ. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಹತ್ರ ಇದೆಲ್ಲ ಇದ್ದಾಗ ಅದನ್ನೆಲ್ಲವನ್ನ ತ್ಯಜಿಸ್ತಾ ಇದ್ದಾನೆ. ತ್ಯಜಿಸ್ಬಿಟ್ಟು ಏನಕ್ಕೋಸ್ಕರ ಹೋಗ್ತಾ ಇದ್ದಾನೆ? ಎಲ್ಲಿಗೆ ಹೋಗ್ತಾ ಇದ್ದಾನೆ? ಏನ್ ಬೇಕು ಅಂತ ಹೋಗ್ತಾ ಇದ್ದಾನೆ? ಭಗವಂತನ ಭಕ್ತಿ. ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ, ಭಗವಂತನ ಪ್ರೇಮವನ್ನ ಪಡಿಲಿಕ್ಕೆ ಅವನು ಹೋಗ್ತಾ ಇದ್ದಾನೆ ಅಲ್ವಾ? ಸೊ ಇದ್ರಿಂದ ನಮ್ಗೆ ಗೊತ್ತಾಗ್ತಾ ಇದೆ
ಶುದ್ಧ ಭಕ್ತರು ಅವರು ಈ ಒಂದು ಐಶ್ವರ್ಯ ಏನನ್ನೂ ಅವರು ಅಪೇಕ್ಷೆ ಮಾಡೋದಿಲ್ಲ ಅಲ್ವಾ. ಸೊ ಮತ್ತೆ ಈ ಐಹಿಕ ಸಮೃದ್ಧಿನೂ ಅವ್ರಿಗೆ ಬೇಡ, ಮತ್ತೆ ಅವ್ರಿಗೆ ಮುಕ್ತಿನೂ ಸಹ ಅವ್ರಿಗೆ ಬೇಡ. ನೋಡಿ ಅದನ್ನೇ ಇಲ್ಲಿ ಹೇಳ್ತಾರೆ, ದೇವೋತ್ತಮ ಪರಮಪುರುಷನಾದ ಮಧುಸೂದನ ಲೋಕೋತ್ತರ ಗುಣಗಳಿಗೆ ಮನಸ್ಸೋತವನು. ಆ ಭಗವಂತನ ಆ ಒಂದು ಶ್ರೇಷ್ಠತೆನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಈ ಮುಕ್ತಿಯನ್ನು ಸಹ ಅವರು ಬೇಕು ಅಂತ ಅವರು ಟ್ರೈ ಮಾಡೋದಿಲ್ಲ, ಅವರು ಪ್ರಯತ್ನವನ್ನ ಪಡೋದಿಲ್ಲ. ಮತ್ತೆ ಇದೇ ಬೇಡ, ಮುಕ್ತಿನೇ ಬೇಡ ಅಂತ ಅನ್ಕೊಂಡ್ಮೇಲೆ ಅವರು ಐಹಿಕ ಸಮೃದ್ಧಿಯ ಅದನ್ನ ಅವ್ರು ಕೇಳ್ತಾರಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾಗವತದ 6ನೇ ಸ್ಕಂದದಲ್ಲಿ 11ನೇ ಅಧ್ಯಾಯ ಶ್ಲೋಕ 25 ವೃತ್ರಾಸುರನ ಬಾಯಿಯಿಂದ ಬಂದ ಮಾತೊಂದಿದೆ. ಆ ಅಸುರನು ಪ್ರಭುವನ್ನುದ್ದೇಶಿಸಿ, ಪ್ರಿಯ ಪ್ರಭುವೇ, ನಿನ್ನ ಲೋಕೋತ್ತರ ಸೇವೆಯನ್ನು ಬಿಟ್ಟು ನಾನು ಧ್ರುವಲೋಕಕ್ಕೆ ಉನ್ನತಿ ಪಡೆಯಬಹುದು ಅಥವಾ ಎಲ್ಲಾ ಗ್ರಹ ಲೋಕಗಳ ಒಡೆಯನಾಗಬಹುದು. ನಾನು ಇದೊಂದನ್ನು ಅಪೇಕ್ಷಿಸುವುದಿಲ್ಲ. ಯೋಗಾಭ್ಯಾಸದ ನೆರವಿನಿಂದ ಸಿದ್ಧಗಳಿಸುವುದು ಕೂಡ ನನಗೆ ಬೇಡ. ಆಧ್ಯಾತ್ಮಿಕ ವಿಮೋಚನೆಯನ್ನು ನಾನು ಬಯಸುವುದಿಲ್ಲ. ನಿನ್ನ ಸಾನ್ನಿಧ್ಯ ಹಾಗೂ ನಿನ್ನ ಶಾಶ್ವತ ಸೇವೆ ಇವಿಷ್ಟನ್ನು ಮಾತ್ರ ನಾನು ಬಯಸುತ್ತೇನೆ ಎಂದು ಹೇಳುತ್ತಾನೆ. ಧನ್ಯವಾದಗಳು. ಹರೇ ಕೃಷ್ಣ. ಇವಾಗ ಭಾಗವತದಲ್ಲಿ ನೋಡಿದ್ರೆ ಹಲವಾರು ಭಕ್ತರ ಆ ಒಂದು ಪ್ರಾರ್ಥನೆಗಳು ಬರುತ್ತೆ. ಓಕೆ, ಸೊ ಇವಾಗ ನಾವು ಭಕ್ತಿ ಸದಾಚಾರದಲ್ಲೂ ಅದನ್ನೇ ಮಾಡ್ತಾ ಇರೋದು. ಸೊ ಆ ಪ್ರೇಯರ್ಸ್ ಯಾರೆಲ್ಲ ಶುದ್ಧ ಭಕ್ತರಿದ್ದಾರೋ ಅವರ ಒಂದು ಪ್ರಾರ್ಥನೆಗಳನ್ನ ನಾವು ಇವಾಗ ತಿಳ್ಕೊತಾ ಇದೀವಿ. ಅದರಲ್ಲಿ ಈಗ ಈ ರುದ್ರಾಸುರನ ಪ್ರಾರ್ಥನೆ ಮುಗ್ದಿದೆ. ಸೊ ಆ ರುದ್ರಾಸುರ ಅವರು ಆ ಚಿತ್ರಕೇತು ಮಹಾರಾಜ, ಇದು ನಿಮ್ಗೆ ಗೊತ್ತಿದೆ ಅಲ್ವಾ, ಫಸ್ಟ್ ಲೆವೆಲ್ 1 ಅಲ್ಲಿ ನೀವು ಇದನ್ನ ತಿಳ್ಕೊಂಡಿದ್ದೀರಲ್ಲ, ಚಿತ್ರಕೇತು ಮಹಾರಾಜ ಹೇಗೆ ರುದ್ರಾಸುರ ಆಗ್ತಾನೆ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಇದು ಗೊತ್ತಿದೆಯಲ್ಲ ನಿಮ್ಗೆಲ್ಲರಿಗೂ? ಇನ್ನೊಂದ್ಸತಿ ಹೇಳಿ ಮತ್ತೆ. ಜಸ್ಟ್ ಬ್ರೀಫ್ ಆಗಿ ಹೇಳ್ತೀನಿ. ಸೊ ಇವಾಗ ಚಿತ್ರಕೇತು ಮಹಾರಾಜ ಇರ್ತಾನೆ. ಸೊ ಅವನು ಏನು ನಾರದರ ಒಂದು ಮಾರ್ಗದರ್ಶನದಲ್ಲಿ ಅವನು ಭಕ್ತಿಯನ್ನ ಮಾಡಿ ಅವನು ಇವಾಗ ಏನು ಆ ವಿದ್ಯಾಧರ ಲೋಕದಲ್ಲಿ ಹೋಗುವಂತಹ ಒಂದು ಅರ್ಹತೆಯನ್ನ ಪಡ್ಕೋತಾನೆ. ಅವನು ಒಂದ್ಸತಿ ಅವನು ವಿಮಾನದಲ್ಲಿ ಅವನು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನನ್ನ ನೋಡ್ತಾನೆ ಅಂತಂದ್ರೆ ಶಿವ, ಪಾರ್ವತಿ ಮತ್ತೆ ಎಲ್ಲ ಸಾಧು ಸತ್ಪುರುಷರು ಎಲ್ಲರನ್ನೂ ಸಹ ಅಲ್ಲಿ ಕುತ್ಕೊಂಡಿದ್ದಾರೆ. ಶಿವ ಅವರು ಭಾಗವತಮನ್ನ ಹೇಳ್ತಾ ಇದ್ದಾರೆ, ಪಾರ್ವತಿಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ಸೊ ಇದನ್ನ ಅವನು ಚಿತ್ರಕೇತು ಮಹಾರಾಜ ನೋಡಿದಾಗ ಅವನಿಗೆ ಒಂದು ಕ್ಷಣ ಅವನಿಗೆ ಒಂಥರ ನಗು ಬರೋ ತರ ಆಗತ್ತೆ. ಯಾಕಂದ್ರೆ ಈ ತರ ಎಲ್ಲ ಅವರು ವೈರಾಗಿಗಳು ಅಲ್ವಾ, ಅವರು ಮುಂದೆ ಅದು ಏನು ಹೇಳ್ತಿದ್ದಾರೆ, ಭಾಗವತಮನ್ನ ಹೇಳ್ತಿದ್ದಾರೆ. ಅಂತ ಒಂದು ಏನು ವಿಚಾರವನ್ನ ಹೇಳ್ಬೇಕಾದಾಗ ಹೆಂಡತಿಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ಇದು ಶಿವನಿಗೆ ಮಾತ್ರನೇ ಸಾಧ್ಯ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ನಗ್ತಾರೆ. ಆದ್ರೆ ಇದನ್ನ ಅವ್ರು ನಕ್ಕದಾಗ ಶಿವ ಅದನ್ನ ತಪ್ಪಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಿಲ್ಲ. ಆದ್ರೆ ಪಾರ್ವತಿಗೆ ಅದನ್ನ ತುಂಬಾ ಅವ್ರಿಗೆ ಕೋಪ ಬರುತ್ತೆ. ತಪ್ಪಾಗಿ ಅರ್ಥ ಅಂದ್ರೆ ಅವ್ರೇನ್ ಅನ್ಕೋತಾರೆ, ಇವರು ಶಿವನನ್ನೇ ಇವನು ಅಣಗಿಸುವಂತಹ ಮಟ್ಟಕ್ಕೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ. ಅಂದ್ರೆ ನೀನು ಒಂದು ಅಸುರನಾಗಿ ಹುಟ್ಟು ಅಂತ ಹೇಳ್ಬಿಟ್ಟು. ಅವಾಗ ಅವರು ಚಿತ್ರಕೇತು ಮಹಾರಾಜ ರುದ್ರಾಸುರನಾಗಿ ಅವರು ಹುಟ್ಟುತ್ತಾರೆ. ಅವರು ಚಿತ್ರಕೇತು ಮಹಾರಾಜ ಈ ಒಂದು ಶಾಪವನ್ನ ಕೇಳ್ಕೊಂಡಾಗ ಅವರು ವಿಮಾನದಿಂದ ಕೆಳಗಡೆ ಬಂದು ಪಾರ್ವತಿ ದೇವಿಗೆ ನಮಸ್ಕಾರ ಮಾಡ್ತಾರೆ. ಸೊ ನನ್ನ ತಪ್ಪಿಗೆ ಕ್ಷಮೆಯನ್ನ ನಾನು ಕೇಳ್ತಾ ಇದ್ದೀನಿ. ನನಗೆ ಎಂತಹದೇ ಜನ್ಮ ಬಂದ್ರೂ ಸಹ ನನಗೆ ಒಂದೇ ಒಂದು ಅನುಗ್ರಹ ಮಾಡು ತಾಯಿ. ನಾನು ಯಾವಾಗ್ಲೂ ಕೃಷ್ಣ ಭಕ್ತಿ ನನ್ನನ್ನು ಮರಿ ಕುಡ್ದು ಕೃಷ್ಣ ಭಕ್ತನಾಗಿ ನಾನು ಇರ್ಬೇಕು ಅನ್ನೋ ಒಂದೇ ಒಂದು ಅನುಗ್ರಹವನ್ನ ನನಗೆ ಮಾಡು ಅಂತ ಹೇಳಿದಾಗ ಆಗ ಶಿವ ಹೇಳ್ತಾರೆ, ನೋಡು ಪಾರ್ವತಿ, ನೀನು ತುಂಬಾ ಸುಂದರಳಾಗಿದ್ಯಾ, ಆದ್ರೆ ಆ ಕೃಷ್ಣನ ಭಕ್ತರು ಎಷ್ಟು ಸುಂದರವಾಗಿರ್ತಾರೆ ನೋಡು. ನೋಡಿ ಅವನಿಗೆ ಏನೋ ಒಂಥರ ನಾ ಶೋಚತಿ ನಾ ಕಾಂಕ್ಷತಿ, ಅಂದ್ರೆ ಅವನು ಏನನ್ನೋ ಅವನು ಬೇಜಾರು ಮಾಡ್ಕೊಳ್ಳಿಲ್ಲ ಅಲ್ವಾ. ಅದನ್ನ ಒಪ್ಕೋತಾನೆ, ಆ ಒಂದು ಶಾಪವನ್ನ ಒಪ್ಕೋತಾನೆ. ಆದ್ರೆ ಅವನ ಇಚ್ಛೆ ಏನಿದೆ, ನಾನು ಭಗವಂತನ ಭಕ್ತನಾಗ್ಬೇಕು, ನಾನು ಎಂತದೇ ಒಂದು ಸ್ಥಿತಿಯಲ್ಲಿ ಇರ್ಲಿ ನಾನು ಭಗವಂತನ ಭಕ್ತನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವನು ಕೇಳ್ಕೊತಾನೆ. ಸೊ ಅದೇ ರುದ್ರಾಸುರ ನೋಡಿ, ಅವನು ಏನು ಆ ಇಂದ್ರನಿಂದ ಅವನು ಕೊಲ್ಲಲ್ಪಡ್ಬೇಕು. ಆ ಒಂದು ಸಮಯದಲ್ಲಿ ಆ ಯುದ್ಧ ನಡೀತಾ ಇರ್ಬೇಕಾದಾಗ ರುದ್ರಾಸುರ ಇಲ್ಲಿ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಿದ್ದಾನೆ. ಆ ಪ್ರಾರ್ಥನೆಯಲ್ಲಿ ಏನನ್ನ ಹೇಳ್ತಾ ಇದ್ದಾನೆ, ಸೊ ನನಗೆ ಈ ಒಂದು ನನ್ನ ಧ್ರುವಲೋಕ ನನಗೆ ಸಿಗಬಹುದು, ಆದ್ರೆ ನನಗೆ ಅಂತಹ ಧ್ರುವಲೋಕವೂ ನನಗೆ ಬೇಡ. ಮತ್ತೆ ನನಗೆ ಎಲ್ಲ ಗ್ರಹಗಳ ಒಡೆಯನಾಗ್ಬಹುದು ನಾನು, ಆದ್ರೆ ನನಗೆ ಅಂತಹದ್ದು ನನಗೆ ಬೇಡ. ಮತ್ತೆ ಈ ಯೋಗಾಭ್ಯಾಸ ಅಂದ್ರೆ ನಮ್ಗೆ ಅಷ್ಟಾಂಗ ಯೋಗ ಮಾಡಿದಾಗ ನಮ್ಗೆ ಈ ಅಷ್ಟ ಸಿದ್ಧಿಗಳನ್ನ ನಾವು ಪಡಿಬಹುದು, ಅದನ್ನೂ ಸಹ ನನಗೆ ಬೇಡ. ನನಗೆ ಏನ್ ಬೇಕು, ಮತ್ತೆ ನನಗೆ ಮುಕ್ತಿನೂ ಸಹ ನನಗೆ ಬೇಡ, ಆಧ್ಯಾತ್ಮಿಕ ವಿಮೋಚನೆನೂ ಸಹ ನಾನು ಬಯಸೋದಿಲ್ಲ. ನನಗೆ ಏನ್ ಬೇಕು ನೋಡಿ, ರುದ್ರಾಸುರ ಕೇಳ್ತಾ ಇದ್ದಾರೆ, ನನಗೆ ನಿನ್ನ ಸಾನ್ನಿಧ್ಯ ಬೇಕು ಅಷ್ಟೇ. ಆ ಸಾನ್ನಿಧ್ಯದಲ್ಲಿ ನಾವ್ ಏನನ್ನ ಮಾಡ್ಬೇಕು, ಸುಮ್ನೆ ಆರಾಮಾಗಿರೋದ, ಭಗವಂತನ ಲೋಕಕ್ಕೆ ಹೋದ್ವಿ ಆರಾಮಾಗಿರೋದ ಇಲ್ಲ, ಅಲ್ಲಿ ನಾವು ಶಾಶ್ವತ ಸೇವೆ ಇಷ್ಟನ್ನ ಮಾತ್ರ ನಾನು ಬಯಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ಶುದ್ಧ ಭಕ್ತರ ಒಂದು ಪ್ರಾರ್ಥನೆಯಿಂದ ನಮ್ಗೆ ಗೊತ್ತಾಗತ್ತೆ ನಾವ್ ಏನನ್ನ ನಾವು ಬಯಸ್ಬೇಕು, ನಮ್ಮ ಗುರಿ ಏನಾಗಿರ್ಬೇಕು ಅಂತ. ಭಗವಂತನ ಲೋಕದಲ್ಲಿ ನಾವು ಆ ಭಗವಂತನ ಆ ಒಂದು ಸೇವೆಯಲ್ಲಿ ನಾವು ತೊಡಗಿಸ್ಕೋಬೇಕು, ಇದೇ ನಮ್ಮ ಗುರಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಇದನ್ನ ನಾವು ರುದ್ರಾಸುರನ ಪ್ರಾರ್ಥನೆಯಲ್ಲಿ ನಾವು ನೋಡ್ತೀವಿ.
ಹರೇ ಕೃಷ್ಣ. ಓದಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮೇಲಿನ ಹೇಳಿಕೆಯನ್ನು ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ 17ನೇ ಅಧ್ಯಾಯ ಶ್ಲೋಕ 28 ಶಿವನು ದೃಢಪಡಿಸುತ್ತಾನೆ. ಅಲ್ಲಿ ಶಿವನು ಸತಿಯನ್ನುದ್ದೇಶಿ, ಪ್ರಿಯೆ, ನಾರಾಯಣನಲ್ಲಿ ಕೃಷ್ಣನಲ್ಲಿ ಭಕ್ತಿ ತಳೆದ ವ್ಯಕ್ತಿಗಳು ಯಾವುದಕ್ಕೂ ಅಂಜಿಕೊಳ್ಳರು. ಅವರಿಗೆ ಊರ್ಧ್ವ ಗ್ರಹವ್ಯೂಹಗಳಿಗೆ ಉನ್ನತಿ ಸಿಕ್ಕರೆ ಅಥವಾ ಐಹಿಕ ಕಲ್ಮಶದಿಂದ ಮುಕ್ತಿ ಲಭಿಸಿದರೆ ಅಥವಾ ನರಕ ಸದೃಶ ಬಾಳಿಗೆ ಇಳಿಸಲ್ಪಟ್ಟರೆ ಯಾವುದೇ ಅಥವಾ ಎಂತಹ ಸಂದರ್ಭದಲ್ಲೂ ಅವರು ಪಡರು. ನಾರಾಯಣನ ಪಾದಪದ್ಮಗಳಲ್ಲಿ ಭಕ್ತಿ ಉಳ್ಳವರು ಯಾವುದಕ್ಕೂ ಭಯಪಡುವುದಿಲ್ಲ. ಅಂತವರು ಇಹಲೋಕದ ಒಂದು ಸ್ಥಾನವನ್ನು ಇನ್ನೊಂದರಂತೆಯೇ ಎಣಿಸುತ್ತಾರೆ ಎಂದು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸೊ ಇವಾಗ ಶಿವ ಇಲ್ಲಿ ಸತಿಯನ್ನ ಕುರಿತು ಅವರು ಹೇಳ್ತಾ ಇದಾರೆ. ಇಲ್ಲಿ ನೋಡಿದ್ಯಲ್ಲ ನೀನು, ರುದ್ರಾಸುರನ ತರನೇ. ಅಂದ್ರೆ ನೀವೀಗ ಭಕ್ತಿಯಲ್ಲಿ ಯಾರು ಇರ್ತಾರೆ ಅವ್ರು ಯಾವುದಕ್ಕೂ ಅವ್ರು ಹಂಚಿಕೊಳ್ಳೋದಿಲ್ಲ. ಯಾವುದೇ ಒಂದು ಜಾಗದಲ್ಲಿ ನರಕ ಇರ್ಲಿ ಅಲ್ವಾ, ಅಥವಾ ಉನ್ನತ ಲೋಕ, ಎಂತಹದೇ ಒಂದು ದೇಹವನ್ನ ಅವರು ಪಡೀಲಿ, ಅವ್ರು ಹಂಚಿಕೊಳ್ಳೋದಿಲ್ಲ. ಅವ್ರಿಗೆ ಊರ್ಧ್ವ ಗ್ರಹಗಳಿಗೆ ಉನ್ನತಿ ಸಿಕ್ಕಿದ್ರು ಸಹ, ಅಥವಾ ಅವ್ರಿಗೆ ಈ ಐಹಿಕ ಕಲ್ಮಶದಿಂದ ಮುಕ್ತಿ ಲಭಿಸಿದ್ರು ಸಹ, ಅಥವಾ ನರಕಕ್ಕೆ ಹೋದ್ರೂ ಸಹ ಅವರು ಎಂತ ಸಂದರ್ಭದಲ್ಲೂ ಸಹ ಅವರು ಭಯ ಪಡ್ಕೊಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಭಗವಂತನ ಒಂದು ಪಾದ ಪದ್ಮಗಳಲ್ಲಿ ಅವರು ಶರಣಾಗಿರ್ತಾರೆ, ಭಕ್ತಿಯನ್ನ ಮಾಡ್ತಾರೆ, ಅವ್ರು ಯಾವುದಕ್ಕೂ ಸಹ ಭಯ ಪಡೋದಿಲ್ಲ ಅಲ್ವಾ. ನಾವು 16ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ರು ಹಾಗೇನೆ. ಸೊ ನಮ್ಗೇನು ಅಭಯಂ ಸತ್ವ ಸಂಶುದ್ಧಿ ಅಲ್ವಾ. ಈ ಭಕ್ತಿ ಅನ್ನೋದು ಶುರುವಾಗದೇ ಅಭಯ ಅಲ್ವಾ. ಸೊ ನಮ್ಗೆ ಭಗವಂತನೇ ನಮ್ಮ ಜೊತೆಲಿ ಇದ್ದಾನೆ ಅಂದಾಗ ನಮ್ಗೆ ಯಾಕೆ ಭಯ ಅಲ್ವಾ. ನಮ್ಗೆ ಇವಾಗ ಪ್ರೈಮ್ ಮಿನಿಸ್ಟರ್ ನಮ್ಮ ಜೊತೆಲಿ ಇದ್ದಾರೆ ಅಂದಾಗ ನಮ್ಗೆ ಯಾವುದಕ್ಕೂ ಭಯ ಇಲ್ಲ ಅಲ್ವಾ. ಸೊ ನಮ್ಗೆ ಪ್ರೈಮ್ ಮಿನಿಸ್ಟರ್ ನಮ್ಗೆ ಜೊತೆಲಿದ್ದಾಗ ಭಯ ಇಲ್ಲ ಅಂದ್ಮೇಲೆ ನಮ್ಗೆ ದೇವೋತ್ತಮ ಪರಮಪುರುಷ, ಈ ಇಡೀ ಸೃಷ್ಟಿಯ ಒಬ್ಬ ಪಾಲಕ, ನಿಯಂತ್ರಕ, ಅವರೇ ನಮ್ಮ ಜೊತೆಲಿ ಇದ್ದಾರೆ ಅಂದಾಗ ನಮ್ಗೆ ಏನಕ್ಕೆ ಭಯ ಅಲ್ವಾ. ಸೊ ಅದಕ್ಕೇನೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಆ ಭಯ ಅನ್ನೋದು ಆ ಭಗವಂತನ ಶುದ್ಧ ಭಕ್ತರಲ್ಲಿ ಎಳ್ಳಷ್ಟು ಸಹ ಇರೋದಿಲ್ಲ. ಅಂತಹವರು ಇಹಲೋಕದ ಒಂದು ಸ್ಥಾನವನ್ನು ಇನ್ನೊಂದರಂತೆಯೇ ಎಣಿಸುತ್ತಾರೆ ಅಲ್ವಾ. ಯಾವುದೇ ಒಂದು ಸ್ಥಾನದಲ್ಲಿ ಇದ್ರೂ ಸಹ ಅವ್ರಿಗೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದೇನು ಆ ಭಗವಂತನ ಆ ಒಂದು ಪಾದ ಕಮಲಗಳಲ್ಲಿ ಅವರು ಶರಣಾಗೋದು ಅಲ್ವಾ. ಅದಕ್ಕೆ ಅವರಿಗೆ ಬ್ರಹ್ಮನ ಸ್ಥಾನನೂ ಒಂದೇ, ಅಥವಾ ಇನ್ಯಾವುದೋ ಒಂದು ಇರುವೆಯ ಜನ್ಮ ಬಂದ್ರೂ ಸಹ ಅವ್ರಿಗೆ ಒಂದೇ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಈ ಪ್ಯಾರವನ್ನ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಓದ್ಲಾ? ಓದಿ ಮಾತಾಡಿ. ಶ್ರೀಮದ್ ಭಾಗವತದ 6ನೇ ಸ್ಕಂದದಲ್ಲಿ 18ನೇ ಅಧ್ಯಾಯ ಶ್ಲೋಕ 74 ಮೇಲಿಂದರ ರೀತಿಯದೇ ಆದ ಇಂದ್ರನ ಹೇಳಿಕೆಯೊಂದಿದೆ. ಅದರಲ್ಲಿ ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ತಾಯಿ ದಿತಿಯನ್ನು ಕುರಿತು, ಪ್ರಿಯ ತಾಯಿಯೇ, ಎಲ್ಲಾ ಅಪೇಕ್ಷೆಗಳನ್ನು ತೊರೆದು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗಿದ ಜನರು ತಮ್ಮ ನಿಜವಾದ ಆತ್ಮೋನ್ನತಿ ಏನು ಎಂದು ಬಲ್ಲರು. ಇಂತಹ ಜನರು ವಾಸ್ತವವಾಗಿ ಸ್ವಹಿತಗಳನ್ನು ಸಾಧಿಸಿಕೊಳ್ಳುತ್ತಿದ್ದಾರೆ ಎಂದೇ ಅವರನ್ನು ಸಿದ್ಧಿಯ ಮಾರ್ಗದಲ್ಲಿ ಮುನ್ನಡೆಯುತ್ತಿರುವ ಮೊದಲ ಶ್ರೇಣಿಯ ಅನುಭವಶಾಲಿಗಳು ಎಂದು ಪರಿಗಣಿಸಲಾಗುತ್ತದೆ ಎಂದಿದ್ದಾರೆ. ಭಾಗವತದ 7ನೇ ಸ್ಕಂದದಲ್ಲಿ 6ನೇ ಅಧ್ಯಾಯ ಶ್ಲೋಕ 25 ಪ್ರಹ್ಲಾದ ಮಹಾರಾಜನ ಈ ಮಾತಿದು. ನಾಸ್ತಿಕ ಕುಟುಂಬದಲ್ಲಿ ಜನಿಸಿದ ನನ್ನ ಗೆಳೆಯರೇ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ನೀವು ಸಂತೋಷಪಡಿಸಬಲ್ಲಿರಾದರೆ ಅದಕ್ಕಿಂತ ಅಪೂರ್ವವಾದದ್ದು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ನಿಮ್ಮಲ್ಲಿ ಸಂತುಷ್ಟನಾದರೆ ನಿಮ್ಮ ಹೃದಯಾಂತರಾಳದ ಯಾವುದೇ ಅಪೇಕ್ಷೆಯು ನಿಸ್ಸಂಶಯವಾಗಿ ಕೈಗೂಡುತ್ತದೆ. ಆದ್ದರಿಂದ ಯಾವ ಉನ್ನತಿ ಎಲ್ಲಾ ಪ್ರಸಂಗಗಳಲ್ಲೂ ಐಹಿಕ ಪ್ರಕೃತಿ ಗುಣಗಳು ಸ್ವತೇವ ಸಾಧಿಸಿಕೊಡುವವೋ ಆ ಉನ್ನತಿಯನ್ನು ನೀವು ಕಾಮ್ಯ ಕರ್ಮಗಳ ದ್ವಾರಗೊಳಿಸಿ ಪ್ರಯೋಜನವೇನು? ಆಧ್ಯಾತ್ಮಿಕ ಪ್ರಗತಿಯಾಗಲಿ ಅಥವಾ ಐಹಿಕ ಬಂಧನದಿಂದ ಮುಕ್ತಿಯಾಗಲಿ ಇವುಗಳ ಪ್ರಯೋಜನ ಏನು? ನೀವು ಸದಾ ಪರಮ ಪ್ರಭುವಿನ ಮಹಿಮಾತಿಶಯಗಳನ್ನು ಸಂಕೀರ್ತಿಸುವುದರಲ್ಲಿ ಮಗ್ನರಾಗಿದ್ದರೆ, ನಿರಂತರವಾಗಿ ಭಗವಂತನ ಪಾದ ಪದ್ಮಗಳ ಮಕರಂದವನ್ನು ಸವಿಯುತ್ತಿದ್ದರೆ ವಿಮೋಚನೆ, ಮುಕ್ತಿ ಮುಂತಾದರ ಅಗತ್ಯವಿಲ್ಲ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಮಾತಾಜಿ? ಮಾತಾಜಿ ಇಲ್ಲಿ ದಿತಿ ಇಂದ್ರು ತನ್ನ ತಾಯಿ ಧೃತಿ ಮಾತೆಯನ್ನ ಕೇಳ್ತಿದ್ದಾರೆ. ಮಾತಾಜಿ ಎಲ್ಲ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗಿದ ಜನರು ತಮ್ಮ ನಿಜವಾದ ಆತ್ಮೋನ್ನತಿ ಏನು ಎಂದು ಬಲ್ಲರು. ಇಂತಹ ಜನರು ವಾಸ್ತವವಾಗಿ ಸ್ವಹಿತಗಳನ್ನು ಸಾಧಿಸುತ್ತಿದ್ದಾರೆ ಎಂದೇ ಅವರನ್ನು ಸಿದ್ಧಿಯ ಮಾರ್ಗದಲ್ಲಿ ಮುನ್ನಡೆಸುತ್ತಿರುವ ಮೊದಲ ಶ್ರೇಣಿಯ ಅನುಭವಶಾಲಿಗಳು ಎಂದು ಪರಿಗಣಿಸಲಾಗುತ್ತಿದೆ ಅಂತ ಇಲ್ಲಿ
ಇಂದ್ರರು ತಮ್ಮ ತಾಯಿಗೆ ಹೇಳ್ತಿದ್ದಾರೆ ಮಾತಾಜಿ. ಮತ್ತೆ ಇಲ್ಲಿ ಪ್ರಹ್ಲಾದ ಮಹಾರಾಜ ಏನ್ ಹೇಳ್ತಾ ಇದ್ದಾರೆ? ನಾಸ್ತಿಕ ಕುಟುಂಬದಲ್ಲಿ ಜನಿಸಿರ್ತಾರಲ್ಲ ಮಾತಾಜಿ, ಅವರು ದೇವರು ತಮ್ಮ ಪರಮಪುರುಷನ ಕೃಷ್ಣನನ್ನು ಸಂತೋಷ ಪಡಿಸ್ತಾರ ಅಂತ ಕೇಳ್ತಿದಾರ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು? ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ನಾವೇನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೋ ಅವ್ರಿಗೆ ಗೊತ್ತು ಏನು ಒಂದು ಗುರಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇಲ್ಲಿ ಏನೇ ಹೇಳ್ತಾ ಇದ್ದಾರೆ, ಸೊ ಮೊದಲನೇ ಶ್ರೇಣಿಯ ಅನುಭವಶಾಲಿಗಳು ಎಂದು ಅವರನ್ನ ಪರಿಗಣಿಸಲಾಗುತ್ತದೆ ಅಲ್ವಾ. ಅಂದ್ರೆ ಅವ್ರು ಸರಿಯಾದ ಮಾರ್ಗದಲ್ಲಿ ಅವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾರೆ. ಯಾಕಂದ್ರೆ ಅವ್ರ ಮುಕ್ತಿಯನ್ನು ಸಹ ಅವರು ಬಯಸುದಿಲ್ಲ. ಭಕ್ತಿಗೆ ಯಾರಾದ್ರೂ ಬಂದಿದ್ದಾರೆ ಅಂತಂದ್ರೆ ಅವ್ರು ಮುಕ್ತಿ ಬೇಕು ಅಂತ ಯಾವತ್ತೂ ಕೇಳುದಿಲ್ಲ. ಮತ್ತೆ ಈ ಒಂದು ಭೌತಿಕ ಪ್ರಪಂಚದಲ್ಲಿರುವಂತಹ ಈ ಭೋಗ ಏನಿದೆ, ಆ ಭೋಗ ಜೀವನನೂ ಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಪ್ರಹ್ಲಾದ ಮಹಾರಾಜ ತುಂಬಾ ಮುಖ್ಯವಾದ ವಿಷಯನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ನನಗೆ ಇವಾಗ ಮನೆಗೆ ಏನೇನೋ ಬೇಕು, ನನಗೆ ವಸ್ತುಗಳು, ಅದನ್ನೆಲ್ಲ ನಾನು ತಂದ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತೀನಿ. 1 ವರ್ಷ ನಾನು ಕೆಲಸ ಮಾಡಿ ಕಷ್ಟಪಟ್ಟು ನನಗೆ ಯಾವುದೋ ಒಂದು ವಸ್ತು ಬೇಕು, ಅದನ್ನ ತಂದ್ಕೋತೀನಿ. ಇನ್ನೊಂದು ವರ್ಷ ಚೆನ್ನಾಗಿ ಕಷ್ಟಪಡ್ತೀನಿ, ನನಗೆ ಇನ್ನೂ ಒಂದು ವಸ್ತು ಯಾವುದೋ ಬೇಕು, ಅದನ್ನ ನಾನು ಆ ದುಡ್ಡಿನಿಂದ ನಾನು ತಂದ್ಕೋತೀನಿ. ಈ ತರ ನಾನು ಮಾಡ್ತಾನೇ ಇದ್ದೀನಿ ಅಲ್ವಾ. ಸೊ ಇದು ಯಾವಾಗ ಮುಗಿಯುತ್ತೆ? ನಮ್ಗೆ ಇದು ಮುಗಿಯುತ್ತಾ? ನನ್ನ ಆಸೆಗಳೆಲ್ಲನೂ ಸಹ ಒಂದು ಫುಲ್ ಸ್ಟಾಪ್ ಬರುತ್ತಾ? ಇಲ್ಲ ಅಲ್ವಾ. ಸೊ ಅದ್ರ ಬದಲು, ಸೊ ಇವಾಗ ನಾವು ಭಗವಂತನ ಲೋಕಕ್ಕೆ ಹೋದ್ರೆ ನಮ್ಗೆ ಬೇಕಾಗಿರೋದು ಎಲ್ಲವೂ ಇದೆ, ಸಕಲವೂ ಸಹ ಇದೆ ಅಲ್ವಾ. ಇವಾಗ ಒಬ್ಬ ರಾಜನ ಒಂದು ಅರಮನೆಗೆ ಹೋದ್ರೆ ನಮಗ್ ಬೇಕಾಗಿರೋದು ಎಲ್ಲವೂ ಸಹ ಇದೆ ಅಲ್ವಾ. ನಾವು ಪ್ರತ್ಯೇಕವಾಗಿ ಒಂದೊಂದನ್ನೇ ಪಡ್ಕೊಳ್ಲಿಕ್ಕೆ ನಾವು ಕಷ್ಟಪಡೋದು ಬೇಕಾಗಿಲ್ಲ ಅಲ್ವಾ. ಅದನ್ನ ಇಲ್ಲಿ ಪ್ರಹ್ಲಾದ ಮಹಾರಾಜ ಅರ್ಥಪಡಿಸ್ತಾ ಇದ್ದಾನೆ. ನೀವು ಆ ಕೃಷ್ಣನನ್ನ ನೀವು ಭಕ್ತಿ ಮಾಡಿದ್ರೆ, ಕೃಷ್ಣ ಸಂತೋಷ ಪಟ್ರೆ ನಿಮ್ಗೆಲ್ಲ ಸಕಲವೂ ಸಿಗುತ್ತೆ, ಎಲ್ಲ ಆನಂದವೂ ಸಹ ನಿಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ಏನೋ ಒಂದು ಕಾಮ್ಯ ಕರ್ಮ ಮಾಡಿ, ನಾನು ಇವತ್ತು ಅಂದ್ರೆ ಈ ಒಂದು ವರ್ಷ ನಾನು ಇವಾಗ ಯಾರೋ ಶಿವನನ್ನ ಪೂಜೆ ಮಾಡಿ ನಾನು ಈ ಒಂದು ಆಸೆನ ಪೂರೈಸ್ಕೊತೀನಿ, ಅಥವಾ ಇನ್ನೊಂದು ವರ್ಷ ನಾನು ಪಾರ್ವತಿಯನ್ನ ಪೂಜೆ ಮಾಡಿ ಈ ಒಂದು ಆಸೆನ ನಾನು ಪೂರೈಸ್ಕೊತೀನಿ, ಈ ವರ್ಷ ನಾನು ಬ್ರಹ್ಮನನ್ನ ಪೂಜೆ ಮಾಡಿ ಈ ಒಂದು ಆಸೆನ ನಾನು ಪೂರೈಸ್ಕೊತೀನಿ ಅಂತ ನಾವು ಆತರ ಮಾಡೋದ್ ಬೇಕಾಗೇ ಇಲ್ಲ ಅಲ್ವಾ. ದೇವೋತ್ತಮ ಪರಮ ಪುರುಷನಿಗೆ ಶರಣಾದ್ರೆ ಸಕಲವೂ ಸಹ ನಮ್ಗೆ ಸಿಗುತ್ತೆ. ನಾವು ನಾರದ್ರನ್ನ ನಾವು ನೋಡಿದ್ವಿ ಅಲ್ವಾ. ನಾರದರು ಅವರು ಈ ಒಂದು 14 ಲೋಕದಲ್ಲೇ ಅಲ್ಲ, ಅವರು ಎಲ್ಲ ಬೇಕಾದ್ರೂ ಸಹ ಈ ಭಗವಂತನ ಸೃಷ್ಟಿಯಲ್ಲಿ ಎಲ್ಲಿ ಬೇಕಾದ್ರೂ ಅವರು ಸಂಚಾರ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇದೆ, ಅವ್ರಿಗೆ ಅನುಗ್ರಹ ಇದೆ. ಅವರು ಶುದ್ಧ ಭಕ್ತರು, ಭಗವಂತನ ಶುದ್ಧ ಭಕ್ತರಿಗೆ ನೋಡಿ ಅಷ್ಟು ಅರ್ಹತೆ ಇದೆ. ಇವಾಗ ನಾವು ಇಲ್ಲಿಂದ ಅಮೆರಿಕಾಗೆ ಹೋಗ್ಬೇಕಂದ್ರೆ ಎಷ್ಟೆಲ್ಲ ನಮ್ಗೆ ಎಷ್ಟೆಲ್ಲ ನಾವು ಒಂದು ತಯಾರಿನ ನಾವು ನಡೆಸ್ಬೇಕು ಅಲ್ವಾ. ಆದ್ರೆ ನೋಡಿ, ಶುದ್ಧ ಭಕ್ತರಾದ್ರೆ ಎಲ್ಲಿ ಬೇಕಾದ್ರೂ ಅವರು ಸಂಚಾರ ಮಾಡ್ಬೋದು ಅಲ್ವಾ. ಇದಕ್ಕಿನ್ನ ಏನ್ ಬೇಕಾಗಿದೆ ಅಲ್ವಾ. ಇದು ನಿಜವಾದ ಸ್ವತಂತ್ರ ಅಂದ್ರೆ ಅಲ್ವಾ. ನೋಡಿ, ಭಗವಂತನ ಭಕ್ತರಾದ್ರೆ ಎಲ್ಲೂ ನಮ್ಗೆ ಅಡ್ಡಿ ಆತಂಕ ಅನ್ನೋದು ಇಲ್ವೇ ಇಲ್ಲ, ಎಷ್ಟು ಸ್ವತಂತ್ರ ಇದೆ, ಎಲ್ಲ ಬೇಕಾದ್ರೂ ನಾವು ಹೋಗ್ಬೋದು ಅಲ್ವಾ. ಸೊ ಇದನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಕಾಮ್ಯ ಕರ್ಮಗಳ ದ್ವಾರ ಗಳಿಸಿ ಏನ್ ಪ್ರಯೋಜನ? ಆಧ್ಯಾತ್ಮಿಕ ಪ್ರಗತಿಯಾಗಲಿ ಅಥವಾ ಐಹಿಕ ಬಂಧನದಿಂದ ಮುಕ್ತಿ ಆಗಲಿ, ಇವುಗಳ ಪ್ರಯೋಜನ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು? ಸದಾ ಭಗವಂತನ ಮಹಿಮೆಗಳನ್ನ ನಾವು ಸಂಕೀರ್ತಿಸೋದ್ರಲ್ಲಿ ನಾವು ಮಗ್ನರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಅವಾಗ ಅಂತವ್ರಿಗೆ ನಾವು ಯಾವಾಗ್ಲೂ ಭಗವಂತನ ಆ ಗುಣಗಾನ ಮಾಡ್ತಿದ್ರೆ ನಮ್ಗೆ ಈ ಮುಕ್ತಿ ಅನ್ನೋದು ಸಹ ನಮ್ಗೆ ಅಗತ್ಯ ಇಲ್ಲ. ವಿಮೋಚನೆ, ಮುಕ್ತಿ ಅಂತ ನಾವ್ ಏನ್ ಹೇಳ್ತೀವಿ ಅದರ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಓದಿ ಮಾತಾಜಿ ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ಓದಿ. ಪ್ರಭುವಿನ ಲೋಕೋತ್ತರ ಮಹಿಮೆಗಳ ಶ್ರವಣ ಕೀರ್ತನೆಗಳಲ್ಲಿ ಸಂತೋಷಗೊಳ್ಳುವವನು ಪುಣ್ಯಕರವಾದ ಕಾಮ್ಯ ಕರ್ಮಗಳು, ತಪೋಯಜ್ಞ, ತ್ಯಾಗ ಹಾಗೂ ಮುಕ್ತಿಗಳು ಸೇರಿದಂತೆ ಎಲ್ಲ ಐಹಿಕ ಆಶೀರ್ವಚನಗಳನ್ನು ಈಗಾಗಲೇ ಮೀರಿ ನಿಂತಿದ್ದಾನೆಂದು ಪ್ರಹ್ಲಾದ ಮಹಾರಾಜನ ಹೇಳಿಕೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಅದೇ ರೀತಿ ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಅಧ್ಯಾಯ 8 ಶ್ಲೋಕ 42 ಒಂದು ಪ್ರಸಂಗ ಉಂಟು. ದೇವತೆಗಳು ನರಸಿಂಹದೇವರನ್ನು ಕುರಿತು ಪ್ರಾರ್ಥಿಸುತ್ತಿದ್ದಾಗ ಸ್ವರ್ಗಾಧಿಪತಿಯಾದ ಇಂದ್ರನು, ಹೇ ಪರಮೋತ್ತಮನೇ, ಯಜ್ಞಾದಿ ಕಾರ್ಯಗಳಲ್ಲಿ ದೇವತೆಗಳ ಪಾಲನ್ನು ಕುರಿತು ಈ ಅಸುರರು ಮಾತನಾಡುತ್ತಾರೆ. ಆದರೆ ನೀನು ನರಸಿಂಹದೇವನಾಗಿ ಅವತರಿಸಿದ ಮಾತ್ರದಿಂದಲೇ ನಮ್ಮನ್ನೆಲ್ಲ ಘೋರವಾದ ಭೀತಿಯಿಂದ ಪಾರು ಮಾಡಿದೆ.
ವಾಸ್ತವವಾಗಿ ಯಜ್ಞಾದಿ ಕಾರ್ಯಗಳಲ್ಲಿ ನಮ್ಮ ಭಾಗವೇನಿದ್ದರೂ ಅದು ನಿನ್ನಿಂದಾಗಿ ಮಾತ್ರ ಲಭಿಸಿದೆ. ಏಕೆಂದರೆ ಎಲ್ಲ ಯಜ್ಞ ಫಲಗಳ ಪರಮೋನ್ನತ ಭೋಕ್ತಾರನ್ನು ನೀನೇ ಆಗಿದ್ದೀಯೆ. ನೀನು ಪ್ರತಿಯೊಬ್ಬ ಜೀವಿಯ ಪರಮಾತ್ಮನು, ಆದ್ದರಿಂದ ಎಲ್ಲದರ ವಾಸ್ತವವಾದ ಒಡೆಯನು ನೀನೆ. ಈ ಅಸುರ ಹಿರಣ್ಯಕಶಿಪುವಿನಿಂದಾಗಿ ನಾವು ಭಯಗ್ರಸ್ತರಾಗಿ ಹೋಗಿದ್ದೆವು, ಆದರೆ ನೀನು ನಮ್ಮಲ್ಲಿ ಅಪಾರ ಕರುಣೆ ತೋರಿ ಆ ಅಸುರರನ್ನು ವಧಿಸಿದೆ. ತನ್ಮೂಲಕ ತಮ್ಮ ಭಯವನ್ನು ನಿವಾರಿಸಿ ಪುನಃ ನಿನ್ನನ್ನು ನಮ್ಮ ಹೃದಯಾಂತರಾಳಗಳಲ್ಲಿ ಇರಿಸಿಕೊಳ್ಳುವಂತೆ ಮಾಡಿದೆ. ನಿನ್ನ ಪ್ರೇಮ ಸೇವೆಯಲ್ಲಿ ನಿರತರಾದ ಜನರಿಗೆ ಅಸುರರು ನಮ್ಮಿಂದ ಕಿತ್ತುಕೊಂಡು ಹೋದ ಸಕಲ ಸಂಪತ್ತು ಏನೂ ಅಲ್ಲವೆನಿಸುತ್ತದೆ. ಭಕ್ತರು ಮೋಕ್ಷವನ್ನು ಕೂಡ ಲೆಕ್ಕಿಸುವುದಿಲ್ಲ ಎಂದ ಮೇಲೆ ಐಹಿಕ ಸಂಪತ್ತಿನ ಮಾತನ್ನು ಹೇಳಬೇಕೇನು? ವಾಸ್ತವವಾಗಿ ಯಜ್ಞ ಕಾರ್ಯಗಳ ಫಲಕ್ಕೆ ಭೋಕ್ತೃಗಳು ನಾವಲ್ಲ, ನೀನು ಎಲ್ಲದರ ಭೋಕ್ತೃ. ಆದ್ದರಿಂದ ನಮ್ಮ ಕೆಲಸವೇನಿದ್ದರೂ ಸದಾ ನಿನ್ನ ಸೇವಾ ತತ್ಪರರಾಗಿರುವುದಷ್ಟೇ ಎಂದಿದ್ದಾನೆ. ಹರೇ ಕೃಷ್ಣ. ಮತ್ತೆ ಓದ್ಬಿಡಿ ಪ್ರಭುಜಿ, ಅದ್ರ ರಿಲೇಟೆಡ್ ಇದು ಇಲ್ಲಿ ತನಕ. ಇಂದ್ರನ ನುಡಿಯ ಭಾವಾರ್ಥ ಹೀಗಿದೆ. ಬ್ರಹ್ಮನಿಂದ ಹಿಡಿದು ಒಂದು ಕ್ಷುದ್ರ ಇರುವೆಯ ತನಕ ಯಾವ ಜೀವಿಯೂ ಐಹಿಕ ಸಂಪತ್ತನ್ನು ಅನುಭವಿಸಲು ಹುಟ್ಟಿದುದಲ್ಲ. ಜೀವಿಗಳೇನಿದ್ದರೂ ಪರಮೋನ್ನತ ಒಡೆಯನಾದ ದೇವೋತ್ತಮ ಪರಮ ಪುರುಷನಿಗೆ ಎಲ್ಲವನ್ನೂ ಅರ್ಪಿಸಲು ಮಾತ್ರ ಉದ್ದೇಶಿತರಾದವರು. ಈ ಅರ್ಪಣೆಯ ಮೂಲಕ ಅವರು ಸ್ವತೇವ ಫಲವನ್ನು ಸ್ವಯಂ ಚಾಲಿತವಾಗಿ ಅನುಭವಿಸುತ್ತಾರೆ. ಇದಕ್ಕೊಂದು ಉದಾಹರಣೆ ಕೊಡಬಹುದು. ದೇಹದ ವಿವಿಧ ಭಾಗಗಳು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ಅಡುಗೆ ಮಾಡಿ ಆ ಪದಾರ್ಥವನ್ನು ಹೊಟ್ಟೆಗೆ ರವಾನಿಸುತ್ತವೆ. ಆಹಾರವು ಹೊಟ್ಟೆಯನ್ನು ಸೇರಿದ ಮೇಲೆ ದೇಹದ ಎಲ್ಲ ಭಾಗಗಳು ಊಟದ ಫಲವನ್ನು ಸಮನಾಗಿ ಪಡೆಯುತ್ತವೆ. ಹಾಗೆಯೇ ಪರಮಪ್ರಭುವನ್ನು ತೃಪ್ತಿಗೊಳಿಸುವುದು ಪ್ರತಿಯೊಬ್ಬರ ಕರ್ತವ್ಯವೂ ಆಗಿದೆ. ಹೀಗಾದಾಗ ಎಲ್ಲರೂ ಸ್ವಯಂ ಚಾಲಿತವಾಗಿ ಸಂತೃಪ್ತರೇ ಆಗುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗುರುಪ್ರಸಾದ್ ಪ್ರಭುಜಿ, ಹೇಳಿ ಪ್ರಭುಜಿ, ಏನು ನಿಮ್ಗೆ ಅರ್ಥ ಆಯ್ತು? ಇದು ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡಿ ಪ್ರಭುಜಿ. ಅಂದ್ರೆ ಮಾತಾಜಿ, ಯಜ್ಞ ಯಾಗದಿಗಳನ್ನೆಲ್ಲ ಮಾಡೋದು ಭಗವಂತನಿಗೆ ಅರ್ಪಿಸೋಕೋಸ್ಕರ. ಅದೆಲ್ಲ ಬಂದಿರೋದು ನಿನ್ನಿಂದ ನಮಗೆ ಬರ್ದಿದೆ. ಅದು ನೀನ್ ಕೊಟ್ಟಿರೋ ಭಿಕ್ಷೆ ನಮಗೆ. ಅದ್ರಿಂದ ನೀನು ನಮ್ದೆಲ್ಲಾ ಸಂಪತ್ತು ಕಿತ್ಕೊಂಡೋದ್ರು ನೀನ್ ನಮ್ ಜೊತೆಗೆ ಇರ್ತಿದ್ಯಾ. ಈ ಹಿರಣ್ಯಕಶಿಪು ಅಂದ್ರೆ ರಾಕ್ಷಸನಿಂದ ನಾವು ತುಂಬಾ ಹೆದರಿದೀವಿ. ಅವನೇ ಭಗವಂತ ಅಂತ ಮೆರಿತಾ ಇದ್ದೇನೆ. ನಮಗೆ ಪ್ರತಿಯೊಂದು ದೊರಕಿಸಿರೋನು ನೀನೆ. ಆ ಯಜ್ಞಗಳ ಫಲ ನಿನ್ನಿಂದ ನಮಗ್ ಸಿಗ್ತಾ ಇದೆ. ದೇವತೆಗಳಿಗೆ ಯಜ್ಞ ಅರ್ಪಿಸೋದು ನಮಗೆ ಆ ಯಜ್ಞ ಫಲಕ್ಕೆ ಕಾರಣ ನೀನು ಅಂತ ಹೇಳ್ತಾ ಇದ್ರೆ ಮಾತಾಜಿ. ಓಕೆ ಪ್ರಭುಜಿ, ಇಲ್ಲೇನ್ ಹೇಳಿದ್ರು ಪ್ರಭುಜಿ ಈ ಒಂದು ಪ್ಯಾರಾದಲ್ಲಿ? ಅಂದ್ರೆ ಬ್ರಹ್ಮನಿಂದ ಹಿಡಿದು ಒಂದು ಕ್ಷುದ್ರ ಇರುವೆ ತನಕ ಜೀವಿಯು ಐಹಿಕ ಸಂಪತ್ತನ್ನು, ಅಂದ್ರೆ ಯಾವುದೇ ಜೀವಿ ಹುಟ್ಟಿದ್ರು ಅದು ಐಹಿಕ ಸಂಪತ್ತನ್ನು ಅನುಭವಿಸೋಕ್ ಹುಟ್ಟಿರಲ್ಲ. ಜೀವಿಗಳೇನಿದ್ರು ಪರಮೋನ್ನತ ಒಡೆಯನ ದೇವತಾಂಪಗಳು ಹುಟ್ಟಿರಲ್ಲ. ಪರಮೋನ್ನತ ಒಡೆಯನ ಸೇವೆ ಮಾಡೋಕೋಸ್ಕರ ಹುಟ್ಟಿರ್ತೀವಿ. ಐಹಿಕವಾದ ಸುಖ ಅನುಭವಿಸೋಕೆ ನಾವು ಹುಟ್ಟಿರೋದಿಲ್ಲ ಅಂತ ಹೇಳ್ತಾ ಇದಾರೆ. ದೇಹದ ವಿವಿಧ ಭಾಗಗಳು ಎಲ್ಲ ಒಂದೊಂದು ಕಲೆಕ್ಟ್ ಮಾಡ್ತವೆ. ಅದನ್ನ ಅಡ್ಗೆ ಮಾಡೋದೊಂದು ಕೈ ಆದ್ರೆ ಎಲ್ಲ ಕಣ್ಣು ನೋಡುತ್ತೆ. ಎಲ್ಲಾ ತಗೋಬರೋದು ವಿವಿಧ ಭಾಗಗಳು. ಮಾಡೋದು ಅಡ್ಗೆ ಮಾಡೋದು ಏನಾದ್ರೂ ಇರ್ಬೋದು. ಕೈ, ತಿನ್ನೋದು ಹೊಟ್ಟೆ, ಕೊನೆಗೆ ದೇಹದ ಎಲ್ಲಾ ಭಾಗಗಳಿಗೂ ಅದು ಸರಬರಾಜಾಗಿ ಎಲ್ಲ ರಕ್ತ, ಮಾಂಸ, ಮಜ್ಜೆ ಎಲ್ಲ ಆಗಿ ಇದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಮತ್ತೆ. ಓಕೆ. ಸೊ ಇವಾಗ ಇಲ್ಲಿ ಏನನ್ನ ನಾವು ಅರ್ಥ ಮಾಡ್ಕೋಬೇಕು? ಹೇಗೆ ನಮ್ಗೆ ಇಲ್ಲಿ ಜೀವೇರ ಸ್ವರೂಪ ಹೊಯ್ ಕೃಷ್ಣೇರ ನಿತ್ಯದಾಸ ಅಂತ ಅರ್ಥ ಮಾಡಿಸ್ತಾ ಇರೋದು ಅಲ್ವಾ? ಸೊ ನಾವೇನನ್ನ ಇಚ್ಛೆ ಪಡ್ಬೇಕು? ನಾವು ಒಂದು ಆ ಭಗವಂತನಿಗೆ ಸೇವೆಯನ್ನ ಮಾಡೋದೇ ನಾವು ಇಚ್ಛೆ ಪಡ್ಬೇಕು ಅಲ್ವಾ? ಸೊ ಅದನ್ನೇ ನಾವ್ ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ನಾವು ಕೇಳ್ಕೊತಾ ಇರೋದು ಸಹ ಅದನ್ನೇನೆ ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರದ ಅರ್ಥ ಏನು? ಹರೇ ಕೃಷ್ಣ ಮಹಾಮಂತ್ರದ ಅರ್ಥ ಏನು? ಹರೇ ಅಂದ್ರೆ ರಾಧಾರಾಣಿಗೆ ನಾವು ಕೇಳ್ಕೊತಾ ಇದೀವಿ ಮಾತಾಜಿ, ನಮ್ಮನ್ನ ಭಕ್ತಿಯಲ್ಲಿಡು, ಹರಿನಾಮಲ್ಲಿ ಅಂದ್ರೆ ಭಗವಂತನಲ್ಲಿ ಭಕ್ತಿ ಕೊಡು ಅಂತ ಕೇಳ್ಕೊತಾ ಇದೀವಿ. ಮತ್ತೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶವನ್ನ ಕೊಡು ಅಂತ ಕೇಳ್ಕೊತಾ ಇದೀವಿ. ಯಾಕಂದ್ರೆ ನಮ್ಮ ಸ್ಥಾನ ಏನು ಅದೇನೇನೆ, ನಾವ್ ಅದನ್ನ ಬಿಟ್ಟು ಬಂದಿದೀವಿ. ನಾವ್ ಅದನ್ನ ಕೇಳ್ಕೊತಾ ಇದೀವಿ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಅಲ್ವಾ? ಸೊ ನಮ್ಗೆ ಆ ಒಂದು ಶಾಶ್ವತ ಸ್ಥಾನನ ಅದನ್ನ ನಮ್ಗೆ ದೊರಕಿಸ್ಕೊಡು, ಭಗವಂತನ ಸೇವೆ ಮಾಡುವ ಒಂದು ಅವಕಾಶ ಕೊಡು ಅಂತ ನಾವು ಶ್ರೀಮತಿ ರಾಧಾರಾಣಿನ ನಾವು ಕೇಳ್ಕೊತಾ ಇದೀವಿ ಅಲ್ವಾ? ಸೊ ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವ್ ಇವಾಗ ಏನನ್ನೇ ನಾವು ಮಾಡಿದ್ರು ನಾವು ನಮ್ಮ ಸ್ವ ಇಚ್ಛೆಗೋಸ್ಕರ ನಾವು ಯಾವುದೇ ಒಂದು ಕೆಲಸವನ್ನ ಮಾಡೋದ್ರಲ್ಲಿ ಅಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅಲ್ಲಿ. ಅದಕ್ಕೆ ನಮ್ಗೆ ಯಾವುದೇ ಒಂದು ಆನಂದ ಸಿಗ್ತಾ ಇಲ್ಲ ಅಲ್ವಾ? ಸೊ ನಾವು ಆ ಗಿಡದ ಬುಡಕ್ಕೆ ನೀರೆರೆದ್ರೆ ಇಡೀ ಆ ಗಿಡದ ಭಾಗಕ್ಕೆ
ಹೇಗೆ ಆ ಒಂದು ನೀರು ರವಾನೆ ಆಗುತ್ತೋ ಅದೇ ತರ ನಾವು ಭಗವಂತನಿಗೆ ಸಂತೃಪ್ತಿ ಮಾಡಿದ್ರೆ ಎಲ್ಲವೂ ಅಲ್ವಾ ವಿಶ್ವಪೂರ್ಣ ಸುಖಾಯತೆ, ಇಡೀ ವಿಶ್ವ ಸುಖವಾಗಿರ್ಬೋದು ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ಈ ಹೊಟ್ಟೆ ಮತ್ತೆ ದೇಹದ ಬೇರೆ ಬೇರೆ ಭಾಗದ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನು ಓದಿ. ನಾ ಓದ್ತೀನಿ ಮಾತಾಜಿ. ಯಾರು ಓದಿಲ್ಲ ಓದಿ. ಹಾ, ನಾನು ಓದಿಲ್ಲ ಮಾತಾಜಿ. ಓದಿ ಮಾತಾಜಿ. ಶ್ರೀಮದ್ ಭಾಗವತದ 8ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ ಶ್ಲೋಕ 20. ಮೇಲಿನಂತಹುದೇ ಇನ್ನೊಂದು ಪ್ರಕರಣವಿದೆ. ಅಲ್ಲಿ ಗಜೇಂದ್ರನು ಹೀಗೆಂದು ನುಡಿಯುತ್ತಾನೆ: ಪ್ರಿಯ ಪ್ರಭುವೇ, ನಿನಗೆ ಭಕ್ತಿ ಸೇವೆ ಸಲ್ಲಿಸಿ ಪಡುವ ಅಲೌಕಿಕ ಆನಂದದ ಅನುಭವ ನನಗಿಲ್ಲ. ಆದ್ದರಿಂದ ನಾನು ನಿನ್ನಿಂದ ಒಂದು ಅನುಗ್ರಹವನ್ನು ಯಾಚಿಸುತ್ತೇನೆ. ಶುದ್ಧ ಭಕ್ತರಾಗಿದ್ದು ಮಹಾತ್ಮರ ಪಾದಾಂಬುಜಗಳ ಸೇವೆ ಮಾಡುವುದರ ಮೂಲಕ ಐಹಿಕ ಅಪೇಕ್ಷೆಗಳನ್ನೆಲ್ಲ ತೊರೆದವರು ಸದಾ ಅಲೌಕಿಕ ಆನಂದವೆಂಬ ಶರದಿಯಲ್ಲಿ ಮುಳುಗಿರುತ್ತಾರೆ. ನಿನ್ನ ಕಲ್ಯಾಣ ಗುಣಗಳ ವೈಭವವನ್ನು ಕೀರ್ತಿಸುವುದರಲ್ಲಿ ಅವರು ಸದಾ ತೃಪ್ತರು. ಬೇರೆ ಏನನ್ನಾದರೂ ಅಪೇಕ್ಷಿಸುವುದನ್ನಾಗಲಿ ಯಾರನ್ನೋ ಕುರಿತು ಪ್ರಾರ್ಥಿಸುವುದನ್ನಾಗಲಿ ಅವರು ಮಾಡರು. ಹರೇ ಕೃಷ್ಣ. ಇನ್ನು ಓದ್ಲ ಮತ್ತೆ? ಇಲ್ಲ ಮಾತಾಜಿ, ಇಲ್ಲಿ ಏನನ್ನ ಹೇಳಿದ್ದಾರೆ ಹೇಳಿ ಮಾತಾಜಿ. ಗಜೇಂದ್ರನ ಒಂದು ಕುರಿತು ಇಲ್ಲಿ ಹೇಳಿದ್ದಾರೆ ಮಾತಾಜಿ. ಅಂದ್ರೆ ನಿನ್ಗೆ ಭಕ್ತಿ ಸೇವೆ ಮಾಡೋ ಅಂತಹ ಅಲೌಕಿಕವಾದಂತಹ ಆನಂದ ಅನುಭವ ನನಗಿಲ್ಲ. ಆದ್ರಿಂದ ಆ ಅನುಗ್ರಹನ ನನಗ್ ಕೊಡು ಅಂತ ಅನ್ಬಿಟ್ಟು ಆ ಒಂದು ಇದನ್ನ ಹೇಳ್ತಾ ಇದ್ದಾರೆ ಮಾತಾಜಿ. ಶುದ್ಧ ಭಕ್ತರಾಗಿದ್ದು ಒಂದು ಏನೇನೆಲ್ಲ ಬೇಕೋ ಆ ಅಪೇಕ್ಷಣೆಗಳನ್ನೆಲ್ಲ ತೊರೆದು ಸದಾ ಒಂದು ಅಲೌಕಿಕವಾದಂತ ಆನಂದವೆಂಬ ಒಂದು ಶರದೆಯಲ್ಲಿ ಮುಳುಗಿರ್ಬೇಕು ಅನ್ನೋ ಒಂದು ಇದನ್ನ ನಮ್ಗೆ ದಯಪಾಲಿಸು ಅನ್ನೋ ತರ ರೀತಿ ಹೇಳಿದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಗಜೇಂದ್ರ ನಿಮ್ಗೆ ಗೊತ್ತಿದೆ ಅಲ್ವಾ, ಗಜೇಂದ್ರ ಮೋಕ್ಷನ ಕತೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಗಜೇಂದ್ರನನ್ನ ಆ ಒಂದು ಮೊಸಳೆ ಅದು ಕಾಲನ್ನ ಇಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅವಾಗ ಗಜೇಂದ್ರ ಅವರು ಹಿಂದಿನ ಜನ್ಮದಲ್ಲಿ ಅವರು ಇಂದ್ರದ್ಯುಮ್ನ ಮಹಾರಾಜನಾಗಿರ್ತಾರೆ. ಆ ಸಮಯದಲ್ಲಿ ಅವರು ಈ ಪ್ರಾರ್ಥನೆನ ಅವ್ರು ತಿಳ್ಕೊಂಡಿರ್ತಾರೆ. ಆ ಭಗವಂತನ ಕೃಪಾ ಕಟಾಕ್ಷದಿಂದ ಅವ್ರಿಗೆ ಅದು ನೆನಪಲ್ಲಿ ಉಳಿಯುತ್ತೆ. ನಮಗೆ ಗೊತ್ತಿರೋ ಹಾಗೇನೆ ಸ್ವಲ್ಪಮಪ್ಯಸ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಲ್ವಾ. ಸೊ ಅದು ಮತ್ತೆ ನಾವು ಭಕ್ತಿ ಏನೇ ಮಾಡಿದ್ರು ಸಹ ಅದು ಈ ಜನ್ಮದಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರ್ತೀವಿ ಅದನ್ನ ನಾವು ಈ ಜನ್ಮದಲ್ಲಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಅದು ಯಾವತ್ತೂ ಸಹ ಅದು ವ್ಯರ್ಥ ಆಗೋದಿಲ್ಲ ಅಲ್ವಾ. ನೋಡಿ ಇಲ್ಲಿ ಆನೆಗೂ ಸಹ ಅದರ ನೆನಪು ಬರುತ್ತೆ. ಅವ್ರು ಇವಾಗ ಆನೆ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದೆ ಅಲ್ವಾ. ಆ ಪ್ರಾರ್ಥನೆಯಲ್ಲಿ ಏನನ್ನ ಕೇಳ್ಕೊತಾ ಇದೆ, ನನಗೆ ಈ ಒಂದು ನಿನ್ನ ಭಕ್ತಿ ಸೇವೆಯ ಅಲೌಕಿಕ ಆನಂದ, ಆ ಒಂದು ಆನಂದದ ಅನುಭವ ನನಗೆ ಇಲ್ಲ. ಸೊ ಅದಕ್ಕೋಸ್ಕರ ನೀ ನನಗೆ ಈ ಒಂದು ಅನುಗ್ರಹವನ್ನ ನೀನು ನನಗೆ ಮಾಡು. ಯಾರು ಆ ಶುದ್ಧ ಭಕ್ತರು ಇರ್ತಾರೋ, ನಿನ್ನ ಶುದ್ಧ ಭಕ್ತರು ಇರ್ತಾರಲ್ಲ, ಅವರ ಸೇವೆಯನ್ನ ಮಾಡೋ ಒಂದು ಅವಕಾಶ ಕೊಡು. ಆ ಶುದ್ಧ ಭಕ್ತರು ಯಾವ ತರ ಇರ್ತಾರೆ, ಅವರು ಆ ಭಗವಂತನ ಆ ಒಂದು ಸೇವೆಯನ್ನ ಮಾಡಿ ಅದರಿಂದ ಬರುವಂತಹ ಅಲೌಕಿಕ ಆನಂದದಲ್ಲಿ ಅವರು ಮುಳುಗಿರ್ತಾರೆ ಅಲ್ವಾ. ಅಂತಹ ಭಕ್ತರ ಸೇವೆಯನ್ನ ಮಾಡುವಂತಹ ಒಂದು ಅವಕಾಶವನ್ನ ನನಗೆ ಅನುಗ್ರಹಿಸು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ. ನೋಡಿ ಅವ್ರು ಏನ್ ಮಾಡ್ತಾರೆ, ನಮಗೆ ಗೊತ್ತಿರೋ ಹಾಗೇನೆ ಆ ಒಂದು ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ. ಸೊ ಎರಡನೇ ಚತುಶ್ಲೋಕಿ ಭಗವದ್ಗೀತೆಯಲ್ಲಿ ಏನಂತ ಹೇಳಿದ್ದಾರೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಅಲ್ವಾ, ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅಲ್ವಾ. ಅವ್ರು ಬೇರೆ ಏನು ಮಾಡೋದಿಲ್ಲ. ಇವಾಗ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನನ್ನ ಭೇಟಿ ಮಾಡಿದಾಗ ಭಗವಂತನ ಬಗ್ಗೆನೇ ಅವರು ಮಾತಾಡ್ಕೋತಾರೆ, ಅವರ ಗುಣಗಾನವನ್ನ ಅವರು ಹೇಳ್ತಾರೆ, ಕೇಳಿಸ್ಕೋತಾರೆ ಅಲ್ವಾ. ಅದರಿಂದ ಅವರು ಬಹು ಆನಂದವನ್ನ ತೃಪ್ತಿಯನ್ನ ಅವರು ಪಡಿತಾರೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಕಲ್ಯಾಣ ಗುಣಗಳ ವೈಭವವನ್ನ ಅವರು ಕೀರ್ತಿಸೋದ್ರಲ್ಲಿ ಅವರು ತೃಪ್ತಿಯನ್ನ ಪಡಿತಾರೆ. ಇವಾಗ ನಮ್ಗೆ ಬೇರೆಯವರನ್ನ ಭೇಟಿ ಮಾಡಿದಾಗ ಅವ್ರು ನಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಥವಾ ನಮ್ಮನ್ನು ಹೊಗಳಬೇಕು, ಆಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಅಲ್ವಾ. ಆದ್ರೆ ಭಕ್ತರು ಆತರ ಅಲ್ಲ, ಅವರು ಭಗವಂತನ ಗುಣಗಾನವನ್ನ ಮಾಡೋದ್ರಲ್ಲಿ ಕೇಳಿಸ್ಕೊಂಡ್ರೆ ತುಂಬಾ ತೃಪ್ತಿಯನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಬೇರೆ ಏನನ್ನಾದ್ರೂ ಅಪೇಕ್ಷಿಸುವುದನ್ನಾಗಲಿ ಅಥವಾ ಯಾರನ್ನೋ ಕುರಿತು ಪ್ರಾರ್ಥಿಸುವುದನ್ನಾಗಲಿ ಅವರು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಗಜೇಂದ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಓದಿ ಇನ್ನೊಂದು 15 ನಿಮಿಷ ಮಾಡ್ಬಿಡೋಣಂತೆ. ಓದಿ ಮಾತಾಜಿ. ಭಾಗವತದ 9ನೇ ಸ್ಕಂದದಲ್ಲಿ 4ನೇ ಅಧ್ಯಾಯ ಶ್ಲೋಕ 67. ವೈಕುಂಠಾಧಿಪತಿಯು ದೂರ್ವಾಸ ಮುನಿಗಳನ್ನು ಉದ್ದೇಶಿಸಿ ಹೀಗೆನ್ನುತ್ತಾನೆ: ಭಕ್ತಿ ಸೇವೆಯಲ್ಲಿ ನಿರತರಾಗಿರುವಷ್ಟರಿಂದ ನನ್ನ ಶುದ್ಧ ಭಕ್ತರು ಸದಾ ತೃಪ್ತರು. ಆದ್ದರಿಂದ ಅವರು ಮುಕ್ತಿಯ 5 ಸೋಪಾನಗಳಾದ ನನ್ನಲ್ಲಿ ಒಂದಾಗುವುದು, ನನ್ನ ಗ್ರಹಲೋಕದಲ್ಲಿ ವಾಸಸ್ಥಾನ ಸಂಪಾದಿಸಿಕೊಳ್ಳುವುದು, ನನ್ನಷ್ಟೇ ಐಶ್ವರ್ಯ ಪಡೆದಿರುವುದು, ನನ್ನಂತೆಯೇ ದೇಹ ಲಕ್ಷಣಗಳನ್ನು ಹೊಂದಿರುವುದು ಮತ್ತು ನನ್ನ ವೈಯಕ್ತಿಕ ಸಂಪರ್ಕ ಇವುಗಳನ್ನು ಕೂಡ ಆಶಿಸುವುದಿಲ್ಲ. ಮುಕ್ತಿಯ ಈ 5 ಸ್ಥಾನಗಳಲ್ಲೇ
ನನ್ನ ಭಕ್ತರು ನಿರಾಸಕ್ತರಾಗಿರುವಾಗ ಐಹಿಕ ಸಂಪದ್ವೃದ್ಧಿಯನ್ನಾಗಲಿ ಅಥವಾ ಐಹಿಕ ಮುಕ್ತಿಯನ್ನಾಗಲಿ ಎಷ್ಟರ ಮಟ್ಟಿಗೆ ಲಕ್ಷಿಸುತ್ತಾರೆಂಬುದನ್ನು ನೀನು ಉಳಿಸಿಕೊಳ್ಳಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇದರಲ್ಲಿ ಏನ್ ಅರ್ಥ ಆಯ್ತು ಅಂತ ಹೇಳಿ ಮಾತಾಜಿ, ನಿಮ್ಗೆ ಎಷ್ಟು ಅರ್ಥ ಆಯ್ತು ಅಂತ ಹೇಳಿ. ಅಂದ್ರೆ ವೈಕುಂಠಾಧಿಪತಿ ದುರ್ವಾಸ ಮುನಿಗಳನ್ನು ಉದ್ದೇಶಿಸಿ ಅವ್ರು ಮಾತಾಡ್ತಾರೆ. ಆಗ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರಲ್ಲ ಶುದ್ಧ ಭಕ್ತರು, ಅವ್ರು ಯಾವಾಗ್ಲೂ ದೇವರ ಸಂಕೀರ್ತನೆ ಮಾಡ್ಕೊಳ್ತಾರೆ. ಆವಾಗ ಅವ್ರಿಗೆ ಸದಾ ತೃಪ್ತರಾಗಿರ್ತಾರೆ. ಅವರು ದೇವರಲ್ಲೇ ಒಂದಾಗೋ ತರ ಮಾಡ್ತಾರೆ. ಗ್ರಹಲೋಕದಲ್ಲಿ ವಾಸಸ್ಥಾನ ಅಂದ್ರೆ ಅವರು ದೇವರ ಭಗವಾನ್ ಇರುವ ಸ್ಥಳಕ್ಕೆ ಇಲ್ಲಿ ಇರುವಂತೆ ಅವರು ಅನ್ಕೊಂಡಿರ್ತಾರೆ ಮಾತಾಜಿ. ಆಮೇಲೆ ಅವರಲ್ಲಿ ಭಗವಂತನಲ್ಲಿ ಒಂದಾಗುತ್ತಾರೆ, ಅವನ್ನ ಜಪ ಮಾಡ್ಕೊಂಡು. ಆಮೇಲೆ ಅವರಷ್ಟೇ ಐಶ್ವರ್ಯ ಪಡೆದಿರುತ್ತಾರೆ, ನನ್ನಷ್ಟೇ ಐಶ್ವರ್ಯವನ್ನು ಪಡೆದಿರುತ್ತಾರೆ. ಅವರಿಗೆ ಮಾತಾಜಿ ಸಾರಿ ಮಾತಾಜಿ, ಸಾರಿ. ಓಕೆ, ಒಂದ್ ಸೆಕೆಂಡ್. ಓಕೆ, ಪ್ಲೀಸ್ ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಷ್ಟು ಸತಿ ಹೇಳ್ತಾ ಇದ್ದಾರೆ, ಭಗವಂತನೊಳಗಡೆ ನಾವು ಯಾವತ್ತೂ ಐಕ್ಯ ಆಗ್ಕೂಡ್ದು, ನಾವ್ ಯಾವಾಗ ಅವ್ರ ಸೇವೆಯನ್ನೇ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಪದೇ ಪದೇ ಹೇಳ್ತಿದ್ದಾರೆ. ಇದನ್ನ ಯಾರು ಸಹ ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದ್ರೆ ಅದಕ್ಕೋಸ್ಕರ ನೋಡಿ ಒಂದು ಪಾಠ ಪೂರ್ತಿ ಕೊಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, ಭಾಗವತಮಲ್ಲಿ ಹಲವಾರು ಶ್ಲೋಕಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ, ಯಾವ ಶುದ್ಧ ಭಕ್ತನೂ ಸಹ ಮುಕ್ತಿಯನ್ನ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ 5 ತರದ ಮುಕ್ತಿಗಳಿದೆ. ಒಂದು ಸಾಯುಜ್ಯ ಮುಕ್ತಿ. ಇಲ್ಲಿ ಫಸ್ಟ್ನೇದು ಹೇಳ್ತಾ ಇರೋದು ನನ್ನಲ್ಲಿ ಒಂದಾಗೋದು ಅನ್ನೋದು ಸಾಯುಜ್ಯ ಮುಕ್ತಿ. ಅದನ್ನ ಯಾವತ್ತೂ ಅವರು ಬೇಡೋದಿಲ್ಲ. 5 ಸೋಪಾನ ಅಂತ ಹೇಳಿದ್ದಾರೆ. ಬೇರೆಯವ್ರಿಗೆ ಯಾರಿಗೆ ಜ್ಞಾನ ಇಲ್ವೋ ಅವ್ರಿಗೆಲ್ಲರಿಗೂ ಸಹ ಇದು ಏನೋ ತುಂಬಾ ಹೈಯೆಸ್ಟ್ ಆಗಿರೋದು. ಇದನ್ನ ಯಾರು ಭಕ್ತರು ಬೇಡೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಭಗವಂತನ ಭಕ್ತರು ಭಕ್ತಿ ಸೇವೆಯಲ್ಲೇ ಅವರು ತೃಪ್ತರಾಗಿರ್ತಾರೆ. ಅವ್ರಿಗೆ ಅದಕ್ಕೆ ಅವ್ರು ಇದು ಯಾವುದು ಮುಕ್ತಿಯ ಸೋಪಾನಗಳಾದ ನನ್ನಲ್ಲಿ ಒಂದಾಗೋದು ಅಂತಂದ್ರೆ ಇದು ಯಾವ ತರದ ಮುಕ್ತಿ? ನನ್ನಲ್ಲಿ ಒಂದಾಗೋದು ಅನ್ನೋದು ಯಾವ ತರದ ಮುಕ್ತಿ? ಸಾಯುಜ್ಯ ಮುಕ್ತಿ. ಅದನ್ನ ಅವ್ರು ಬೇಡ್ತಾ ಇಲ್ಲ. ಮತ್ತೆ ನನ್ನ ಲೋಕದಲ್ಲಿ ವಾಸಸ್ಥಾನ ಸಂಪಾದಿಸಿಕೊಳ್ಳುವುದು, ಇದನ್ನ ಯಾವ ಒಂದು ಮುಕ್ತಿ ಅಂತ ಹೇಳ್ತಾರೆ? ಭಗವಂತನ ಲೋಕದಲ್ಲೇ ಸಾಲೋಕ್ಯ. ಮತ್ತೆ ನನ್ನಷ್ಟೇ ಐಶ್ವರ್ಯ ಪಡೆದಿರುವುದಕ್ಕೆ ಸಾಷ್ಟಿ. ಓಕೆ, ನನ್ನಂತೆಯೇ ದೇಹ ಲಕ್ಷಣಗಳನ್ನ ಹೊಂದಿರುವುದಕ್ಕೆ ಸಾರೂಪ್ಯ ಮುಕ್ತಿ. ನನ್ನ ವೈಯಕ್ತಿಕ ಸಂಪರ್ಕ ಅಂತಂದ್ರೆ ಸಾಮೀಪ್ಯ. ಸೊ ಇದು ಯಾವ್ದನ್ನು ಸಹ ಅವರು ಇಚ್ಛೆ ಪಡೋದಿಲ್ಲ. ಮತ್ತೆ ಇದೇ ಬೇಡ ಅಂತ ಹೇಳಿದಾಗ ಈ ಮುಕ್ತಿನೇ ಬೇಡ ನೋಡಿ. ಭಗವಂತನಷ್ಟೇ ಐಶ್ವರ್ಯನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ತರದೇ ರೂಪ ಬೇಡ ಅಂತ ಹೇಳಿದ್ದಾರೆ. ಭಗವಂತನೂ ಹತ್ರ ಬೇಡ ಅಂತ ಹೇಳ್ತಾರೆ. ಇದೇ ಬೇಡ ಅಂತ ಹೇಳ್ತಾ ಇದ್ದಾಗ ಇನ್ನ ಐಹಿಕ ಸಂಪತ್ತನ್ನ ಅವ್ರು ಬಯಸ್ತಾರ, ಐಹಿಕ ಮುಕ್ತಿಯನ್ನ ಅವರು ಎಷ್ಟು ಅವರು ಅಂದ್ರೆ ಅದನ್ನ ಲಕ್ಷಿಸೋದಿಲ್ಲ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೋ ಅಂತ ಹೇಳ್ಬಿಟ್ಟು ಇಲ್ಲಿ ದೂರ್ವಾಸ ಮುನಿಗಳನ್ನ ವಿಷ್ಣು ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ ಅಲ್ವಾ, ಈ ಕತೆ ಗೊತ್ತಿದೆ ಎಲ್ಲರಿಗೂ. ನಿಮ್ಗೆ ಅಂಬರೀಷ ಮಹಾರಾಜ ಅವರು ಉಪವಾಸ ಮಾಡಿರ್ತಾರೆ, ಏಕಾದಶಿ ಉಪವಾಸ. ಆ ಏಕಾದಶಿ ಆ ಫಾಸ್ಟಿಂಗ್ ಟೈಮ್ ಬರುತ್ತೆ, ಅಂದ್ರೆ ಫಾಸ್ಟಿಂಗ್ ಅನ್ನ ಬ್ರೇಕ್ ಮಾಡೋ ಟೈಮ್ ಬರುತ್ತೆ. ಆಗ ದೂರ್ವಾಸ ಮುನಿ ಬರ್ತಾರೆ. ಅತಿಥಿ ಸತ್ಕಾರ ಮಾಡ್ದಲೆ ಅವರು ಆಹಾರ ತಗೊಳೋ ಹಾಗಿಲ್ಲ. ಅವರು ದೂರ್ವಾಸ ಮುನಿನ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತಂದವರು ಎಷ್ಟೊತ್ತಾದ್ರೂ ಅವ್ರು ಬರೋದಿಲ್ಲ. ಆಗ ಅಂಬರೀಷ ಮಹಾರಾಜ ಏನ್ ಮಾಡ್ತಾರೆ, ಅವರ ಒಂದು ಕುಲ ಪುರೋಹಿತರ ಒಂದು ಏನು ಪರ್ಮಿಷನ್ ತಗೊಂಡು ಅವರು ನೀರನ್ನ ಮಾತ್ರ ಅವರು ತಗೋತಾರೆ. ಅಂದ್ರೆ ಆ ತೀರ್ಥವನ್ನ ಮಾತ್ರ ಅವರು ಸ್ವೀಕರಿಸ್ತಾರೆ. ಅಂದ್ರೆ ಅವಾಗ ಏನಾಗತ್ತೆ, ಇಲ್ಲಿ ಆ ಅತಿಥಿಗೆ ಅವರು ಅಗೌರವವನ್ನು ಸೂಚಿಸ್ತಾ ಇಲ್ಲ. ಮತ್ತೆ ಇಲ್ಲಿ ಏಕಾದಶಿ ವ್ರತವನ್ನು ಸಹ ಅವರು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ಅವರು ನಿರ್ಜಲ ಏಕಾದಶಿ ಮಾಡಿರ್ತಾರೆ. ಆದ್ರೆ ಈ ವಿಷಯ ದೂರ್ವಾಸ ಮುನಿಗೆ ಗೊತ್ತಾಗತ್ತೆ. ಇವ್ರು ನನಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ತಮ್ಮ ಒಂದು ತಲೆಯಲ್ಲಿ ಇರುವಂತ ಕೂದಲನ್ನ ತಗೊಂಡವರು ಒಂದು ಬ್ರಹ್ಮರಾಕ್ಷಸನ್ನ ಸೃಷ್ಟಿ ಮಾಡಿ ನೀನು ಅಂಬರೀಷ ಮಹಾರಾಜನನ್ನ ನುಂಗು ಅಂತ ಹೇಳ್ತಾರೆ. ಆಗ ಏನಾಗತ್ತೆ, ಸುದರ್ಶನ ಚಕ್ರ ಕಾಣಿಸ್ಕೊಳುತ್ತೆ. ಸುದರ್ಶನ ಚಕ್ರ ಆ ಒಂದು ಬ್ರಹ್ಮರಾಕ್ಷಸನ ಸಂಹಾರ ಮಾಡಿ ಆ ದೂರ್ವಾಸ ಮುನಿಯನ್ನ ಅಟ್ಟಿಸ್ಕೊಂಡು ಅದು ಬರುತ್ತೆ. ದೂರ್ವಾಸ ಮುನಿ ಏನ್ ಮಾಡ್ತಾರೆ, ಅವರು ಬ್ರಹ್ಮನ ಲೋಕಕ್ಕೆ ಹೋಗ್ತಾರೆ. ಬ್ರಹ್ಮ ಹೇಳ್ತಾರೆ ನಾನ್ ಕಾಪಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವರು ಮತ್ತೆ ಶಿವನ ಲೋಕಕ್ಕೆ ಹೋಗ್ತಾರೆ. ಶಿವ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಆ ಒಂದು ಸುದರ್ಶನ ಚಕ್ರ ಯಾರ ಒಂದು ಆಯುಧ? ವಿಷ್ಣುವಿನ ಆಯುಧ. ಅವರು ವಿಷ್ಣುವಿನ ಲೋಕಕ್ಕೆ ಬರ್ತಾರೆ. ಅವಾಗ ವಿಷ್ಣು ಏನ್ ಮಾಡ್ತಾರೆ ನೋಡಿ, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ದೂರ್ವಾಸ ಮುನಿಗೆ. ನನ್ನ ಭಕ್ತರು ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ನಾನು ನಿನ್ನನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀನು ನನ್ನ ಭಕ್ತನ ಹತ್ರನೇ ಹೋಗಿ ನೀನು ಅವ್ರಿಗೆ ಶರಣಾದ್ರೆ ಅಷ್ಟೇನೆ ನೀನು ಆ ಭಕ್ತನೇ ನಿನ್ನನ್ನ ಕಾಪಾಡ್ಲಿಕ್ಕೆ ಸಾಧ್ಯ. ನಾನು ಸಹ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನ ದೂರ್ವಾಸ ಮುನಿಗಳೇ ತನ್ನ ಭಕ್ತರು ಎಷ್ಟು ಶ್ರೇಷ್ಠ, ಅವ್ರಿಗೆ ಯಾವುದು ಬೇಡ, ನನ್ನ ಒಂದು ಸೇವೆ ಬಿಟ್ಟರೆ ಅವ್ರಿಗೆ ಬೇರೆ ಏನು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಭಗವಂತನ ಭಕ್ತರು ಏನನ್ನೂ ಅವ್ರು ಇಚ್ಛೆ ಪಡೋದಿಲ್ಲ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಹರೇ ಕೃಷ್ಣ. ಇದನ್ನ ಓದಿ, ಇದನ್ನ ಯಾರಾದ್ರೂ ಓದಿ, ಯಾರು ಓದಿಲ್ವೋ ಅವ್ರು ಓದಿ. ಓದಿ ಮಾತಾಜಿ. ಎಲ್ಲ ಮೋಕ್ಷವನ್ನು ನೀರಿನಲ್ಲಿ ಮಾತಾಜಿ ನಾಗಪತ್ನಿಯರು
ನಾಗಪತ್ನಿಯರಿಂದ ಓದಬೇಕು. ನಾಗಪತ್ನಿಯರು ಕಾಳಿಯ ಸರ್ಪ ಪತ್ನಿಯಾರು ಮಾಡಿದ ಇಂತಹದೇ ಒಂದು ಪ್ರಾರ್ಥನೆಯ ಪ್ರಸಕ್ತಿ ಶ್ರೀಮದ್ ಭಾಗವತದ 10ನೆಯ ಸ್ಕಂದದಲ್ಲಿದೆ. 16ನೆಯ ಅಧ್ಯಾಯ ಶ್ಲೋಕ. ಎಲ್ಲ ಮೋಕ್ಷವನ್ನು ಮೀರಿಸಿರುವ ಮಾತಾಜಿ ಒಂದ್ ನಿಮಿಷ ಮಾತಾಜಿ, ಇಲ್ಲಿ ಇನ್ನ ಒಂದೆರಡು ಮೂರು ಸೆಂಟೆನ್ಸಸ್. ನಾಗಪತ್ನಿಯರು ಇಂತೆಂದು ನುಡಿಯುತ್ತಾರೆ: ಪ್ರಿಯ ಪ್ರಭುವೇ, ನಿನ್ನ ಪಾದ ಕಮಲಗಳ ಧೂಳು ಅದ್ಭುತ ಮಹಿಮೆಯುಳ್ಳದ್ದು. ಆ ಧೂಳನ್ನು ಪಡೆದ ಸುದೈವಿ ವ್ಯಕ್ತಿಯು ಸ್ವರ್ಗೀಯ ಗ್ರಹ ವ್ಯೂಹಗಳಾಗಲಿ, ಗ್ರಹ ಪದ್ಧತಿಯ ಮೇಲಿನ ಒಡೆತನವಾಗಲಿ, ಯೋಗ ಸಿದ್ಧಿಯಾಗಲಿ ಅಥವಾ ಐಹಿಕ ಅಸ್ತಿತ್ವದಿಂದ ಮುಕ್ತಿಯಾಗಲಿ ಬೇಕು ಎನ್ನುವುದಿಲ್ಲ. ಅವನ್ನು ಲಕ್ಷ್ಯ ಮಾಡುವುದೂ ಇಲ್ಲ. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ನಿನ್ನೆಯ ಪಾದ ಕಮಲಗಳ ಧೂಳಿಯನ್ನು ಧಾರಣ ಮಾಡಿದಾತನು ಯಾವುದೇ ಸಿದ್ಧಿ ಪ್ರಸಿದ್ಧಿಗಳನ್ನ ಒಂದು ತೃಣ ಮಾತ್ರವೂ ಲಕ್ಷಿಸುವುದಿಲ್ಲ ಅಲ್ವಾ. ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಕಾಳಿಂಗ ಮರ್ದನ ಅಲ್ವಾ. ಕಾಳಿಂಗ ಮರ್ದನ ಆದಾಗ ಏನಾಗುತ್ತೆ, ಕೃಷ್ಣ ಆ ಒಂದು ಕಾಳಿಂಗ ಸರ್ಪದ ಹೆಡೆಗಳ ಮೇಲೆ ಅವರು ನೃತ್ಯವನ್ನ ಮಾಡ್ತಾರೆ ಅಲ್ವಾ. ನೃತ್ಯವನ್ನ ಮಾಡಿದಾಗ ನೋಡಿ, ನಮ್ಗೆ ನೋಡಿದ್ರೆ ಅವ್ರಿಗೆ ಆ ಒಂದು ಕಾಳಿಂಗ ಎಷ್ಟು ಪುಣ್ಯ ಮಾಡಿರ್ಬೇಕು ಅಲ್ವಾ. ಭಗವಂತನ ಪಾದ ಸ್ಪರ್ಶ ಆಗ್ತಾ ಇದೆ ಅಲ್ವಾ. ಸೊ ಕಾಳಿಂಗ ಅವ್ರಿಗೆ ಇವಾಗ ಕೃಷ್ಣ ಏನ್ ಮಾಡಿದ್ರು, ಪ್ರತಿಯೊಂದು ಹೆಡೆ ಮೇಲೆ ಅವರು ನೃತ್ಯವನ್ನ ಮಾಡಿದಾಗ ಅವನ ಹತ್ರ ಇರುವಂತಹ ವಿಷವನ್ನೆಲ್ಲ ಒತ್ತಿ ಒತ್ತಿ ಅವರು ಹೊರಗಡೆ ಅದನ್ನ ಹಾಕೋ ತರ ಮಾಡ್ತಾರೆ. ಅಂದ್ರೆ ಅವನ್ಗೆ ಆ ವಿಷ ಇದ್ರೇನೆ ಅಲ್ವಾ ಅವನ್ಗೆ ಅಷ್ಟು ದರ್ಪ ಅಲ್ವಾ, ನಾನು ಅಂದ್ರೆ ನಾನು ಅಷ್ಟು ಶಕ್ತಿಶಾಲಿ ಅಂತ ಹೇಳ್ಬಿಟ್ಟು. ಸೊ ಈಗ ಅದೆಲ್ಲವನ್ನು ಸಹ ಅವರು ಹೋಗೋ ತರ ಮಾಡ್ತಾರೆ. ಆಗ ಇನ್ನೇನು ಸಾಯೋ ತರ ಒಂದು ಸ್ಥಿತಿ ಬಂದ್ಬಿಡುತ್ತೆ ಕಾಳಿಂಗನಿಗೆ. ಆಗ ಕಾಳಿಂಗನ ಪತ್ನಿಯರು ಬಂದು, ಅವರು ಭಗವಂತನ ಭಕ್ತರು, ಅವರೆಲ್ಲರೂ ಬಂದು ಅವರು ಪ್ರಾರ್ಥನೆನ ಮಾಡ್ತಾ ಇದಾರೆ. ಕಾಳಿಂಗನ ಪತ್ನಿಯರು ನೋಡಿ, ಅದು ಭಾಗವತಮಲ್ಲಿ ಇದೆ. ಕಾಳಿಂಗನ ಪತ್ನಿಯರು ಅಂದ್ರೆ ಆ ಒಂದು ಹಾವಿನ ಪತ್ನಿಯರು ಮಾಡಿರುವಂತಹ ಪ್ರಾರ್ಥನೆಗಳನ್ನ ನಾವು ಆ ಒಂದು ಭಾಗವತಮಲ್ಲಿ ನಾವು ನೋಡ್ತಾ ಇದೀವಿ. ಅಂದ್ರೆ ಅದು ಎಷ್ಟು ಶ್ರೇಷ್ಠವಾಗಿರುವಂತಹ ಪ್ರಾರ್ಥನೆಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಅವರು ಭಗವಂತನಿಗೆ ಏನನ್ನ ಹೇಳ್ತಿದ್ದಾರೆ ಅಲ್ವಾ, ನಿನ್ನ ಪಾದ ಕಮಲಗಳ ಧೂಳು ಅಂತಹ ಮಹಿಮೆ ಉಳ್ಳದ್ದು ಅಲ್ವಾ. ಸೊ ಆ ಧೂಳನ್ನ ಪಡೆದ ಸುದೈವಿ ಅವರು ಯಾವ್ದನ್ನು ಅವರು ಬಯಸುದಿಲ್ಲ ಅಂತ ಬಿಟ್ಟು ನೋಡಿ ಎಲ್ಲವನ್ನ ಹೇಳ್ತಾ ಇದಾರೆ ಅವರು. ನೋಡಿ ಅವ್ರಿಗೆಲ್ಲ ಎಷ್ಟು ಜ್ಞಾನ ಇದೆ ನೋಡಿ. ಅವ್ರಿಗೆ ಸ್ವರ್ಗವನ್ನು ಬಯಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಒಂದು ಗ್ರಹ ವ್ಯೂಹಗಳನ್ನು ಅವರು ಬಯಸೋದಿಲ್ಲ. ಯಾವುದೇ ಒಂದು ಗ್ರಹದ ಮೇಲೆ ಒಡೆತನವನ್ನು ಅವರು ಬಯಸೋದಿಲ್ಲ. ಈ ಅಷ್ಟಾಂಗ ಯೋಗ ಅಂದ್ರೇನು, ಅಷ್ಟ ಸಿದ್ಧಿಗಳೇನಿದೆ ಅದನ್ನು ಸಹ ಅವರು ಬಯಸೋದಿಲ್ಲ. ಮತ್ತೆ ಈ ಮುಕ್ತಿನೂ ಸಹ ಅವರು ಬಯಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರು ಏನನ್ನೂ ಅವರು ಬಯಸೋದಿಲ್ಲ ಅಂತ ನೋಡಿ ಅವರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದಾರೆ. ನಿನ್ನ ಪಾದ ಧೂಳು ನೋಡಿ, ಒಂದು ಧೂಳನ್ನ ತಲೆ ಮೇಲೆ ಒಂದು ಭಕ್ತ ಬೇರೆ ಏನನ್ನೂ ಬಯಸ್ತಾ ಇಲ್ಲ. ಏನನ್ನ ಬಯಸಿದ್ರೆ ಒಂದು ಧೂಳನ್ನ, ಭಗವಂತನ ಪಾದ ಕಮಲಗಳಿರುವಂತಹ ಒಂದು ಧೂಳನ್ನ ತನ್ನ ಶಿರದ ಮೇಲೆ ಇಟ್ಕೋಬೇಕು ಬಯಸ್ತಾನೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ನೋಡಿ, ಯಾರಾದ್ರೂ ನೋಡಿ ನಗ್ತಾರಲ್ವಾ, ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ನಿನ್ಗೆ ಏನ್ ಬೇಕು ಅಂತಂದ್ರೆ ಭಗವಂತನ ಪಾದ ಕಮಲಗಳಿರುವಂತ ಒಂದು ಧೂಳನ್ನ ತಲೆ ಮೇಲೆ ಇಟ್ಕೋಬೇಕು, ಅದೇ ನನ್ನ ಆಸೆ ಅಂದ್ರೆ ಎಷ್ಟು ಅವರು ನಮ್ಮನ್ನ ಅವರು ಆಡ್ಕೋತಾರೆ ಅಲ್ವಾ. ನೋಡಿ, ಅದಕ್ಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ. ಆ ಭಗವಂತನ ಒಂದು ಪಾದ ಸ್ಪರ್ಶ, ಆ ಧೂಳಿನ ಪಾದ ಸ್ಪರ್ಶ ಆದ್ರೂ ಸರಿ, ಆ ಧೂಳಿನ ಸ್ಪರ್ಶ ಆದ್ರೂ ಸಹ ನಮ್ಮ ಜೀವನ ಅದು ಸಾರ್ಥಕ ಆಗತ್ತೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ನೋಡಿ, ಇಲ್ಲಿ ನಾಗಪತ್ನಿಯರು ಹೇಳ್ತಾ ಇದಾರೆ ಯಾವುದು ಬೇಡ ಅವ್ರಿಗೆ ಆ ಭಗವಂತನ ಶುದ್ಧ ಭಕ್ತರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 9:15 ಆಯ್ತು. ಹರೇ ಕೃಷ್ಣ. ಸರ್, ಇದನ್ನ ನಾನು ನಾಳೆ ಮಾಡೋಣಂತೆ. ಒಂದೊಂದಕ್ಕೂ ಒಂದೊಂದು ಕಥೆ ಇದೆ ಅಲ್ಲ ಮಾತಾಜಿ, ಒಂದೊಂದು ಅದೇ ಮಾತಾಜಿ, ಇದನ್ನ ಮುಗಿಸೋದಕ್ಕೆ ಕಷ್ಟ ಆಗುತ್ತೆ. ನಾಳೆ ನಾನು ಜಸ್ಟ್ ಅನ್ನ ಹೇಳ್ಬಿಟ್ಟು ನಾನು ಅಲ್ಲ ನಮ್ಗೆ ಕಥೆ ಗೊತ್ತಾದ್ರೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕೆ. ಮಾತಾಜಿ ಚೆನ್ನಾಗಿ ಹೇಳ್ತೀರಾ ಮಾತಾಜಿ. ಮಾತಾಜಿ, ಅದು ತುಂಬಾ ಜಾಸ್ತಿ ಇದೆ ಮಾತಾಜಿ, ಯಾಕಂದ್ರೆ ಇಡೀ ಭಾಗವತದ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿರೋದ್ರಿಂದ ಸೊ ಇದನ್ನ ನಾವು ಕಷ್ಟ ಆಗುತ್ತೆ. ಬಟ್ ನಾನು ನಾಳೆ ಮಾತ್ರ ಇದನ್ನ ಮುಗಿಸ್ಬೇಕಾಗುತ್ತೆ, 4ನೇ ಒಂದು ಅಧ್ಯಾಯವನ್ನ. ಓಕೆ, ನೀವೆಲ್ಲಾನು ಓದ್ಕೊಂಡು ಬನ್ನಿ ಸೊ ದಟ್ ನಿಮ್ಗೆ ಬೇಗ ಅರ್ಥ ಆಗತ್ತೆ. ಭಕ್ತಿ ರಸಾಮೃತ ಸಿಂಧು ಗ್ರಂಥ ಕಿ ಜೈ, ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರು ಕಿ ಜೈ, ಷಡ್ ಗೋಸ್ವಾಮಿ ಕಿ ಜೈ, ರೂಪ ಗೋಸ್ವಾಮಿ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಇಲ್ಲಿಂದ ಎದುರು ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣವೂ ಕೃಷ್ಣನನ್ನ ಮರೆತು ಇರಬೇಡಿ. ಹರೇ ಕೃಷ್ಣ.